ನಮಸ್ತೆ ವೀಕ್ಷಕರೇ, ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಉಮೇಶ್ ಮಿತ್ತಡ್ಕ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ತಿಳಿದಿದೆ, ಸುದ್ದಿ ಬಿಡುಗಡೆ, ಸುದ್ದಿ ಮಾಧ್ಯಮ ಇವತ್ತು ಮಾಧ್ಯಮ ಲೋಕದಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಮೂರು ತಾಲೂಕಿನಲ್ಲಿ ಅತ್ಯಂತ ಜನಪ್ರಿಯವಾಗಿ ಮತ್ತು ಜನಮಾನಸದಲ್ಲಿ ನೆಲೆಯೂರಿದಂತಹ ಒಂದು ಪತ್ರಿಕೆಯಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯುತ್ತಾ ಇರುವಂಥದ್ದು. ಕಳೆದ ಸರಿಸುಮಾರು 40 ವರ್ಷಗಳಿಂದ ಈ ಮೂರು ತಾಲೂಕುಗಳಲ್ಲಿ ಏನಿದೆ, ಈ ಮೂರು ತಾಲೂಕಿನ ಜನರು ಪ್ರಪಂಚದ ಯಾವ ಮೂಲೆಯಲ್ಲಿ ನೆಲೆಸಿದರೂ ಕೂಡ ಅಲ್ಲಿಯವರೆಗೆ ಈ ಮೂರು ತಾಲೂಕಿನ ಹಳ್ಳಿಯ ಗ್ರಾಮದ ಸುದ್ದಿಗಳನ್ನು, ಮಾಹಿತಿಗಳನ್ನು ಹಂಚುತ್ತಿರುವಂತಹ ಏಕೈಕ ಮಾಧ್ಯಮ ಕ್ಷೇತ್ರವಾಗಿ ಸುದ್ದಿ ಬಿಡುಗಡೆ ಬೆಳೆಯುತ್ತಾ ಇರುವುದು ತಮಗೆಲ್ಲ ತಿಳಿದಿರುವಂತಹ ವಿಚಾರ. ಅದರ ಜೊತೆಗೆ ಇತ್ತೀಚೆಗಿನ ತಂತ್ರಜ್ಞಾನ ಬೆಳೆದಂತೆ ಚಾನೆಲ್ ವಿಭಾಗದಲ್ಲಿಯೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿಯೂ ಕೂಡ ಸುದ್ದಿ ಬಿಡುಗಡೆ ಅತ್ಯಂತ ವ್ಯಾಪಕ ಪ್ರಸಾರ ಸಂಖ್ಯೆಯೊಂದಿಗೆ ಜನಮಾನಸದಲ್ಲಿ ಹರಿಯುತ್ತಾ ಇರುವಂಥ ತಮಗೆಲ್ಲರೂ ಕೂಡ ತಿಳಿದಿರುವಂತಹ ವಿಚಾರ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ಕೇವಲ ಮಾಧ್ಯಮ ನ್ಯೂಸ್ಗಳನ್ನು ಪ್ರಕಟಿಸುವುದು ಮಾತ್ರವಲ್ಲ, ಮಾಹಿತಿಗಳನ್ನು ಕೊಡುವುದರ ಜೊತೆಗೂಡಿ ಸಮಾಜದಲ್ಲಿ ಏನು ಒಂದು ಸುಸ್ಥಿರವಾದಂತಹ ಸಮಾಜವನ್ನು ನಿರ್ಮಿಸಬೇಕು, ಕೆಟ್ಟದಾದಂತಹ ಅನೇಕ ಪಿಡುಗುಗಳು ನಿವಾರಣೆಯಾಗಬೇಕೆನ್ನುವ ದೃಷ್ಟಿಯಿಂದ ಸಾಮಾಜಿಕವಾದಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಂಡು ಬಂದಿರುವಂಥದ್ದು. ಸುದ್ದಿ ಬಿಡುಗಡೆಯ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಇವರ ಸಾರಥ್ಯದಲ್ಲಿ, ಇವರ ಮುಂದಾಳತ್ವದಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ಜನಪರ ಹೋರಾಟಗಳನ್ನು, ಜನಪರ ಜನಾಂದೋಲನಗಳನ್ನು ನಡೆಸುತ್ತಾ ಸಾಮಾಜಿಕ ಜಾಗೃತಿಯನ್ನು ನಡೆಸಿಕೊಂಡು ಬಂದಿರುವಂಥದ್ದು ತಮಗೆಲ್ಲ ತಿಳಿದಿರುವಂತಹ ಮತ್ತು ನೋಡಿರುವಂತಹ ವಿಚಾರ. ಲಂಚ ಭ್ರಷ್ಟಾಚಾರದ ವಿರುದ್ಧ ಏನು ಈ ಒಂದು ಸುದ್ದಿ ಬಿಡುಗಡೆ ಪತ್ರಿಕೆ ಕಳೆದ 40 ವರ್ಷಗಳ ಹಿಂದೆ ಸುಳ್ಯದಲ್ಲಿ ಆರಂಭವಾದಾಗ ಯಾವ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡಿದ್ದೋ, ಲಂಚ ಭ್ರಷ್ಟಾಚಾರ ಮುಕ್ತವಾದಂತಹ ಸಮಾಜ ನಿರ್ಮಾಣವಾಗಬೇಕು ಎನ್ನುವಂತಹ ಅದೇ ಕಾನ್ಸೆಪ್ಟ್ ಅನ್ನು ಇವತ್ತಿಗೂ ಕೂಡ ಮುಂದುವರಿಸುತ್ತಾ ಪ್ರತಿನಿತ್ಯವೂ ಕೂಡ ಇದರ ಬಗ್ಗೆ ನಿರಂತರ ಹೋರಾಟವನ್ನು ಮಾಡುವಂಥದ್ದು, ಜನಾಂದೋಲನವನ್ನು ಸೃಷ್ಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಅನೇಕ ಸೋಷಿಯಲ್ ಅವೇರ್ನೆಸ್ ಆಗಿರ್ಬೋದು, ಮಳೆ ನೀರು ಕೊಯ್ಲಾಗಿರ್ಬೋದು, ಬಲಾತ್ಕಾರದ ಬಂದಾಗಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಶೋಷಣೆ ಮಾಡುವಂಥದ್ದು, ನಿಂದನೆ ಮಾಡುವಂಥದ್ದು, ಇದರ ವಿರುದ್ಧವಾಗಿ ವ್ಯಾಪಕವಾದಂತಹ ಹೋರಾಟ ಬರಹಗಳು ನಮ್ಮ ಆಡಳಿತ ನಿರ್ದೇಶಕರು ಡಾಕ್ಟರ್ UP ಶಿವಾನಂದ ಇವರ ಮುಂದಾಳತ್ವದಲ್ಲಿ ನಡೆದಿರುವಂಥದ್ದು. ಅದಕ್ಕೆ ಫಲಪ್ರದವಾಗಿ ಜನರಿಂದಲೂ ಕೂಡ ಅತ್ಯುತ್ತಮವಾದಂತಹ ಸ್ಪಂದನೆ ಕೂಡ ದೊರಕಿರುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇದೀಗ ಅದರ ಜೊತೆಗೂಡಿ ಈ ಚಾನೆಲ್ ವಿಭಾಗದಲ್ಲಿ ಸುದ್ದಿ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತು ನಮ್ಮ ಕೇಬಲ್ ನೆಟ್ವರ್ಕ್ನಲ್ಲೂ ಕೂಡ ವಿಶೇಷವಾಗಿ ಇವತ್ತು ಸುದ್ದಿ ನ್ಯೂಸ್ ಅನೇಕ ಸ್ಟೋರಿಗಳನ್ನಾಗಿರ್ಬೋದು, ಸ್ಥಳೀಯವಾದಂತಹ ಮಾಹಿತಿಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. 1 ಲಕ್ಷಕ್ಕೂ ಮಿಕ್ಕಿದಂತಹ ಸಬ್ಸ್ಕ್ರೈಬರನ್ನು ಹೊಂದಿರುವಂತಹ ಸುದ್ದಿ ನ್ಯೂಸ್ ಚಾನೆಲ್ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ತಾವುಗಳು ವೀಕ್ಷಿಸ್ತಾ ಇದ್ದೀರಾ. ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು. 1 ಲಕ್ಷಕ್ಕೂ ಅಧಿಕವಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತು ಚಾನೆಲ್ ಅನ್ನು ತಾವು ವೀಕ್ಷಿಸ್ತಾ ಇದ್ದೀರಾ. ತಮ್ಮ ಪ್ರೋತ್ಸಾಹ ಮತ್ತೆ ಕೂಡ ಮುಂದುವರಿಯಲಿ ಅಂತ ಹೇಳ್ತಾ, ಈ ಒಂದು ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ವಿಶೇಷವಾದಂತಹ ಕಾರ್ಯಕ್ರಮ ಬಹುಶಃ ತಮಗೆಲ್ಲ ಗೊತ್ತಿದೆ. ಬೆಳ್ತಂಗಡಿ ಮತ್ತು ಸುಳ್ಯದಲ್ಲಿ ಕೂಡ ಈ ಒಂದು ಪ್ರಯೋಗ ಕಳೆದ 2-3 ವಾರಗಳಿಂದ ನಡೆಯುತ್ತಿರುವಂಥದ್ದು. ಇವತ್ತು ನಾವು ಪುತ್ತೂರಿನಲ್ಲಿ ಈ ಒಂದು ಪ್ರಯೋಗವನ್ನು ನಡೆಸ್ತಾ ಇದ್ದೇವೆ. ಕಳೆದ 1 ವಾರದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಏನೆಲ್ಲ ಘಟನೆಗಳಾಯಿತು ಅವೆಲ್ಲವನ್ನು ಕೂಡ ತಾವು ಸುದ್ದಿ ಬಿಡುಗಡೆ ಪತ್ರಿಕೆ, suddhinews.com ವೆಬ್ಸೈಟ್ ಹಾಗೂ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ ಮುಖಾಂತರ ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಿ, ವೀಕ್ಷಿಸಿದ್ದೀರಿ. ಅದರ ಜೊತೆಗೂಡೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು 1 ವಾರದಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳಾಗಿರ್ಬೋದು, ಸಂಗತಿಗಳಾಗಿರ್ಬೋದು, ವಿದ್ಯಮಾನಗಳಾಗಿರ್ಬೋದು, ಅವುಗಳ ಬಗ್ಗೆ ವಿಶೇಷವಾದಂತಹ ಒಂದು ವಿಶ್ಲೇಷಣೆಯನ್ನು ಕೊಡುವಂತಹ ಕಾರ್ಯಕ್ರಮ ಈ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಒಂದು ಪ್ರಥಮ ಸಂಚಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಶ್ಲೇಷಣೆಗಾಗಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರಾಗಿರುವಂತಹ ಕರುಣಾಕರ್ ರೈ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ನಮ್ಮ ವೆಬ್ಸೈಟ್ ಮುಖ್ಯಸ್ಥರಾಗಿರುವಂತಹ ಹರಿಪ್ರಸಾದ್ ನಿಲ್ಯಾಡಿ ಅವರು ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರಮುಖವಾದಂತಹ ಘಟನೆಗಳ ಬಗ್ಗೆ
ಒಂದಷ್ಟು ಜನರ ಜೊತೆ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗಳ ಜೊತೆಗೂಡಿ, ಅದರ ಜೊತೆಗೆ ನಮ್ಮ ವರದಿಗಾರರು ಕೂಡ, ಸ್ಥಳೀಯ ವರದಿಗಾರರು ಯಾರಿದ್ದಾರೆ ಅವರ ಜೊತೆ ಕೂಡ ಫೋನ್ ಇನ್ ಮುಖಾಂತರವಾಗಿ ಕೂಡ ಅವರನ್ನು ಸಂಪರ್ಕಿಸಿ ಮಾಹಿತಿಗಳನ್ನು ಅಥವಾ ವಿಶ್ಲೇಷಣೆಯನ್ನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಿಕ್ಕಿದ್ದೇವೆ. ಕಾರ್ಯಕ್ರಮವನ್ನು ಆರಂಭಿಸಲ್ವಾ ಸರ್? ಖಂಡಿತ. ಮೊದಲಾಗಿ ಇವತ್ತು ವಿಶೇಷವಾಗಿ ತಮಗೆ ಗೊತ್ತಿದೆ, ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಒಂದು ಉಪಚುನಾವಣೆ ಘೋಷಣೆ ಆಗಿರುವಂಥದ್ದು. ನಿನ್ನೆಯಿಂದಲೇ ಅದು ಘೋಷಣೆ ಆಗಿದೆ. ನೀತಿ ಸಂಹಿತೆ ಕೂಡ ಜಾರಿಯಾಗಿರುವಂಥ ನಮಗೆ ಗೊತ್ತಿದೆ. ಏನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಂಸದ ಸ್ಥಾನಕ್ಕೆ ಹೋದ ನಂತರ, ಆಯ್ಕೆಯಾದ ನಂತರ ಅವರ ತೆರವಾದಂತಹ ಒಂದು ವಿಧಾನ ಪರಿಷತ್ ಸ್ಥಾನಕ್ಕೆ ಉಪಚುನಾವಣೆ ನಡೆಯುವಂಥದ್ದು. ಅಕ್ಟೋಬರ್ 21ರಂದು ಈ ಒಂದು ಉಪಚುನಾವಣೆ ನಡೆಯಲಿಕ್ಕಿರುವಂಥದ್ದು. ಈಗಾಗಲೇ ಇದಕ್ಕೆ ಘೋಷಣೆ ಆಗಿರುವಂಥದ್ದು. ಇದರ ಬಗ್ಗೆ ಸಾಕಷ್ಟು ಇವತ್ತು ವರದಿಗಳು ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಬಂದಿದೆ. ಇದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ಖಂಡಿತವಾಗ್ಲೂ ಈಗ ಲೋಕಸಭೆ ಮತ್ತು ಹೇಗೆ ವಿಧಾನಸಭೆಯ ಬಳಿಕ ಲೋಕಸಭೆ ಚುನಾವಣೆ ನಡೆಯಿತು, ಅದರ ನಂತರ ಲೋಕಸಭೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ ಅಲ್ಲಿ ಸ್ಪರ್ಧಿಸಿದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರಕ್ಕೆ ಹೋದ ನಂತರ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಹಾಗೆ ಅವರ ಸ್ಥಾನದಿಂದ, ಅವರ ಆಯ್ಕೆಯಿಂದ ತೆರವಾದಂಥ ಒಂದು ಸ್ಥಾನ. ಸೊ ಇದು ಅಲ್ಲಿಯ ಸ್ಥಳೀಯ ಸಂಸ್ಥೆಗಳಿಗೆ ಅವರು ಆಯ್ಕೆಯಾದಂಥದ್ದು. ಸೊ ಇದಕ್ಕೀಗ ಅಧಿಸೂಚನೆ ಹೊರಬಿದ್ದಿದೆ. ಚುನಾವಣಾ ಅಧಿಸೂಚನೆ ಹೊರಬಿದ್ದು ಅಕ್ಟೋಬರ್ 21ಕ್ಕೆ ಚುನಾವಣೆ ಅಂತೇಳಿ ನಿಗದಿಯಾದ ಕಾರಣ ಇದರಲ್ಲಿ ಹೆಚ್ಚಿನ ಮಾಹಿತಿನ ಈಗ ಸರ್ ಕರುಣಾಕರ್ ಸರ್, ಈಗ ಇದರಲ್ಲೀಗ 2 ಜಿಲ್ಲೆಗಳಲ್ಲಿ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಗಳಲ್ಲಿ ನೀತಿ ಸಂಹಿತೆ ಜಾರಿಯಾಗಿರುವಂಥದ್ದು. ಪ್ರಾರಂಭದಲ್ಲಿ ಸರ್ ಈ ವಿಧಾನ ಪರಿಷತ್ ಈ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ತೆರವಾದ ಸ್ಥಾನ, ಅವರು ಯಾವ ಇದನ್ನು ಪ್ರತಿನಿಧಿಸ್ತಾ ಇದ್ರು ಸರ್? ಯಾವೆಲ್ಲ ಮತದಾರರು ಇದಕ್ಕೆ ಬರ್ತಾ ಇದ್ರು ಅಂತೇಳಿ? ಇದು ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರ ಅಂತ ಹೇಳುದು. ಇದಕ್ಕೆ ಬಹುಶಃ ನಮ್ಮ ಗ್ರಾಮ ಪಂಚಾಯತ್, ನಗರ ಪಂಚಾಯತ್, ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರು ಇದರ ವೋಟರ್ಸ್. ಆದರೆ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರ ಅವಧಿ ಈಗಾಗಲೇ ಮುಗಿದಿರುವುದರಿಂದ ಅವರಿಗೆ ಈ ಸಲ ಅವಕಾಶ ಇಲ್ಲ. ಒಟ್ಟಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ 392 ಮತಗಟ್ಟೆಗಳಲ್ಲಿ ಇದಕ್ಕೆ ಚುನಾವಣೆ ನಡೀತದೆ. 6037 ಮತದಾರರು ಮತ ಚಲಾಯಿಸಲಿಕ್ಕಿದ್ದಾರೆ. ಸೊ ಈ ರೀತಿಯಾಗಿ ಅಂದರೆ ಈಗ ನೀತಿ ಸಂಹಿತೆ ಜಾರಿಯಾಗಿರೋದೇನದು, ಈಗ ಅಕ್ಟೋಬರ್ 21ಕ್ಕೆ ಚುನಾವಣೆ ನಡೆಯಲಿಕ್ಕಿರುವಂಥದ್ದು. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ, ಸುಮಾರು 1 ತಿಂಗಳ ಕಾಲಾವಧಿ ಇದೆ. ನೀತಿ ಸಂಹಿತೆ ಈ ನೀತಿ ಸಂಹಿತೆ ಹೌದು ಸರ್, ಈ ನೀತಿ ಸಂಹಿತೆಗೆ ಸಾಮಾನ್ಯವಾಗಿ ಯಾವುದಕ್ಕೆಲ್ಲ ಅಪ್ಲೈ ಆಗ್ತದೆ ಸರ್? ಈಗ ನೀತಿ ಸಂಹಿತೆ ಅಂದರೆ ಹೊಸದಾಗಿ ಯಾವುದನ್ನು, ಈಗ ಅಭಿವೃದ್ಧಿ ವಿಚಾರದಲ್ಲಿ ಹೊಸದಾಗಿ ಯಾವುದೋ ಕಾಮಗಾರಿ ಮಾಡೋದು, ಶಿಲಾನ್ಯಾಸ ಮಾಡೋದು, ಉದ್ಘಾಟನೆ ಮಾಡೋದು ಅಂತ ಮಾಡುವಾಗಿಲ್ಲ. ಈಗ ತುರ್ತು ನೀರು ಅಂತದೆಲ್ಲ ಮಾಡ್ಬೋದು. ಅಂದ್ರೆ ಈಗ ಲೋಕಸಭೆ ಮತ್ತು ವಿಧಾನಸಭೆಗೆ ಯಾವ ರೀತಿಯ ಅದೇ ನೀತಿ ಸಂಹಿತೆ ಇರ್ತದೆ. ಆದ್ರೆ ಇಲ್ಲಿ ಚೆಕ್ ಪೋಸ್ಟ್ಗಳೊಂದು ಇರೋದಿಲ್ಲ. ಚೆಕ್ ಪೋಸ್ಟ್ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ಎಲ್ಲ ಕಡೆ ಮಾಡ್ತಾರೆ, ಇದ್ರಲ್ಲಿ ಅದಿಲ್ಲ. ಬಾಕಿ ಎಲ್ಲ ನೀತಿ ಸಂಹಿತೆ ಅದು ಸೇಮ್. ಈಗ ಎಲೆಕ್ಷನ್ ಬಗ್ಗೆ ಮಾಹಿತಿ ಸಿಕ್ಕಿತ್ತು ನಮಗೆ, ಯಾರು ವೋಟರ್ಸು, ಎಷ್ಟು ಮತಗಟ್ಟೆಗಳಿವೆ ಅಂತೇಳಿ. ಮುಖ್ಯವಾಗಿ ಈಗ ಒಂದು ಸ್ಥಾನ ಇರುವಂಥದ್ದು, ಆದರೆ ಇದಕ್ಕೆ ಬಹಳ ಪೈಪೋಟಿ ನಡೀತಾ ಇದೆ ಅನ್ನುವಂಥ ಸುದ್ದಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಇರ್ಬೋದು, ಅದಕ್ಕಿಂತಲೂ ಮಿಗಿಲಾಗಿ ಬಿಜೆಪಿಯಿಂದ ಈ ಒಂದು ಸ್ಥಾನಕ್ಕೆ ಬಹಳಷ್ಟು ಪೈಪೋಟಿಗಳು ಕಂಡು ಬರ್ತಾ ಇದೆ ಅಂತ ಹೇಳಿ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಬಿಜೆಪಿ ಸಿಟ್ಟಿಂಗ್ ಕ್ಷೇತ್ರ ಆದ ಕಾರಣ ಒಂದು ಮಾಜಿ ಸಂಸದರು ಮತ್ತೆ ಬಿಜೆಪಿ ಮಾಜಿ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್, ಒಂದು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಮತ್ತೆ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಇವರ ಹೆಸರು ಪ್ರಮುಖವಾಗಿ ಕೇಳ್ತಾ ಉಂಟು. ಅದೇ ಸತೀಶ್ ಕುಂಪಲ ಬಹುಶಃ ರೇಸಲ್ಲಿ ಇಲ್ಲ ಅಂತ ಕಾಣ್ತದೆ. ಅದಲ್ಲದೆ ಪುತ್ತೂರಿನವರ ಕೆಲವು ಹೆಸರು ಕೂಡ ಉಂಟು. ಮಾಜಿ ಶಾಸಕರಾಗಿರೋ ಸಂಜೀವ ಮಠಂದರು, ಮತ್ತೆ ಗ್ರಾಮಾಂತರ ಬಿಜೆಪಿ ಮಾಜಿ ಅಧ್ಯಕ್ಷ ಸಹಜ ರಾಧಾಕೃಷ್ಣ ಅಲ್ವಾ, ಪ್ರಮುಖರಾದ ಅರುಣ್ ಕುಮಾರ್ ಪುತ್ತಿಲ, RC ನಾರಾಯಣ, ಮತ್ತೆ ಮಾಜಿ ಸಚಿವ ನಾಗರಾಜ್ ಶೆಟ್ಟಿ, ಇವರ ಹೆಸರು ಕೂಡ ಉಂಟು. ಬಹುಶಃ ಇದರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭ್ಯರ್ಥಿಯಾಗಿ ಆಯ್ಕೆ ಆಗುವ ಅವಕಾಶ, ಅವರ ಫೈನಲ್ ಆಗೋ ಚಾನ್ಸಸ್ ಇದೆ. ಅವರೇ ಆಯ್ಕೆ ಆದ್ರೆ ಇದು ಒಮ್ಮತದ ಆಯ್ಕೆ, ಯಾರು ಅಬ್ಜೆಕ್ಷನ್ ಇರಲಿಕ್ಕೆ ಇಲ್ಲ ಅದರದ್ದು. ಬಾಕಿ ಅದು ಸ್ವಲ್ಪ ಎಲ್ಲರದ್ದು ಸ್ವಲ್ಪ ರೇಸಲ್ಲಿ ಇರ್ತಾರೆ, ರೇಸಲ್ಲಿ ಇದ್ದಾರೆ. ಮಾಜಿ ಶಾಸಕರು ನಮ್ಮ ಶಕುಂತಲಾ ಶೆಟ್ಟಿ ಅವರು ರೇಸಲ್ಲಿ ಇದ್ದಾರೆ. ಬಾಕಿ ಯಾರಿದ್ದಾರೆ ಅಂತ ಇನ್ನು ಮಾಹಿತಿ ಸಿಗ್ಬೇಕಷ್ಟೇ. ಇಲ್ಲಿ ಬಿಜೆಪಿ ಅವರ ಒಂದು ಲೆಕ್ಕಾಚಾರ, ಇಲ್ಲಿ ನಮ್ಮದೇ ವೋಟರ್ಸ್ ಜಾಸ್ತಿ ಇದ್ದಾರೆ ಅಂತ ಅವರ ಲೆಕ್ಕಾಚಾರ. ಹಾಗೆ ನಾವೇ ಗೆಲ್ಲೋದು ಅಂತ, ಹಾಗೆ ಪೈಪೋಟಿ ಜಾಸ್ತಿ ಇರ್ತದೆ. ಇತ್ತ ಕಾಂಗ್ರೆಸ್ ಅವರು ಕೂಡ ನಮಗೆ ಸಲ ಚಾನ್ಸ್ ಉಂಟು. ಈ ಅಶೋಕ್ ರೈ ಅವರು ಶಾಸಕರಾದ ಮೇಲೆ ಕೆಲ ವೋಟರ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ ಅಂತ ಒಂದು ಭಾವನೆ ಹೇಳಿದ್ದಾರೆ. ಅದಕ್ಕೆ 2 ಪಾರ್ಟಿಲಿ ಪೈಪೋಟಿ ನಡೆಯುವುದು ಅಂತ ಖಂಡಿತ. ಅಂದ್ರೆ ಕುತೂಹಲ, ಯಾವ ಪಕ್ಷಕ್ಕೆ ಒಂದು ಸ್ಥಾನ, ಯಾವ ಅದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಹಳ ಕಾಲದಿಂದ ಪ್ರತಿನಿಧಿಸಿದ್ದಂಥ ಕ್ಷೇತ್ರ. ಈ ಸಲ ಆಕಸ್ಮಿಕವಾಗಿ ಅವರು ಸಂಸದ ಸ್ಥಾನಕ್ಕೆ ಸ್ಪರ್ಧಿಸಲೇಬೇಕಾದಂತ ಒಂದು ಅನಿವಾರ್ಯತೆಯಿಂದಾಗಿ ಅವರು ಗೆದ್ದ ಮೇಲೆ ರಾಜೀನಾಮೆ ಕೊಟ್ಟರು. ಸೊ ಹಾಗಾಗಿ ಈ ಒಂದು ಹೊಸ ಸ್ಥಾನಕ್ಕೆ ಹೊಸ ಮುಖ ಯಾರು ಅಂತೇಳಿ ನಾವು ಕಾದೇ ನೋಡ್ಬೇಕಷ್ಟೇ. ಈಗ ನಾವು ಒಂದು ಊಹೆ ಮಾಡ್ಬೋದು ಅಥವಾ ನಾವು ಚರ್ಚೆ ಮಾಡ್ಬೋದು. ಆದ್ರೆ ಇಲ್ಲಿ ಸರ್ ಕರುಣಾಕರ್ ಅವರು ಹೇಳಿದಾಗೆ, ಈಗ
ಇಲ್ಲಿ ನಳಿನ್ ಕುಮಾರ್ ಕಟೀಲ್ರವರಿಗೆ ಹೆಚ್ಚು ಅವಕಾಶ ಇದೆ ಅಂತ ಯಾಕೆ ಹೇಳ್ಬೋದು ಅಂದ್ರೆ, ಈಗ ಆಲ್ರೆಡಿ ಅವರು ಸಂಸದ ಸ್ಥಾನದಲ್ಲಿ ಇದ್ದವರು, ಮತ್ತೆ ಅವರಿಗೆ MLC ಸ್ಥಾನಕ್ಕೆ ಹಿಂದಕ್ಕೆ ಬರ್ಲಿಕ್ಕೆ ಅವರು ರೆಡಿ ಇರ್ಬೋದಾ ಅಥವಾ ಒಂದು ಆ ರೀತಿಯಲ್ಲಿ ನೋಡೋದಾದ್ರೆ, ಇನ್ನೊಂದು ಕಡೆ ನೋಡೋದಾದ್ರೆ ಸಾಕಷ್ಟು ಇವತ್ತು ಬೆಳ್ತಂಗಡಿ ಆಗಿರ್ಬೋದು, ಪುತ್ತೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬಂಟ್ವಾಳ ಆಗಿರ್ಬೋದು, ಇಲ್ಲಿ ಎಲ್ಲ ಒಂದಷ್ಟು ಬಂಟ ಸಮುದಾಯದ ಒಂದು ಶಾಸಕ ಅಭ್ಯರ್ಥಿಗಳೇ ಆಯ್ಕೆಯಾಗಿ ಬಂದವರು. ಹಾಗಾಗಿ ಒಂದು ರೀತಿ ಕಮ್ಯುನಿಟಿ ಆಧಾರದಲ್ಲಿ ನೋಡಿದ್ರು ಕೂಡ ಅಲ್ಲಿ ನಳಿನ್ ಕುಮಾರ್ ಅವರಿಗೆ ಅವಕಾಶ ಇದೆಯಾ ಅಂತ. ನಳಿನ್ ಕುಮಾರ್ ಕಟೀಲ್ ಅವರೊಂದು ರಾಜ್ಯಾಧ್ಯಕ್ಷರಾಗಿ ಅವರ ಅವಧಿ ಮುಗೀತು ಒಂದು, ಮತ್ತೆ ಮೊನ್ನೆ ಕಳೆದ ಚುನಾವಣೆ ಲೋಕಸಭೆ ಕೂಡ ಅವರಿಗೆ ಚಾನ್ಸ್ ಇರಲಿಲ್ಲ. ಆದ ಕಾರಣ ಅವರಿಗೆ ಈ ಸಲ ಒಂದು ವಿಧಾನ ಪರಿಷತ್ತಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಅಂತ ಪಕ್ಷದ ಮೂಲಗಳು ಹೇಳ್ತಾ ಉಂಟು. ಮತ್ತೆ ಅಧಿಕೃತ ಆಗಿ ಗೊತ್ತಾಗಲ್ಲ, ಪಕ್ಷದ ನಿರ್ಧಾರ ಹೇಗಿರುತ್ತೆ ಗೊತ್ತಿಲ್ಲ. ನಳಿನ್ ಕುಮಾರ್ ಕಟೀಲ್ ಆದ್ರೆ ಬಾಕಿ ಯಾವ್ದು ಅಬ್ಜೆಕ್ಷನ್ ಇರುವುದಿಲ್ಲ ಅಂತ ಆಕಾಂಕ್ಷಿಗಳದ್ದು ಎಲ್ಲ ಒಮ್ಮತದ ಆಯ್ಕೆ ಆಗುವ ಸಾಧ್ಯತೆ ಉಂಟು. ಮತ್ತೆ ಜಿಲ್ಲೆಯ ಬಿಜೆಪಿ ಶಾಸಕರು ಕೂಡ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನು ಸೂಚಿಸಿದ್ದಾರೆ. ಅಷ್ಟು ಮಾಹಿತಿ ಆ ಎಲ್ಲ ನಿಟ್ಟಿನಲ್ಲಿ ನೋಡುವಾಗ ಅವರಿಗೆ ಅವಕಾಶ ಜಾಸ್ತಿ ಕಾಣ್ತದೆ. ತುಂಬಾ ರಿಸ್ಕ್ ತಗೊಳ್ಳಿಕ್ಕೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಹೋಗ್ಲಿಕ್ಕಿಲ್ಲ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ. ಓಕೆ ಸರ್, ಅದೇ ರೀತಿ ಪುತ್ತೂರಿನಿಂದಲೂ ಕೂಡ ಅನೇಕ ನಾಯಕರು ಕೂಡ ಬಿಜೆಪಿಯ ಪ್ರಮುಖರು ಕೂಡ ಒಂದು ರೇಸ್ ನಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ಅವಕಾಶ. ಹೌದು, ಸಂಜೀವ್ ಮಠಂದ್ರು ಮಾಜಿ ಶಾಸಕರು, ಸಂಜೀವ್ ಮಠಂದ್ರು ಅವರು, ಸಾಜ ರಾಧಾಕೃಷ್ಣ ಅವರು, ಹೌದು, ಎಲ್ಲರೂ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲರೂ ಕೂಡ ತಮಗೆ ಬೇಕು ಅಂತ ಕೇಳಿರಬಹುದು ಅಥವಾ ಅವರಾಗಿ ಅವಕಾಶ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪಕ್ಷದ ಮುಖಂಡರ ಗಮನಕ್ಕೆ ತಂದಿದ್ದಾರೆ. ನಾನು ಒಬ್ಬ ಆಕಾಂಕ್ಷಿ ಅಂತ. ಪಕ್ಷ ಯಾವ ತೀರ್ಮಾನ ತಗೊಳ್ತದೆ ಅಂತ ನೋಡ್ಬೇಕಷ್ಟೇ. ಅದರಲ್ಲಿ ಖುದ್ದು RC ನಾರಾಯಣ ಅವರು, SR ಬೊಮ್ಮಾಯಿ ಅವರು ಬಂದಿದ್ದ ಸಭೆಯಲ್ಲಿ ಹೋಗಿ ತನಗೊಂದು ಅವಕಾಶ ಕೊಡಬೇಕು ಅಂತ ಅಭಿಪ್ರಾಯ ಮಂಡನೆ ಮಾಡಿದ್ದಾರೆ. ಬಾಕಿಯವರೆಲ್ಲ ಜಿಲ್ಲಾಧ್ಯಕ್ಷರಿಗೆ ಅಥವಾ ರಾಜ್ಯಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದಾರಲ್ಲದೆ ಅದೊಂದು ಆಗ ನಮ್ಮದ್ರಲ್ಲಿ ಸುದ್ದಿಯಾಗಿತ್ತು. RC ನಾರಾಯಣ ಪ್ರಮುಖ ಸುದ್ದಿಯಾಗಿತ್ತು. ಹೌದು. ಸೊ ಈಗ ನೀತಿ ಸಂಹಿತೆ ವಿಚಾರಕ್ಕೆ ಬರೋದ್ರೆ ಅಭಿವೃದ್ಧಿ ಕಾರ್ಯಗಳು, ತುರ್ತು ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟು ಉಳಿದಕ್ಕೆ ಯಾವುದಕ್ಕೂ ನಾವು ಮಾಡುವಾಗಿಲ್ಲ ಅಂತ ಈಗಾಗಲೇ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ನಿನ್ನೆ ಎಲ್ಲ ರಾಜಕೀಯ ಪಕ್ಷದವರ ಸಭೆ ಕರೆದು ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಸರ್, ಈಗ ಈ ನೀತಿ ಸಂಹಿತೆ ಬಗ್ಗೆ ಹೇಳೋದಾದ್ರೆ, ಈಗ ನಿನ್ನೆಯಿಂದಲೇ ಘೋಷಣೆ ಆದ ನಂತರವೇ ನೀತಿ ಸಂಹಿತೆ ಜಾರಿಯಲ್ಲಿದೆ ಅಂತ ಹೇಳಿ. ಸೆಪ್ಟೆಂಬರ್ 19ರಿಂದಲೇ ಜಾರಿಯಾಗಿದೆ. ಹೌದು, 19ರಿಂದ ಸರಿಸುಮಾರು 1 ತಿಂಗಳು ಹೆಚ್ಚುವರಿಯಾಗಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತದೆ. ಇಂಥ ಒಂದು ಸಮಯದಲ್ಲಿ ಅನೇಕ ಒಂದು ಈಗ ಸರ್ಕಾರದ ಅನೇಕ ಕಾರ್ಯಗಳಿಗೆ ಜನರಿಗೆ ತೊಂದರೆ ಆಗುವಂಥದ್ದು ಸಾಕಷ್ಟು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಜನಪ್ರತಿನಿಧಿಗಳು ಇವತ್ತು ಜನರಿಗೆ ಸಿಗಬೇಕು ಅಂತ ಇದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತಿನಿಂದಲೇ ಬಹುಶಃ ನಮ್ಮ ಶಾಸಕರ ಕಚೇರಿಯು ಕೂಡ ಬಂದಾಗಿದೆ. ಅಲ್ಲಿ ಜನರ ಸಂಪರ್ಕಕ್ಕೆ ಅವರು ಸಿಗ್ತಾ ಇಲ್ಲ ಆ ನೀತಿ ಸಂಹಿತೆಯಿಂದಾಗಿ ಅಂತ. ಯಾಕಂದ್ರೆ ಸಾಕಷ್ಟು ವರ್ಷದಲ್ಲಿ ತುಂಬಾ ನೀತಿ ಸಂಹಿತೆ, ಈಗ ಚುನಾವಣೆ ಆಗ್ತಾ ಇರೋದ್ರಿಂದ ನೀತಿ ಸಂಹಿತೆ ಜಾರಿ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಇದರಿಂದ ಜನರಿಗೆ ಒಂದು ತೊಂದರೆ ಆಗುವುದರ ಬಗ್ಗೆ ಯಾಕೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ. ಈಗ ಲೋಕಸಭಾ ಚುನಾವಣೆ ಮುಗಿತು, ಅನಂತರ ನೈಋತ್ಯ ಶಿಕ್ಷಕರ ಕ್ಷೇತ್ರ ಇದು, ಪದವೀಧರ ಕ್ಷೇತ್ರ ಇದು, ಈಗ ನೀತಿ ಸಂಹಿತೆ ಬರ್ತಾನೆ ಈಗ ವಾಪಸ್ ಇದು ಸ್ಟಾರ್ಟ್ ಆಗಿದೆ. ಜನರಿಗೆ ಸ್ವಲ್ಪ ಸಮಸ್ಯೆನೇ ಅಂದ್ರೆ ತುರ್ತು ಕೆಲವೊಂದು ಈಗ ನೀರಾವರಿ ಅಂತದೆಲ್ಲ ಕಾಮಗಾರಿ ಮಾಡ್ಲಿಕ್ಕೆ ಪೂರ್ವ ಅನುಮತಿ ತೆಗೆದು ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗೆ ನಿನ್ನೆ ಜಿಲ್ಲಾಧಿಕಾರಿ ಅವರು ಮಾಹಿತಿ ನೀಡಿದ್ದಾರೆ, ಏಕಗವಾಕ್ಷಿ ಸಿಂಗಲ್ ವಿಂಡೋ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ. ಹೌದು, ಈ ಮೈಕ್ ಪರ್ಮಿಷನ್ ಅಂತದೆಲ್ಲ ಬೇಕಾದಾಗ ಎಲ್ಲದು ಪ್ರತ್ಯೇಕ ಬೇಕು, ಅದಕ್ಕೆ ಒಂದು ಎಲ್ಲರಿಗೂ ಒಂದೇ ಕಡೆ ಸಿಗುವಾಗೆ ಏಕಗವಾಕ್ಷಿ ವ್ಯವಸ್ಥೆ. ಓಕೆ, ಇದರ ಬಗ್ಗೆ ಏನಾದರೂ ಕಾಲ್ ಕನೆಕ್ಟ್ ಆದರೆ ಆಮೇಲೆ ಮಾತಾಡಿಕೊಳ್ಳೋಣ. ಮುಂದಿನ ಸುದ್ದಿ. ಓಕೆ, ಮುಂದಿನ ಒಂದು ನ್ಯೂಸ್ಗೆ ಹೋಗೋದಾದ್ರೆ, ನಾವು ದೇವಾಲಯಗಳಲ್ಲಿ ಪ್ರಸಾದ ತಯಾರಿಸಲು ನಂದಿನಿ ತುಪ್ಪವನ್ನೇ ಬಳಸಬೇಕು, ಧಾರ್ಮಿಕ ದತ್ತಿ ಇಲಾಖೆ ಆದೇಶ ಮಾಡಿರುವಂಥದ್ದು. ಬಹುಶಃ ಇದೇನೊಂದು ಕಳೆದ 1 ವಾರಗಳಿಂದ ಬಹಳ ಸುದ್ದಿಯಲ್ಲಿರುವಂಥದ್ದು. ನಮ್ಮ ಶ್ರೀನಿವಾಸನ ತಿರುಪತಿಯಲ್ಲಿ ಲಡ್ಡುಗೆ ಏನು ಒಂದು ಪ್ರಾಣಿಗಳ ಕೊಬ್ಬನ್ನು ಬಳಸ್ತಾ ಇದ್ದಾರೆ ಎನ್ನುವಂಥದ್ದು. ಅದರ ಬಗ್ಗೆ ಅಲ್ಲಿಯ CM ಕೂಡ ಒಂದು ಅಧಿಕೃತವಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕಳೆದ 4 ವರ್ಷಗಳಿಂದ ಇದರ ಬಗ್ಗೆ ಒಂದು ಬಳಕೆ ಆಗ್ತಾ ಇದೆ ಎನ್ನುವುದರ ಬಗ್ಗೆ ಸಾಕಷ್ಟು ಇದು ವ್ಯಾಪಕ ಚರ್ಚೆ ಆಗ್ತಾ ಇದೆ, ವಿವಾದಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ದೇವಾಲಯಗಳಲ್ಲಿ ನಮ್ಮ ಸ್ಥಳೀಯವಾದಂತಹ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಆದೇಶ ಮಾಡಿರುವಂಥದ್ದು. ಇದರ ಬಗ್ಗೆ ಕರುಣಾಕರಯ್ಯವರೇ. ತಿರುಪತಿ ಲಡ್ಡು ವಿಚಾರದಲ್ಲಿ ಆಂಧ್ರದ CM ಅವರೇ ಆರೋಪ ಮಾಡಿದ ನಂತರ ಬಹಳಷ್ಟು ಚರ್ಚೆ ನಡೆಯಿತು. ಚರ್ಚೆ ನಡೆಯುವ ಮಧ್ಯೆ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ದೇವರ ಪ್ರಸಾದಕ್ಕೆ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಇದು ತುಪ್ಪ ಮಾತ್ರ ಅಲ್ಲ, ಅಲ್ಲಿ ಬಳಸುವ ದೀಪ ಅಥವಾ ಬೇರೆ ಅನ್ನ ಪ್ರಸಾದ ತಯಾರಿ ಮತ್ತು ಆ ದಾಸೋಹದಲ್ಲಿ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನೇ ಬಳಸಬೇಕು. ಒಂದು ರೀತಿಯಲ್ಲಿ ಇದು ಒಂದು ಕರ್ನಾಟಕ ಸರ್ಕಾರದ ಅಧೀನದ ಸಂಸ್ಥೆ ನಂದಿನಿ ಕೂಡ, ಅದು ಆ ಸಂಸ್ಥೆಯ ಬೆಳವಣಿಗೆಗೂ ಇದು ಪೂರಕ ಆಗ್ತದೆ. ಓಕೆ, ನಮಗೆ ಇದರ ಬಗ್ಗೆ ನಮ್ಮ ಹಿಂದಿನ ನ್ಯೂಸ್ ಬಗ್ಗೆ ಮಾತಾಡಲಿಕ್ಕೆ ಸಂತೋಷ್ ಕುಮಾರ್ ಅವರು ಕಾಲಲ್ಲಿದ್ದಾರೆ. ಹಲೋ, ವಿಧಾನ ಪರಿಷತ್.
ಸರ್ ನಮಸ್ತೆ. ಓಕೆ, ನಾವು ವಿಧಾನ ಪರಿಷತ್ ಉಪಚುನಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದೆವು. ಅದರ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ನೆಲೆಯಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೊಡೋದಾದ್ರೆ. ಈಗಾಗಲೇ ನೀವು ಬಹಳಷ್ಟು ಅದರ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಈಗ ವಿಧಾನ ಪರಿಷತ್ ಸದಸ್ಯರು ಮಾತ್ರ ಅಲ್ಲ, ಅವರು ವಿಧಾನ ಪರಿಷತ್ನ ನಾಯಕರು ಕೂಡ ಆಗಿದ್ರು. ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಚುನಾಯಿತರಾದ ಬಳಿಕ ರಾಜೀನಾಮೆ ನೀಡಿದ್ದಾರೆ. ಈಗ ಅವರಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ಘೋಷಣೆ ಆಗಿದೆ. ಓಕೆ, ಅಕ್ಟೋಬರ್ 21ಕ್ಕೆ ಚುನಾವಣೆ ನಡೆಯಲಿಕ್ಕಿದೆ. ಸೆಪ್ಟೆಂಬರ್ 19ರಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ಸೆಪ್ಟೆಂಬರ್ 26ರಂದು ಅಧಿಸೂಚನೆ ಪ್ರಕಟ ಆಗಿ ಅವತ್ತೇ ನಾಮಪತ್ರ ಸಲ್ಲಿಕೆ ಆರಂಭ ಆಗ್ತದೆ. ಅಕ್ಟೋಬರ್ 3ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ. ಅಕ್ಟೋಬರ್ 4 ನಾಮಪತ್ರಗಳ ಪರಿಶೀಲನೆ. ಅಕ್ಟೋಬರ್ 7ರಂದು ನಾಮಪತ್ರ ಹಿಂಪಡೆಯಲು ಕಡೆ ದಿನ. ಮತ್ತೆ ಅಕ್ಟೋಬರ್ 21ಕ್ಕೆ ಚುನಾವಣೆ ನಡೀತದೆ. ಇದಕ್ಕೆ ಮತದಾರ ಈಗಾಗಲೇ ಕರುಣಾಕರಲ್ಲಿ ವಿವರ ಕೊಟ್ಟರು. ಅದು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಟ್ಟು 3264 ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. 80 ಮಂದಿ ಮಹಾನಗರ ಪಾಲಿಕೆ ಸದಸ್ಯರು, 62 ನಗರಸಭೆ ಸದಸ್ಯರು, 73 ಪುರಸಭೆ ಸದಸ್ಯರು, 81 ಪಟ್ಟಣ ಪಂಚಾಯತ್ ಸದಸ್ಯರು, 8 ಜನ ಶಾಸಕರು, 1 ಸಂಸದರು, 2 ವಿಧಾನ ಪರಿಷತ್ ಸದಸ್ಯರು ಮತದಾರರಾಗಿರ್ತಾರೆ. ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ 2361 ಗ್ರಾಮ ಪಂಚಾಯತ್ ಸದಸ್ಯರು, 35 ನಗರಸಭೆ ಸದಸ್ಯರು, 69 ಪುರಸಭೆ ಸದಸ್ಯರು, 16 ಪಟ್ಟಣ ಪಂಚಾಯತ್ ಸದಸ್ಯರು, 4 ಮಂದಿ ಶಾಸಕರು ಮತ್ತು 1 ಸಂಸದರಲ್ಲಿ ಮತದಾರರಾಗಿರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 234 ಮತಗಟ್ಟೆ, 3551 ಮತದಾರರು. ಉಡುಪಿ ಜಿಲ್ಲೆಯಲ್ಲಿ 158 ಮತಗಟ್ಟೆ, 2486 ಅಲ್ಲಿಯ ಮತದಾರರು. ಚುನಾವಣೆ ಘೋಷಣೆ ಆದ ನಂತರ ಎರಡೂ ಪಕ್ಷದಲ್ಲಿ ಕೂಡ ಒಂದು ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಮತ್ತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗ ಯಾರು ಸ್ಥಳೀಯ ಸಂಸ್ಥೆಯ ಸದಸ್ಯರು ಅಂತ ನಾವು ಹೇಳ್ತೇವೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಕೂಡ ಮತದಾರ ಆಗಿರ್ತಾರೆ. ಆದ್ರೆ ಈಗ ಚುನಾವಣೆ ಘೋಷಣೆ ಆಗದ ಕಾರಣ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಇದಕ್ಕೆ ಮತದಾರ ಆಗಿರುವುದಿಲ್ಲ. ಅದು ಕಳೆದ ಬಾರಿ ಕೋಟೆ ಶ್ರೀನಿವಾಸ ಪೂಜಾರಿ ಮತ್ತು ಮಂಜುನಾಥ್ ಭಂಡಾರಿ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಮತದಾನ ಇರಲಿಲ್ಲ. ಚುನಾವಣೆ ನಡೀತದೆ. ಸಹಜವಾಗಿ ಇಲ್ಲಿ ಈಗ ಅಂಕಿಅಂಶಗಳನ್ನು ನೋಡಿದಾಗ ಒಂದು ಮೇಲ್ಮಟ್ಟಕ್ಕೆ ಬಿಜೆಪಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಲೋ ಹಲೋ ಓಕೆ, ಬಹಳಷ್ಟು ಮಾಹಿತಿಯನ್ನು ಅದರ ಕುರಿತಾಗಿ ನೀಡಿದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ಸ್ಥಳೀಯ ಸಂಸ್ಥೆಗಳಲ್ಲಿ ಎಷ್ಟೆಷ್ಟು ಮತದಾರ ಇದ್ದಾರೆ ಅನ್ನುವಂಥ ವಿವರನ್ನು ಸಹ ಸಂತೋಷ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನಾವೀಗ ಮತ್ತೆ ಒಂದು ನಂದಿನಿ ನಾವು ಕರುಣಾಕರ್ ಸರ್ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ವಿಶೇಷ ಅಂತ ಹೇಳಿದರೆ 4 ವರ್ಷಗಳ ಹಿಂದೆ, ನಾವು ಹಿಂದಿನ ಸುದ್ದಿಗಳನ್ನು ನೋಡಿದರೆ ಗೊತ್ತಾಗ್ತದೆ, 4 ವರ್ಷಗಳ ಹಿಂದೆ ನಂದಿನಿ ತುಪ್ಪದ ಪೂರೈಕೆಯನ್ನು ನಿಲ್ಲಿಸಿತ್ತು ಜಗನ್ ಮೋಹನ್ ರೆಡ್ಡಿ ಸರ್ಕಾರ. ಅಲ್ಲಿ YSRP ಗೌರ್ಮೆಂಟ್ ಬಂದಮೇಲೆ ಅದೇನೋ ಅವರು ಆ ಒಂದು ಕ್ವಾಲಿಟಿ ಕ್ರೈಟೀರಿಯಾನ ತಲುಪ್ತಿಲ್ಲ ಅನ್ನುವಂಥ ಕಾರಣಕ್ಕೆ ನಂದಿನಿ ತುಪ್ಪದ ಬಳಕೆಯನ್ನು ಪೂರೈಕೆ ಬೇಡ ಅಂತೇಳಿ ಆ ಶ್ರೀವಾರಿ ಲಡ್ಡು ಅಂತ ಹೇಳ್ತಾರೆ ಅದಕ್ಕೆ, ತಿರುಪತಿ ತಿಮ್ಮಪ್ಪನ ಒಂದು ಪ್ರಸಾದ. ಅದು ಬಹಳ ಒಂದು ಗುಣಮಟ್ಟದಿಂದ ಕೂಡಿದ್ದಂಥ ಪ್ರಸಾದ, ಬಹಳ ರುಚಿಕರವಾದಂಥ ಪ್ರಸಾದ. ಹೇಗೆ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಪ್ರಸಾದಗಳು ಬ್ರ್ಯಾಂಡ್ ಆಗಿರ್ತವೆ. ಈಗ ನಾವು ಶಬರಿಮಲೆಗೆ ಹೋದ್ರೆ ಹೇಗೆ ಆ ನೆಯ್ಯಿ ಪ್ರಸಾದ ಹಾಗೆ ತಿರುಪತಿ ಲಡ್ಡು, ಅದಕ್ಕೆ ಆ ನಂದಿನಿ ತುಪ್ಪ ಪೂರೈಕೆ ಆಗ್ತಾ ಇತ್ತು ಮೊದಲು. ನಾವೀಗ ಅದರ ಹಿನ್ನೆಲೆಯನ್ನು ನೋಡಿದರೆ ಬಹಳಷ್ಟು ವರ್ಷಗಳಿಂದ ನಂದಿನಿ ತುಪ್ಪವೇ ಇಲ್ಲಿಂದ ಪೂರೈಕೆ ಆಗ್ತಾ ಇತ್ತು. ಆದರೆ ಅದೇನೋ ಒಂದು ಕ್ರೈಟೀರಿಯಾ, ಗುಣಮಟ್ಟದ ಮಾನದಂಡಗಳು ಪೂರೈಕೆ ಆಗ್ತಾ ಇಲ್ಲವಂತ ಕಾರಣಕ್ಕೆ ಟೆಂಡರ್ ಅಲ್ಲಿ ಅವರು ಟೆಂಡರ್ ಅನ್ನು ತಗೊಳ್ಳಿಕ್ಕೆ ವಿಫಲರಾಗಿದ್ರು KMF. ಅದರ ನಂತರ ಈ ಒಂದು ಇಶ್ಯೂಗಳು ಬಂದಿರಬಹುದು ಅಂತ ನಮಗೆ ಈಗ ಆ ಒಂದು ಲಿಂಕ್ಗಳನ್ನು ನಾವು ಲಿಂಕ್ ಮಾಡಿದ್ರೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ 4 ವರ್ಷ ನಂತರ ಈಗ ಅಲ್ಲಿ ಚುನಾವಣೆ ನಡೆದು ಇವರು TDPಯ ನಮ್ಮ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆದಮೇಲೆ ಈ ಒಂದು ಹೊಸ ಆಪಾದನೆ ಬಂದಿತ್ತು. ಅಂದ್ರೆ ಪ್ರಾಣಿಗಳ ಕೊಬ್ಬು ಅಂತ ಹೇಳಿದ್ರೆ ಅವರು ಈಗ ಯೂಸ್ ಮಾಡ್ತಾ ಇದ್ದ ತುಪ್ಪ ಅದರಲ್ಲಿ ಪ್ರಾಣಿಜನ್ಯ ಅಂಶಗಳಿವೆ ಅಂತ ಹೇಳುವಂಥದ್ದು, ಮೀನಿನ ಎಣ್ಣೆ ಮತ್ತೆ ಅದು ಹಂದಿಯ ಕೊಬ್ಬು ಅಂತೆಲ್ಲ ಹೇಳ್ತಿದ್ದಾರೆ. ರುಚಿ ಬರ್ಲಿಕ್ಕೋಸ್ಕರ ಅದನ್ನು ಹಾಕ್ತಾ ಇದ್ದಾರೆ ಅಂತ ಇಲ್ಲ, ಅದು ಅಲ್ಲ, ಅದು ಈಗ ಯಾಕೆಂತ ಹೇಳಿದ್ರೆ ಇಲ್ಲಿ ಇವರದ ಆರೋಪ ಏನು ಅಂತ ಹೇಳಿದ್ರೆ ಗುಣಮಟ್ಟ ಕಡಿಮೆ ಅಂತ ಹೇಳಿದ್ರೆ ಬಿಡ್ಡಿಂಗ್ ಅಲ್ಲಿ ನಿಮಗೆ ಯಾವಾಗಲೂ ರೇಟಿನ ಇದು ಹೋಗ್ತದೆ. ಸೊ ಯಾರೋ ಕಡಿಮೆಗೆ ಬಿಡ್ ಮಾಡಿದ್ದಾರೆ ಅಂತ ಹೇಳುವಂತ ಕಾರಣಕ್ಕೆ ಅವರಿಗೆ ಬಿಡ್ ಆಗಿರ್ಬೋದು, ಅಥವಾ ಇದರಲ್ಲಿ ಏನಾದ್ರು ರಾಜಕೀಯಗಳು ಇರ್ಬೋದು, ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಆಂಧ್ರದಲ್ಲಿ ಯಾವಾಗಲೂ
ರಾಜಕೀಯ ಮೇಲಾಟಗಳೇ ಜಾಸ್ತಿಯಾಗಿ ನಡೆಯುವಂಥದ್ದು. ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಇನ್ನೊಂದು ಪಕ್ಷದವರು ಮಾಡಿದಂಥ ಇಂಥದ್ದೆಲ್ಲ ಸ್ವಲ್ಪ ಹೊರಗೆ ಬರುವಂಥದ್ದು ಸಾಮಾನ್ಯ, ಎಲ್ಲ ಕಡೆ ಇರ್ತದೆ. ಬಟ್ ಈ ಆಂಧ್ರ ತಮಿಳುನಾಡಲ್ಲಿ ಅದು ಸ್ವಲ್ಪ ಜಾಸ್ತಿ, ಅಂದ್ರೆ ಇಲ್ಲಿ ಸ್ವಲ್ಪ ಪರ್ಸನಲ್ ಲೆವೆಲ್ಗೆ, ವೈಯಕ್ತಿಕ ಲೆವೆಲ್ಗೆ ರಾಜಕೀಯಗಳು ಹೋಗೋ ಕಾರಣ ಅಂದ್ರೆ ಈಗಿನ ಈ ಚಂದ್ರಬಾಬು ನಾಯ್ಡು ಸ್ಟೇಟ್ಮೆಂಟ್ ಇರ್ಬೋದು, ಇವರದ್ದು ಸ್ಟೇಟ್ಮೆಂಟ್ ಅಲ್ಲಿ ನೋಡೋ ಹಾಗೆ ಕಾಣ್ತದೆ. ಯಾಕಂದ್ರೆ KMF ಅವರು, ನಾವು ಹಿಂದಿನ ನ್ಯೂಸ್ ಅನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ KMF ನ ತುಪ್ಪ ಅಲ್ಲಿಗೆ ಪೂರೈಕೆ ಆಗ್ತಾ ಇಲ್ಲ, ನಾವು ನಿಲ್ಲಿಸ್ತಾ ಇದ್ದೇವೆ ಅಂತ ಹೇಳಿ ಹಿಂದೊಮ್ಮೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಭೀಮನಾಯ್ಕ ಅವರು ಇದಾಗಿರುವಾಗ. ಸೊ ಅದರ ನಂತರ ನಮ್ಮ ನಂದಿನಿ ತುಪ್ಪ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಅದರ ನಂತರ ಅಲ್ಲಿ ಬೇರೆ ಯಾವುದೊಂದು ಅಲ್ಲಿಯ ಒಂದು ತುಪ್ಪ ಅಲ್ಲಿಗೆ ಬಳಕೆ ಆಗ್ತಾ ಇತ್ತು. ಸೊ ಅದನ್ನೀಗ ಲ್ಯಾಬ್ ಟೆಸ್ಟ್ ಅಲ್ಲಿ ಮಾಡಿದಾಗ ಇಂಥ ಒಂದು ಸಮಸ್ಯೆ ಉದ್ಭವ ಆಗಿದ್ದು, ಇಮಿಡಿಯೇಟ್ ಆಗಿ ನಂದಿನಿ ತುಪ್ಪವನ್ನ ಸಪ್ಲೈ ಮಾಡಬೇಕು ಅಂತ ಹೇಳಿ ಆರ್ಡರ್ ಬಂದಿದೆ. ಸೊ ಅಂದ್ರೆ ನಮ್ಮ ನಂದಿನಿ ಗುಣಮಟ್ಟ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಈಗ ಹೊರ ರಾಜ್ಯದಲ್ಲೂ ಒಂದು ಪ್ರಚಾರಕ್ಕೆ ಬಂದಂತ ಸ್ಥಿತಿ. ಅಂದ್ರೆ ಇದು ಒಟ್ಟಿನಲ್ಲಿ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿದ್ರು ಸಹ ನಮ್ಮ ನಂದಿನಿಯ ಒಂದು ಬ್ರ್ಯಾಂಡ್ ಮತ್ತೆ ಭಕ್ತರು ಬರೀ ಭಕ್ತಿಯಿಂದ ಮಾತ್ರ ನೋಡ್ತಾರಲ್ಲ, ನೋಡುದಿಲ್ಲ. ಯಾಕಂತ ಹೇಳಿದ್ರೆ ಆ ಪ್ರಸಾದವನ್ನು ಪಡ್ಕೊಳ್ಳಿಕ್ಕೆ ಅಷ್ಟು ಒಂದು ಇದಿರ್ತದೆ. ಅಲ್ಲಿಂದ ಪ್ರಸಾದ ತಂದು ಅದೇ ಪ್ರಸಿದ್ಧ ಪ್ರಸಾದ ತಂದು ನಾವಿಲ್ಲಿ ಹಂಚುದು ಅಂತ ಹೇಳಿದ್ರೆ ಅದೊಂದು ಭಾರಿ ಭಕ್ತಿಯ ಭಾವನೆ. ಆದ್ರೆ ಇಲ್ಲೊಂದು ಕಡೆ ಈಗ ಮತ್ತೆ ನಂದಿನಿಗೆ ಒಂದು ಪ್ರಾಶಸ್ತ್ಯ ಸಿಕ್ಕಿದ ಹಾಗೆ ಆಯಿತು ಅನ್ನುವಂಥದ್ದು ನಾವು ಒಂದು ಖುಷಿ ಪಡ್ಬೋದಂತ ವಿಚಾರ. ಯಾಕಂತ ಹೇಳಿದ್ರೆ ನಂದಿನಿಯ ಬ್ರ್ಯಾಂಡ್, ಅದರ ತುಪ್ಪ ಇರ್ಬೋದು, ಹಾಲಿರ್ಬೋದು, ಅಥವಾ ನಂದಿನಿ ಯಾವುದೇ ಪ್ರಾಡಕ್ಟ್ಸ್ ಗುಣಮಟ್ಟಕ್ಕೆ ಹೆಸರುವಾಸಿ ಆಗಿರುವಂಥದ್ದು. ಸೊ ಆದ ಕಾರಣ ಬಹಳ ಚರ್ಚಿತವಾದಂಥ ಆಗ್ತಿರುವಂಥ ವಿಚಾರ. ಒಂದು ಕಡೆಯಿಂದ ಭಾವನೆಗಳಿಗೆ ಧಕ್ಕೆ ಆಗಿರುವಂಥದ್ದು, ಇನ್ನೊಂದು ಕಡೆಯಿಂದ ನಮ್ಮ ನಾಡಿನ ನಂದಿನಿ ತುಪ್ಪಕ್ಕೆ ಅಲ್ಲಿ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಸೊ ಎರಡನ್ನು ನೋಡಿದಾಗ ನಮ್ಮ ಕರ್ನಾಟಕಕ್ಕೆ ಹೆಚ್ಚು ಚರ್ಚೆಗೆ ಕಾರಣವಾಗ್ತಿರುವಂಥ ವಿಷಯ. ನಮ್ಮ ಪ್ರಮುಖ ಮಾಧ್ಯಮಗಳಲ್ಲೂ ಸಹ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು, ಬಹಳಷ್ಟು ಸುದ್ದಿಗಳು ಇದರ ಬಗ್ಗೆ ಹರಿದಾಡ್ತೇವೆ. ರಾಜಕೀಯ ಮೇಲಾಟ ಎಲ್ಲ ಬದಿಗಿರಿಸಿಕೊಂಡ್ರೆ ಸಹ ಎಲ್ಲೋ ಒಂದು ಕಡೆ ಭಕ್ತರ ಭಾವನೆಗಳ ಜೊತೆ ಆಟ ಆಡೋದು ಯಾವುದೇ ಒಂದು ಧಾರ್ಮಿಕ ನೆಲೆಗೆ ಇರ್ಬೋದು ಅಥವಾ ವ್ಯಕ್ತಿಗಳಿಗಿರ್ಬೋದು ಅಷ್ಟೊಂದು ಒಳ್ಳೇದಲ್ಲ ಅನ್ನುವಂಥದ್ದು. ಯಾವುದೇ ಧರ್ಮ ಆಗಿದ್ರು ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡಬಾರ್ದು ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇರುವಂಥದ್ದು. ತಿರುಪತಿಯಿಂದ ಈಗ ಕೇಂದ್ರ ಸರ್ಕಾರ ವರದಿ ಕೇಳಿದೆ ಅಲ್ಲಿಂದ CM ನವರ ಹತ್ರ, ಇದೇನು ವಿಷಯ ಅಂತೇಳಿ. ಮತ್ತೆ ಅದು ತನಿಖೆ ಆಗ್ಬೇಕು ಅಂತ ಅಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಯಾರು ತನಿಖೆ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ. ಖಂಡಿತವಾಗ್ಲು ಅದನ್ನು ಎಲ್ಲರೂ ಇದು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇಷ್ಟು ಸಮಯದಿಂದ ಅದರ ಬಗ್ಗೆ ಒಂದು ಗೊತ್ತಿಲ್ಲದೆ ಅಥವಾ ಹೈಡ್ ಮಾಡಿ ಅದರ ಬಗ್ಗೆ ವಿಚಾರಗಳು ಈಗ ಹೊರಗೆ ಬಂದಾಗ ತುಂಬ ಜನಕ್ಕೆ ಅದೊಂದು, ಅದೇ ಹೇಳಿದ್ದು ನಾನು, ಅವರ ಭಾವನೆಗಳಿಗೆ ನೋವಾಗೇ ಆಗ್ತದೆ, ಖಂಡಿತವಾಗ್ಲೂ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಸಂಪರ್ಕಿಸಲಿಕ್ಕೆ KMF-ನ ಅಧಿಕಾರಿಗಳನ್ನು ಸಂಪರ್ಕಿಸಲಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಂಪರ್ಕ ಸಾಧ್ಯವಾದರೆ ನಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ತೇವೆ. ಅಂದರೆ ಯಾವಾಗಿಂದ ಅವರು ಅದನ್ನು ಪೂರೈಸ್ತಾರೆ ಅಥವಾ ಈಗಲೇ ಇಮಿಡಿಯೇಟ್ ಆಗಿ ಪೂರೈಸ್ತಾ ಇದ್ದಾರಾ, ಎಷ್ಟು ಪ್ರಮಾಣದ ತುಪ್ಪ ಪ್ರತಿ ದಿವಸ ಅಲ್ಲಿಗೆ ಬೇಕಾಗ್ತದೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ನಾವು ಮುಂದಕ್ಕೆ ಸಂಪರ್ಕ ಸಾಧ್ಯ ಆದ ತಕ್ಷಣ ನಾವು ಪಡ್ಕೊಳ್ಳಿಕ್ಕಿದ್ದೇವೆ. ಇದು ಒಂದು ಸಾರ್ವತ್ರಿಕ ಚರ್ಚೆಯ ವಿಚಾರವಾಗಿದ್ದ ಕಾರಣ ನಾವು ಇದನ್ನು ಇವತ್ತು ಈ ವಿಚಾರವನ್ನು ನಾವಿಲ್ಲಿ ನಮ್ಮ ಓದುಗರ ಮುಂದೆ ಚರ್ಚಿಸಬೇಕಾಯಿತು. ಮುಂದಿನ ಓಕೆ, ಇದರ ಬಗ್ಗೆ, ಇದೇ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರುವಂತಹ ಮಲ್ಲಿಕಾ ಪಕ್ಕಳ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಲೋ, ಇದು ಕೂಡ ಅತ್ಯಂತ ಒಂದು ಇವತ್ತು ಜನಜನಿತದಲ್ಲಿರುವಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. 9/11 ಅಂದರೆ ಸಾಮಾನ್ಯ ಏನು ಗ್ರಾಮ ಮಟ್ಟದಲ್ಲಿ ದೊರಕ್ತಾ ಇದ್ದಂತಹ ಒಂದು 9/11 ಇವತ್ತು ಅದು ಒಂದು ಉನ್ನತ ಅಧಿಕಾರಿಗಳ ಉನ್ನತ ಒಂದು ಇದರ ಮುಖಾಂತರವಾಗಿ ಸಿಗುವಂಥ ಬಗ್ಗೆ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದರ ಬಗ್ಗೆ ಮೊನ್ನೆ ಏನು ಸೆಪ್ಟೆಂಬರ್ 17ಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಜೊತೆ ಮತ್ತು ಶಾಸಕರ ಜೊತೆ ಅಧಿಕಾರಿಗಳ ಜೊತೆ ಈ ಒಂದು ಸಭೆಯನ್ನು ಕೂಡ ನಡೆದಿರುವಂಥದ್ದು. ಈ ಸಭೆಯಲ್ಲಿ ಏನೆಲ್ಲ ಆಗಿದೆ ಎನ್ನುವುದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ. ಅಂದರೆ ಈ ಸಭೆಯಲ್ಲಿ ಮುಖ್ಯವಾಗಿ ಕರುಣಾಕರ್ ಸರ್ ಹೇಳುವಾಗೆ ಮುಖ್ಯವಾಗಿ ಇಲ್ಲಿ ಏನಾಯಿತು ಅಂತ ಹೇಳಿದರೆ, ಮೈನ್ ಆಗಿ ಬಂದದ್ದು 9/11 ಸಮಸ್ಯೆಯ ಒಂದು ಅದನ್ನು ಹೇಗೆ ಕಾಂಪ್ಲಿಕೇಶನ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಮೈನ್ ಆಗಿ ಇದರಲ್ಲಿ ಚರ್ಚೆ ಆಯಿತು. ಮತ್ತೆ ಏನು ಅಂತ ಹೇಳಿದ್ರೆ ಕಟ್ ಕನ್ವರ್ಷನ್ ಬಗ್ಗೆ ಬಹಳಷ್ಟು ಚರ್ಚೆ ಆದ ವಿಚಾರ ಅಂದರೆ ಕಟ್ ಕನ್ವರ್ಷನ್ ಬಗ್ಗೆ ಚರ್ಚೆ ಆಯಿತು. ಸೊ ಏನು ಸರ್ ಆ್ಯಕ್ಚುಲಿ ಮೈನ್ ಆಗಿ 9/11ನಲ್ಲಿ ಏನು ಈಗ ಪ್ರಮುಖ ಸಮಸ್ಯೆ ಆಗ್ತಿತ್ತು ಜನಸಾಮಾನ್ಯರಿಗೆ ಅಂತೇಳಿ? 9/11 ಅಂದರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಮನೆ ಕಟ್ಟಲಿಕ್ಕೆ, ಮನೆ ಮಾರಾಟ ಮಾಡಲಿಕ್ಕೆಲ್ಲ 9/11 ಕಡ್ಡಾಯವಾಗಿ ಬೇಕಾಗ್ತದೆ. ಇದು ಮೊದಲು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗ್ತಾ ಇತ್ತು ಈ 9/11. ಅದು ಯಾವುದೋ ಒಂದು ಪ್ರಕರಣದ ಬಗ್ಗೆ ಹೈಕೋರ್ಟ್ ವಿಚಾರಣೆ ಮಾಡುವಾಗ ಅದನ್ನು ರದ್ದು ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅವರ ಪರ್ಮಿಷನ್ ತಗೊಂಡು ಕೊಡಬೇಕು ಅಂತ ಆಯಿತು. ಬಹುಶಃ ಇಲ್ಲಿ ಪುತ್ತೂರಲ್ಲಿ ಕೂಡ ಇಲ್ಲ, ಮಂಗಳೂರಿಗೆ ಹೋಗಬೇಕು. ಈಗ ನಮ್ಮ ಕಡಬ ವಿಟ್ಲ ಆ ಭಾಗದವರು ಎಲ್ಲಿ ಸುಳ್ಯದವರೆಲ್ಲ ಸೇರಿ ಮಂಗಳೂರಿಗೆ ಹೋಗಿ 9/11 ತಗೊಳ್ಬೇಕು. ಇದರಿಂದ ಬಹಳಷ್ಟು ಸಮಸ್ಯೆ ಆಗ್ತಿತ್ತು. ಇದು ಶಾಸಕರ ಗಮನಕ್ಕೆ ಬಂದ ಮೇಲೆ ಅವರು ಸರ್ಕಾರದ ಮೇಲೆ ಒತ್ತಡ ತಂದರು, ಅದನ್ನು ನಮಗೆ ಸ್ಥಳೀಯವಾಗಿಯೇ ಸಿಗುವಾಗೆ ಮಾಡಬೇಕು ಅಂತ. ಬಹಳಷ್ಟು ಚರ್ಚೆ ಸಭೆಯಲ್ಲಿ ಮಾಡಿದ್ರು. ಮೊನ್ನೆ ಪುತ್ತೂರಲ್ಲಿ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರೇ ಬಂದು ಸಭೆ ಮಾಡಿದ್ದಾರೆ. ಮೈಸೂರಿಂದ ಬಂದಿದ್ದಾರೆ, ವೆಂಕಟಾಚಲಪತಿ ಅಂತ.
ಈ ಜನರಿಗೆ ಆಗುವ ಸಮಸ್ಯೆಯನ್ನೆಲ್ಲ ಅವರಿಗೆ ಹೇಳಲಾಗಿದೆ. ನೆಕ್ಸ್ಟಿಗೆ ಸ್ಥಳೀಯ ಪ್ರಾಧಿಕಾರದಲ್ಲಿ ಜನರಿಗೆ ಈಗ ಪುತ್ತೂರಿನವರಿಗೆ ಪುತ್ತೂರು ನಗರಸಭಾ ಇದು ಪುಡದಲ್ಲಿ ಸಿಗುವ ಹಾಗೆ, ಕಡಬ ವಿಟ್ಲದವರಿಗೆ ಪುತ್ತೂರಲ್ಲಿ ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಅಂದರೆ ಗ್ರಾಮಾಂತರ ಪ್ರದೇಶದವರಿಗೆ ಮಂಗಳೂರಿಗೆ ಹೋಗಿ ಅದನ್ನು ತರಲಿಕ್ಕೆ ಆಗೋದಿಲ್ಲ. ಅವರು ಹೋದಾಗ ಅಲ್ಲಿ ಅವರ ಅಧಿಕಾರಿಗಳು ಇಲ್ಲದೇ ಇರೋದು ಎಲ್ಲ ಸಮಸ್ಯೆಯೇ. ಮನೆ ಕಟ್ಟುವುದು ಇಂಥದ್ದೆಲ್ಲ ಬಾಕಿ ಆಗ್ತದೆ. ಆದ ಕಾರಣ ಈಗ ಅದರ ಬಗ್ಗೆ ಒಂದು ಮೊನ್ನೆ ಸಭೆಯಲ್ಲಿ ಇನ್ನು 15 ದಿನದೊಳಗೆ ವ್ಯವಸ್ಥೆ ಆಗ್ತದೆ, ಜನರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗ್ತದೆ ತೀರ್ಮಾನ ಮಾಡಿದ್ದಾರೆ. ಅದು ಶಾಸಕರೇ ಅಧಿಕಾರಿಗಳಲ್ಲಿ ಕೇಳಿ ಅವರೇ ಅವರೇ ಅಧಿಕಾರಿ ಕರೆಸಿ ಇದನ್ನು ಕೊಟ್ಟಿದ್ರು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅದಕ್ಕೊಂದು ಪೂರಕವಾಗಿ ಹೇಳೋದು ಅಂತಾದರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ PDOಗಳೇ ಅರ್ಜಿಗಳನ್ನು ಸ್ವೀಕರಿಸಿ ಅದನ್ನು ಮತ್ತೆ ಇಲ್ಲಿ ತಲುಪಿಸುವಂತ ಒಂದು ಸೂಚನೆಯನ್ನು ಶಾಸಕರು ಕೊಟ್ಟಿದ್ರು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಾರಕ್ಕೊಬ್ಬ ಒಂದೊಂದು ತಾಲೂಕು ಹೋಗ್ತಾರೆ. ಅವರು ಹೋಗಿ ಗ್ರಾಮ ಪಂಚಾಯತ್ಗಳಿಂದೆಲ್ಲ ಅರ್ಜಿ ಸಂಬಂಧ ಕಲೆಕ್ಟ್ ಮಾಡಿ ಅದನ್ನು ಸ್ಥಳೀಯವಾಗಿ ಹೇಳಿ ಕಾರ್ಯಕ್ರಮವನ್ನು ಮುಂದುವರಿಸುವ. ಅದಕ್ಕೆ ಮೊದಲು ಒಂದು ಸಣ್ಣ ವಿರಾಮ. ಓಕೆ, ಕಾರ್ಯಕ್ರಮವನ್ನು ಮತ್ತೆ ಆರಂಭಿಸುವ. ಅದರ ಮೊದಲಿಗೆ ನಮಗೆ ಜೊತೆಗೆ ಈಗ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯೆಯಾಗಿರುವಂತಹ ಮಲ್ಲಿಕಾ ಪಕ್ಕಳ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಳಿ. ಓಕೆ, ಈಗಾಗಲೇ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ದೇವಾಲಯಗಳಲ್ಲಿ ಪ್ರಸಾದ ತಯಾರಿಸಲಿಕ್ಕೆ ನಂದಿನಿ ತುಪ್ಪವನ್ನು ಬಳಸಬೇಕು ಅಂತ ಧಾರ್ಮಿಕ ದತ್ತಿ ಇಲಾಖೆ ಆದೇಶ ಕೊಟ್ಟಿರುವಂತದ್ದು. ಹೌದು. ಇದರ ಬಗ್ಗೆ ಸಾಕಷ್ಟು ನಾವು ಇದರ ಬಗ್ಗೆ ಈಗಾಗಲೇ ತಿರುಪತಿಯ ಒಂದು ಲಡ್ಡು ಅದರಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಬೆನ್ನಲ್ಲೇ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಒಂದು ಆದೇಶವನ್ನು ಕೂಡ ನೀಡಿರುವಂತ ಇದರ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೊರಡಿಸಿದ್ದಾರೆ. ಓಕೆ, ನಾನ್ ಮಾತಾಡ್ಬೇಕಾ? ಹೇಳಿ ಮೇಡಮ್. ನಾನ್ ತಿಳ್ಕೊಂಡ ಪ್ರಕಾರ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ 12 ವರ್ಷದಿಂದ ಪ್ಯೂರ್ ನಂದಿನಿ ತುಪ್ಪವನ್ನೇ ಉಪಯೋಗಿಸ್ತಾ ಇದ್ದಾರೆ. ಓಕೆ. ಮಂಗಳೂರು ಕದ್ರಿ ನಮ್ಮ ಕದ್ರಿ ದೇವಸ್ಥಾನದಲ್ಲೂ ನಂದಿನಿ ತುಪ್ಪನೇ ಉಪಯೋಗಿಸ್ತಾ ಇದ್ದಾರೆ ತುಂಬಾ ವರ್ಷದಿಂದ. ಕಳೆದ 3 ವರ್ಷದಿಂದ ಸೌತಡ್ಕದಲ್ಲೂ ನಂದಿನಿ ತುಪ್ಪ, ಮತ್ತೆ ಸುಬ್ರಹ್ಮಣ್ಯದಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು 50 ವರ್ಷದಿಂದ ಈಚೆಗೆ ದನದ ತುಪ್ಪ, ನಂದಿನಿ ತುಪ್ಪ. ಡಿಟೇಲ್ಸ್ ನಾನು ನಿಮ್ಗೆ ಕಳಿಸಿಕೊಟ್ಟಿದ್ದೀನಿ ನಮ್ಮ ಸುಬ್ರಹ್ಮಣ್ಯದ್ದು. ನೋಡಿ ಎಷ್ಟು ಖರೀದಿ ಮಾಡ್ತಾರೆ, ಎಷ್ಟು ಖರ್ಚಾಗುತ್ತೆ ಅಂತೇಳಿ ಬರೆದು ಕಳಿಸಿದ್ದೀನಿ ನಿಮ್ಗೆ. ಈ ತರ ಎಲ್ಲಾ ಕಡೆನು ಎಲ್ಲೂ ಇಲ್ಲ ಇವಾಗ ಎಲ್ಲಿ ನೋಡಿದ್ರು ನಂದಿನಿ ತುಪ್ಪನೇ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೋಟಲ್ 492 ಎಂಡರ್ಮೆಂಟ್ ದೇವಸ್ಥಾನಗಳಿವೆ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಸೇರಿ. ಇದರ ಬಗ್ಗೆ ಇನ್ನು ಹೆಚ್ಚು ನಾನು ತಿಳ್ಕೊಂಡೆ, ಕೆಲವು ಕಡೆ ಎ ಗ್ರೇಡ್ ದೇವಸ್ಥಾನಗಳು ಎಲ್ಲಾ ಕಡೆನೂ ನಂದಿನಿ ತುಪ್ಪನೇ. ಇನ್ನು ಎಲ್ಲಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದು ನಿಮ್ಗೆ ಮಾಹಿತಿ ಕೊಡ್ತೀನಿ. ಖಂಡಿತ ಮೇಡಮ್. ಈಗ ನೀವು ಈಗಾಗಲೇ ಹೇಳಿದಾಗೆ ನಮ್ಮ ರಾಜ್ಯದ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲಿ ಈಗಾಗಲೇ ನಂದಿನಿ ತುಪ್ಪವನ್ನೇ ಬಳಸ್ತಾ ಇದ್ದಾರೆ. ಹೌದು, ಎ ಗ್ರೇಡ್ ಪ್ರಮುಖ. ಹೌದು, ಖಂಡಿತ ಹೌದು. ಅದಕ್ಕೆ ಈಗ ಸರ್ಕಾರದ ಈ ಆದೇಶ ಒಂದು ಪೂರಕವಾಗಿರ್ತದೆ ಅಂತ ನೀವು ಹೇಳ್ತಾ ಇರುವಂತದ್ದು. ಹೌದು, ಖಂಡಿತ. ಅಂದ್ರೆ ಈ ನಮ್ಮ ನಂದಿನಿ ನಾವು ಆಗಾಗ್ಲೇ ಮಾತಾಡ್ತಾ ನಾವು ಚರ್ಚೆ ಮಾಡ್ತಿದ್ದೆವು. ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಬ್ರ್ಯಾಂಡ್ ಆಗಿರುವಂತಹ ಈ ನಂದಿನಿ, ಇದರ ತುಪ್ಪ ಇವತ್ತು ಹೇಗೆ ತಿರುಪತಿಯಲ್ಲಿಯೂ ಬಳಸಬೇಕು ಅಂತೇಳಿ ಒಂದು ನಮಗೆ ಅಲ್ಲಿಯೂ ಸೂಚನೆ ಸಿಕ್ಕಿದೆಯೋ, ಅದೇ ರೀತಿ ನಮ್ಮ ರಾಜ್ಯದ ದೇವಸ್ಥಾನಗಳಲ್ಲೂ ಇದನ್ನು ಬಳಸಿದ್ರೆ ಎಲ್ಲೋ ಒಂದು ಕಡೆ ಇದು ಇಂಡೈರೆಕ್ಟ್ ಆಗಿ ರೈತರಿಗೆ ಬಹಳಷ್ಟು ಉಪಯೋಗ ಆಗ್ತದೆ, ರೈತರ ಅಂದ್ರೆ ಹೈನುಗಾರರ ಅಭಿವೃದ್ಧಿಗೂ ಸಹಕಾರಿ ಆಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಆಗುತ್ತೆ. ಇದು 100% ಆಗುತ್ತೆ. ಖಂಡಿತ ಮೇಡಮ್. ಎಲ್ಲ ಸಿ ಗ್ರೇಡ್ ಇರ್ಬಹುದು, ಬಿ ಗ್ರೇಡ್ ಇರ್ಬಹುದು, ಎ ಗ್ರೇಡ್ ಇಂದ ಹಿಡಿದು ಸಿ ಗ್ರೇಡ್ ತನಕ ನಂದಿನಿ ತುಪ್ಪವನ್ನೇ ಉಪಯೋಗಿಸ್ಬೇಕು ಅಂತೇಳಿ ಇದಕ್ಕೆ ಜಾಸ್ತಿ ಒತ್ತಡ ನಾನು ಕೂಡ ಕೊಡ್ತೀನಿ. ಎಲ್ಲ ಸಿ ಗ್ರೇಡ್ ಎಲ್ಲ ದೇವಸ್ಥಾನಗಳಿಗೂ ಕಾಲ್ ಮಾಡಿ ವಿಚಾರಿಸ್ತೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಮಾಹಿತಿ ನಿಮ್ಗೆ ನಾನು ಕಲೆಕ್ಟ್ ಮಾಡಿ ಕೊಡ್ತೇನೆ. ಮೇಡಮ್, ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಈಗ ದೇವಸ್ಥಾನದಲ್ಲಿ ನಂದಿನಿ ತುಪ್ಪವನ್ನ ಯಾವೆಲ್ಲ ಇದಕ್ಕೆ ಬಳಸ್ತಾರೆ ಅಂತೇಳಿ ನೀವು ಕ್ಷೀರಾಭಿಷೇಕ ಅಂತ ಹೇಳಿ ಒಂದು ಇದೆ, ಅದು ಬಿಟ್ಟು ಅದು ಹಾಲಿಂದ ಮಾಡೋದು. ಅದು ಬಿಟ್ಟು ಮತ್ತೆ ಎಲ್ಲದಕ್ಕೂ ಅದು ಪ್ರಸಾದ ಇರಬಹುದು, ಮತ್ತೆ ಪಂಚಾಮೃತ ಅಭಿಷೇಕ ಇರಬಹುದು, ಎಲ್ಲದಕ್ಕೂ ನಂದಿನಿ ತುಪ್ಪನೇ. ಖಂಡಿತ. ಧನ್ಯವಾದಗಳು ಮೇಡಮ್, ನೀವು ಇಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದಕ್ಕಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಓಕೆ,
ಹಾಗೆ ನಾವೀಗ 9/11 ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾಗ ಈ ಸಂಪರ್ಕ ಸಾಧ್ಯ ಆದ ಕಾರಣ ಮತ್ತೆ ನಾವು ಸ್ವಲ್ಪ ಸುದ್ದಿಯ ಹಿಂದೆ ಹೋಗಬೇಕಾಯಿತು. ಸರ್ ಹೇಳಿ, 9/11 ಸಮಸ್ಯೆ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು ಅಂತ ಹೇಳಿದರೆ, ಆ ಸಭೆಗೆ ನಾನು ಹೋಗಿದ್ದ ಕಾರಣ ಅಲ್ಲಿ ಮತ್ತೊಂದು ಪ್ರಮುಖವಾದ ಅಂಶ ಅಂತ ಹೇಳಿದರೆ, ಪುತ್ತೂರಿನ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ನವೀನ್ ಭಂಡಾರಿ ಅವರು ಬಹಳ ಒಂದು ಪ್ರಮುಖವಾದ ಒಂದು ವಿಚಾರವನ್ನು ಎತ್ತಿದ್ರಲ್ಲಿ. ಏನಂತ ಹೇಳಿದ್ರೆ, ಕಟ್ ಕನ್ವರ್ಷನ್ ಸಮಸ್ಯೆ ಇನ್ನೂ ಅದು ಹಾಗೇ ಇದೆ, ಬಹಳಷ್ಟು ಅರ್ಜಿಗಳು ನಮ್ಮ ತಾಲೂಕಿನಿಂದ ಬಂದಿದೆ. ಸೊ ಅದಕ್ಕೇನಾದರೂ ಪರಿಹಾರ ಈ ಸಭೆಯಲ್ಲಿ ನೀವು ಅಧಿಕಾರಿಗಳು ನೀಡ್ಬೋದಾ ಅಂತೇಳಿ ಅವರು ಕೇಳಿದಾಗ, ಕಟ್ ಕನ್ವರ್ಷನ್ ವಿಷಯದಲ್ಲಿಯೂ ಶಾಸಕರು ಮಾತಾಡಿದರು. ಸೊ ಈ 9/11 ಮತ್ತು ಕಟ್ ಕನ್ವರ್ಷನ್ ಇದು ಎರಡಕ್ಕೆ ಏನು ಸರ್ ಸಮಸ್ಯೆ ಆಗ್ತಿರೋದೇನು ಮತ್ತು ಡಿಫ್ರೆನ್ಸ್ ಏನು ಅಂತೇಳಿ? ಇಲ್ಲ, ಸಮಸ್ಯೆ ಮೇನ್ ಇರೋದಿಲ್ಲ 9/11. ಗ್ರಾಮಾಂತರ ಪ್ರದೇಶದವರೆಗೆ ಇದು ಬಹುತೇಕ ಹೆಚ್ಚಿನ ಸಮಸ್ಯೆ ಆಗ್ತಿರೋದು. ಶಾಸಕರು ಕೂಡ ಅದನ್ನೇ ತಗೊಂಡು ಪ್ರಥಮ ಆದ್ಯತೆಯಾಗಿ ಅದಂತ 9/11 ಸರಿಯಾಗಬೇಕು ಅಂತ. ಈಗ ಅದಕ್ಕೆ ಪ್ರಾಧಿಕಾರದ ಸದಸ್ಯ ಪ್ರತಿ ತಾಲೂಕಿಗೆ ಹೋಗಿ ಗ್ರಾಮಾಂತರ ಪ್ರದೇಶದ ಜನರಿಂದ ಅರ್ಜಿಗಳನ್ನು ಸ್ವೀಕರಿಸಿ ಅದನ್ನು ಸ್ಥಳೀಯ ಪ್ರಾಧಿಕಾರದಲ್ಲಿ ಇತ್ಯರ್ಥ ಆಗುವಾಗಿ ಮಾಡ್ತಾರೆ. ಅದಕ್ಕೆ ಮಾಡಲಿಕ್ಕೆ ಮೊನ್ನೆ ಸಭೆ ಮಾಡಿದ್ದು. ಅದಕ್ಕೆ 15 ದಿನದೊಳಗೆ ಅನುಷ್ಠಾನ ಆಗ್ತದೆ ಅಂತ ಮೊನ್ನೆ MLA ಸಭೆಯಲ್ಲಿ ಹೇಳಿದರು. ಅಧಿಕಾರಿ ಕೂಡ ಅದಕ್ಕೆ ಪೂರಕವಾಗಿ ಮಾತನಾಡಿದ್ದಾರೆ. ಮತ್ತು ಎಷ್ಟು ಜಾಸ್ತಿ ಒತ್ತಡ ಇರೋ ತಾಲೂಕಿಗೆ ಪ್ರಥಮ ಆದ್ಯತೆ ಕೊಡ್ತೇವೆ ಅಂತ ಹೇಳಿ ಅದೇ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ವೆಂಕಟಾಚಲಪತಿ ಅವರು ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತದೆ ಇನ್ನು ಕಾದು ನೋಡಬೇಕಷ್ಟೇ. ಈಗ ಇದೇ ವಿಚಾರದಲ್ಲಿ ಮಾತಾಡಲಿಕ್ಕೆ ಓಕೆ, ಶಾಸಕರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ. ಸರ್ ನಮಸ್ತೆ. ನಮಸ್ತೆ. ಈಗಾಗಲೇ ಸರ್ ನಾವು ಈ 9/11 ಸಮಸ್ಯೆಯ ಬಗ್ಗೆ ಸಾಕಷ್ಟು ಇದರ ಬಗ್ಗೆ ಮೊನ್ನೆ ಸಭೆಯನ್ನು ನಡೆಸಿ, ತಾವು ಆಯುಕ್ತರ ಕೂಡ ಸಭೆಯನ್ನು ನಡೆಸಿ 15 ದಿನದೊಳಗೆ ಇದರ ಬಗ್ಗೆ ಅನುಮೋದನೆಯನ್ನು ಸಿಗ್ಲಿಕ್ಕಿದೆ ಅಂತ ತಾವು ಕೂಡ ಭರವಸೆಯನ್ನು ಕೊಟ್ಟಿದ್ದೀರಿ. ಇದರ ಬಗ್ಗೆ ನಮ್ಮೊಂದಷ್ಟು ವೀಕ್ಷಕರಿಗೆ ತಿಳಿಸುವ ಬಗ್ಗೆ ಸರ್. ನೋಡಿ, 9/11 ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಾ ಇದ್ರು. ಆ ನಂತರ ಒಬ್ರು ಬ್ಯಾಂಗ್ಳೂರ್ನವ್ರು ಒಬ್ರು ಏನ್ ಮಾಡಿದ್ರು, ಈ 9/11 ಇಂದ ಏನಾಗ್ತಾ ಇತ್ತು ಅದರಲ್ಲಿ ನಮಗೆ ಎಲ್ಲಾ ಫೆಸಿಲಿಟಿಗಳು ಯಾವ್ದು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೈಕೋರ್ಟ್ಗೆ ಪಿಟಿಷನ್ ಅಪ್ಲಿಕೇಶನ್ ಹಾಕಿ, ನಾವು ಅದರಲ್ಲಿ ಸರಿಯಾದ ಡ್ರೈನೇಜ್ ಸಿಸ್ಟಮ್ ಇಲ್ಲ, ಮತ್ತೆ ಪಾರ್ಕ್ ಇಲ್ಲ, ಕಮರ್ಷಿಯಲ್ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಹಾಕಿ ಅಲ್ಲಿಂದ ಒಂದು ಅರ್ಬನ್ ಡೆವಲಪ್ ಡಿಪಾರ್ಟ್ಮೆಂಟ್ಗೆ ಒಂದು ಡೈರೆಕ್ಷನ್ ಕೊಡಿಸಿದ್ರು. ಇನ್ನು ಯಾವುದೇ ಡೆವಲಪ್ಮೆಂಟ್ ಪ್ಲಾನ್ ಇದ್ರೆ ಅದು ಪೂಡದಿಂದ ಇಲ್ಲದಿದ್ರೆ ಲೋಕಲ್ ಬಾಡಿಯಿಂದ ಕೊಡ್ಬೇಕು, ಅರ್ಬನ್ ಡೆವಲಪ್ಮೆಂಟ್ ಮೂಲಕ ಕೊಡ್ಬೇಕು ಅಂತ ಒಂದು ಡೈರೆಕ್ಷನ್ ಹೈಕೋರ್ಟ್ ಮಾಡಿತ್ತು. ಯಾಕಂದ್ರೆ ಈ ಪಂಚಾಯತ್ ಅಲ್ಲಿ ಯಾರು ಇಂಜಿನಿಯರ್ಗಳಿಲ್ಲ. ನಮ್ಮ ಮುಂದಿನ ಪೀಳಿಗೆಗಳಿಗೆ ಅದು ಒಂದು ಸತ್ಯ. ಯಾಕಂದ್ರೆ ಮುಂದಿನ ಪೀಳಿಗೆಗಳಿಗೆ ನಾವು ಒಳ್ಳೆ ಲೇಔಟ್ ಗಳನ್ನು ಕೊಡ್ಲಿಕ್ಕೆ, ಒಳ್ಳೆ ರಸ್ತೆ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಕಲ್ಪನೆ ಚೆನ್ನಾಗಿದೆ, ಆದ್ರೆ ಪಂಚಾಯತ್ ಅಲ್ಲೇ ಇಂಜಿನಿಯರ್ ಅನ್ನು ಇಟ್ಟು ಮಾಡುವುದು ಒಳ್ಳೇದಿತ್ತು ಅಂತ ನಮ್ಮ ಅಭಿಪ್ರಾಯ. ಜನರಿಗೆ ಪ್ರಯೋಜನ ಆಗ್ತಿತ್ತು. ಇದು ಅಲೆದಾಡುವ ಪರಿಸ್ಥಿತಿ, ಇನ್ನು ಅಲ್ಲಲ್ಲಿ ಫೀಸ್ ಕಟ್ಟುವುದು, ಅಲ್ಲಲ್ಲಿ ಕೈಯಲ್ಲಿ ಬೆಂಚಿನ ಟೇಬಲ್ ನಡೆಯಲ್ಲಿ ಕೊಡುವುದೆಲ್ಲ ಕಡಿಮೆ ಆಗ್ತಿತ್ತು. ಸೊ ಈಗೇನಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಹೈಕೋರ್ಟ್ ಆದೇಶ ಆದ್ರಿಂದ ಅದಕ್ಕೆ ಬೇರೆ ಆದೇಶಗಳನ್ನು ಮಾಡುವುದು ಕಷ್ಟ. ಆದ್ರಿಂದ ಮತ್ತೆ ಎಲ್ಲ ನಾವು ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡಿ, ನಾನು ಲಾಸ್ಟ್ ವೀಕ್ ಹೋದವನು ಕೂಡ ಅದು ಇಂಪ್ಲಿಮೆಂಟೇಶನ್ ಆಗಿರ್ಲಿಲ್ಲ. 2 ಆದೇಶಗಳನ್ನು ಮಾಡಿದೆ. ಒಂದು 9/11ಗೆ ಆದೇಶಗಳನ್ನು ಲೋಕಲ್ ಬಾಡಿಯಲ್ಲೇ ಕೊಡಬೇಕು. ಅಂದ್ರೆ ಇಲ್ಲಿ ಪುತ್ತೂರಿನಲ್ಲಿ ಪೂಡದಲ್ಲಿ ಕೊಡಬೇಕು. ಸುಳ್ಯದವರು ಕೂಡ ಅಲ್ಲಿ ನಮ್ಮ ಇಲ್ಲಿನ ಪೂಡ ಅಧಿಕಾರಿ ಸುಳ್ಯದಲ್ಲಿ ಹೋಗಿ ಅಲ್ಲಿ ಕೊಡ್ಬೇಕು. ಅವರು 2 ದಿವಸ ಅಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಕೊಡ್ತಾರೆ. ಬೆಳ್ತಂಗಡಿ ಅವರು ಮಾಡಿದ್ವಿ. ಮೊದ್ಲೇ ನಾವು ಬೆಳ್ತಂಗಡಿ ಮತ್ತೆ ಸುಳ್ಯದವರು ಪುತ್ತೂರು ಬರ್ಬೇಕು ಅಂತ ಇತ್ತು. ಬೆಳ್ತಂಗಡಿ ಅವರು ಮೂಡುಬಿದ್ರೆಗೆ ಹೋಗ್ಬೇಕು, ಪುತ್ತೂರಿನವರು ಸುಳ್ಯದವರು ಪುತ್ತೂರು ಬರ್ಬೇಕು ಅಂತ ಇತ್ತು. ಅದನ್ನು ಕೂಡ ಮರು ಆದೇಶ ಮಾಡಿ ಅಲ್ಲಲ್ಲಿ ಕೊಡುವಂತ ವ್ಯವಸ್ಥೆಗಳನ್ನು ಮಾಡಿದೆ. ಮತ್ತೆ ಅವರು ಪಂಚಾಯತ್ ಅಲ್ಲಿ ಅಪ್ಲಿಕೇಶನ್ ಅರ್ಜಿ ಕೊಟ್ಟದನ್ನು ಕೂಡಲೇ ಅವರು ಪಂಚಾಯತ್ ಇಒ ಅವರಿಗೆ ಕಳ್ಸಿಕೊಡ್ಬೇಕು. ಇಒದಿಂದ ಪೂಟಕ್ಕೆ ಬಂದು 15 ದಿವಸದೊಳಗೆ ಇಳುವರಿ ಮಾಡಬೇಕು ಅಂತ ಎಲ್ಲ ನಿರ್ದೇಶನಗಳನ್ನೆಲ್ಲ ಕೊಟ್ಟಿದ್ದೇವೆ. ಈಗ ಏನಾದ್ರೂ ಕಡಬದ ಒಂದು ಆದೇಶ ಆಗ್ಲಿಕ್ಕಿದೆ, ಕಡಬದ್ರಲ್ಲಿ ಸೇರಿರ್ಲಿಲ್ಲ. ಅದಾದ ಕೂಡಲೇ ಇಮಿಡಿಯೇಟ್ ಇಂಪ್ಲಿಮೆಂಟೇಶನ್. ಇಲ್ಲಿ ಈಗ 61 ಫೈಲ್ಗಳು ಪುತ್ತೂರಿನಲ್ಲಿ ಬಾಕಿ ಇದೆ. ನಾನು ಚೆಕ್ ಮಾಡ್ತಾ ಇದ್ದೇನೆ ಎಷ್ಟು ಕಡತಗಳು ಬಾಕಿ ಇದೆ ಅಂತ ಪೂಟದಲ್ಲಿ. 61 ಕಡತಗಳು ಬಾಕಿ ಇದೆ. 32 ಈಗಲೇ ರಿಲೀಸ್ ಆಗಿ ಕ್ಲಿಯರ್ ಮಾಡಿ ಕಳಿಸಿದ್ದಾರೆ. ಇದನ್ನೊಂದು 3-4 ದಿವಸದಲ್ಲಿ ಇದನ್ನು ಕ್ಲಿಯರ್ ಮಾಡ್ತೀವಿ. 15 ದಿವಸದಲ್ಲಿ ಎಲ್ಲಾ ಫೈಲ್ಗಳನ್ನು ಕ್ಲಿಯರ್ ಮಾಡ್ತೀವಿ. ಮತ್ತೆ 25 ಸೆನ್ಸ್ ಒಳಗಡೆ ಕಟ್ಟುವವರು ಇದ್ದಾರೆ. ಏನು ಮನೆ ಕಟ್ಟುವವರು, ಈಗ ಮದುವೆ ಕೆಲಸ ಇರ್ತದೆ, ಮಾರುವವರು ಇರ್ತಾರೆ, ಬೇರೆ ಏನೇನು ಅವರು ಕಮಿಟ್ಮೆಂಟ್ ಗಳಿರ್ತಾರೆ. ಅಂದ್ರೆ ಕಮರ್ಷಿಯಲ್ ಅಲ್ಲದ್ದು. ಅವರಿಗೆ ಇಲ್ಲಿ ಯಾವುದೇ ಅದಕ್ಕೆ ಕಂಡೀಷನ್ಗಳಿಲ್ಲ. ಅವರು ದಾನ ಪತ್ರ ಮಾಡಿ ಕೊಡ್ಲಿಕ್ಕಿಲ್ಲ, ಸರ್ಕಾರಿ ರಸ್ತೆ ಕನೆಕ್ಟೆಡ್ ಇಲ್ಲ, NOC ತಗೊಳ್ಲಿಕ್ಕಿಲ್ಲ, ಹಾಗೇನೆ ಕೊಡುವಂತದ್ದು. ಯಾರು ಲೇಔಟ್ ಮಾಡ್ತಾರೆ 1 ಎಕರೆಗೆ, ಅವರು ಕೌಂಟ್ರಿ ಅಂಡ್ ಟೌನ್ ಪ್ಲಾನಿಂಗ್ ಅಲ್ಲಿ ಸರಿಯಾಗಿ ಅದರ ಪ್ರಕಾರನೇ ಮಾಡ್ಬೇಕು. ಅದು ಒಳ್ಳೇದು ಕೂಡ ಮುಂದಿನ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇಟ್ ಇಸ್ ಗುಡ್.
ಸೊ ಆ ಪ್ರಕಾರ ಮಾಡುವಂತ ಅಂದ್ರೆ ಲೋಕಲ್ ಪಬ್ಲಿಕ್ ಬಡವರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಒಂದು ಅದಕ್ಕೆ ಸಬ್ಸ್ಟಿಟ್ಯೂಟ್ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಓಕೆ ಓಕೆ ಸರ್. ಅಂತ ಯಾರು ನಿಮ್ಮ ಟಿವಿಯಲ್ಲಿ ಯಾರು ವ್ಯೂ ಮಾಡ್ತಾರೆ ನೋಡ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಪ್ರತಿ ಸೋಮವಾರ ನಾನು ಕಚೇರಿಯಲ್ಲಿದ್ದೇನೆ, ದಯಮಾಡಿ ನನ್ನನ್ನು ಭೇಟಿ ಮಾಡಿ ನಾನು ಅದನ್ನು ಸೊಲ್ಯೂಷನ್ ಮಾಡೋ ಕೆಲಸವನ್ನು ಮಾಡ್ತೇನೆ. ಪಕ್ಷಾತೀತವಾಗಿ ಯಾರು ಕೂಡ ನನ್ನನ್ನು ಸಂಪರ್ಕ ಮಾಡಬಹುದು ಅಂತ ತೊಂದರೆಗಳೇನಾದ್ರೂ ಆದ್ರೆ ಅವರಿಗೆ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೇನೆ. ಖಂಡಿತವಾಗ್ಲು ಸರ್. ಬಹಳಷ್ಟು ಮುತುವರ್ಜಿ ವಹಿಸಿ ನೀವು ಪುತ್ತೂರು ಮಾತ್ರ ಅಲ್ಲದೆ ನಮ್ಮ ಸಮೀಪದ ತಾಲೂಕಿನ ಈ ಒಂದು ಬೆಳ್ತಂಗಡಿ ಅವರು ಇದೇ ಪ್ರಾಬ್ಲಮ್ ನನಗೆ ಬಂದೇ ಇದ್ರು. ನನಗೆ ಬೆಳ್ತಂಗಡಿಗೆ ಮೂಡಬಿದ್ರೆಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಹೌದು ಹೌದು ಹೌದು. ಸುಳ್ಯದವ್ರು ಹೇಳ್ತಾ ಇದ್ರು ನಾನು ಸುಳ್ಯದಲ್ಲಿಂದ ಪುತ್ತೂರಿಗೆ ಬರಬೇಕು ಅಂತ. ಹೌದು. ಕಡಬದವರಿಗೆ ಕೂಡ ವ್ಯವಸ್ಥೆಗಳು ಇರ್ಲಿಲ್ಲ. ಕಡಬದವರು ನಾವು ಪುತ್ತೂರಿಗೆ ತಗೊಂಡಿದ್ದೀವಿ. ಖಂಡಿತ. ಸೊ ಇದೊಂದು ಸಮಗ್ರವಾಗಿ ಒಂದು ಎಲ್ರಿಗೂ ಉಪಯೋಗ ಆಗೋ ರೀತಿಯಲ್ಲಿ ನೀವು ಒಂದು ಸಭೆಯನ್ನು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಯಿಂದ ಬಳಲ್ತಿರೋರಿಗೆ ಖಂಡಿತವಾಗ್ಲೂ ಒಂದು ಆಶಾದಾಯಕವಾಗ್ತದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಹಾಗೆ ನಮ್ಮ ಜೊತೆ ಸಂಪರ್ಕ ಸಾಧಿಸಿ ಈ ಮಾಹಿತಿಯನ್ನ ಅದರ ಜೊತೆಗೆ ಈ ಒಂದು ಮಾಹಿತಿ ಸರ್, ಅದರ ಜೊತೆಗೆ ಈಗಾಗಲೇ MLC ಚುನಾವಣೆಗೆ ಉಪಚುನಾವಣೆಗೆ ನಿನ್ನೆ ಘೋಷಣೆ ಆಗಿರುವಂತದ್ದು ಸರ್. ಸೊ ಅದರ ಬಗ್ಗೆ ಒಂದಷ್ಟು ಹೇಳೋದಾದ್ರೆ, ಈಗ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳು ಒಂದಷ್ಟು ಇದ್ದಾರೆ. ತಮ್ಮ ಗಮನಕ್ಕೆ ಬಂದ ಹಾಗೆ ಯಾರಿಗೆ ಒಂದು ಅಭ್ಯರ್ಥಿ ಸ್ಥಾನವನ್ನು ಸಿಗಬಹುದು ಅಂತ ತಾವು ಸರ್? ಅದು ಪಕ್ಷ ನಿರ್ಧಾರ ಮಾಡ್ತದೆ. ಪಕ್ಷ ಯಾರನ್ನು ಆಯ್ಕೆ ಮಾಡ್ತಾರೆ ಅವರ ಪರವಾಗಿ ಜನ ಅಭಿಮತವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ನಾನು ಯಾರು ಅವರು ಇವರು ಅಂತ ಒಂದೇನು ಆದ್ರೂ ಒಂದು ಶಾಸಕರ ಒಲವು ಇರುತ್ತದೆ. ಮುಚ್ಚಿನವಾಗಿ ನಿಮ್ಮ ಸುದ್ದಿ ವಾಹಿನಿಯ ಮುಖಾಂತರ ನನಗೆ ಒಂದು ವಿಷಯವನ್ನು ತಿಳಿಸಿದೆ ಜನರಿಗೆ. ನಾವು ಈ ಮೆಸ್ಕಾಂಗೆ ಕಂಬ ಹತ್ತುವಂತ ಒಂದು ಟ್ರೈನಿಂಗ್ ಅನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಆಕ್ಚುಲಿ 28ಕ್ಕೆ ಇತ್ತು ಅದು ಮುಂದೆ ಓಡಿಸಿದೆ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಂದದ್ರಿಂದ ದಯಮಾಡಿ ನಿಮ್ಮ ಮೂಲಕ ಹೇಳುದು, ಎಲ್ಲೆಲ್ಲ ಯುವಕರು SLC ಫೈಲ್ SLC ವರೆಗೆ ಕಲ್ತವ್ರು, ಫಾಸಾ ಫೈಲ್ ಆಯ್ತವ್ರು, ಅವರೆಲ್ಲ ಈ ಕಂಬ ಹತ್ತುವಂತ ಟ್ರೈನಿಂಗ್ ಪ್ರೋಗ್ರಾಮಿಗೆ ಬರಬೇಕು. ನಮ್ಮ ಲೋಕಲ್ನವರಿಗೆ ಕೆಲಸ ಸಿಗಬೇಕು. ಆದ್ರೂ ನಾಳೆ ಒಂದು ತಿಂಗಳ ಒಳಗೆ ಒಂದೂವರೆ ತಿಂಗಳ ಒಳಗೆ ಮೆಸ್ಕಾಂ ಅಲ್ಲಿ ಕಾಲ್ ಫಾರ್ ಮಾಡ್ತಾರೆ. ಡೈರೆಕ್ಟ್ ಮೆಸ್ಕಾಂ ಅಪಾಯಿಂಟ್ಮೆಂಟ್. ಸೊ ಈ ಸರ್ಟಿಫಿಕೇಟ್ ಇದ್ರೆ ಅವ್ರಿಗೆ ಪೂರಕವಾಗಿ ಕೆಲಸ ಸಿಗುವಂತ ಕೆಲಸಗಳು ಆಗ್ತದೆ ಮೆಸ್ಕಾಂ ಲೈನ್ ಮ್ಯಾನ್ಗಳಾಗಿ. ದಯಮಾಡಿ ಇದರಲ್ಲಿ ಯುವಕರು ಯಾರೆಲ್ಲ ಕೆಲಸಗಳಿಲ್ಲ, ಯಾರೆಲ್ಲ ಆಸಕ್ತರಿದ್ರಿ, ದಯಮಾಡಿ ಇದು ಸುಮಾರು 28,000ದಿಂದ ಅವ್ರಿಗೆ ಸಂಬಳ ಸ್ಟಾರ್ಟ್ ಆಗ್ತದೆ, 52,000ವರೆಗೆ ಸಿಗ್ತದೆ. ದಯಮಾಡಿ ಇದಕ್ಕೆಲ್ಲ ನೀವು ಭಾಗಿಯಾಗಬೇಕು ಅಂತ ನಾನು ಯುವಕರಿಗೆ ಒಂದು ವಿನಂತಿ ನಿಮ್ಮ ಮೂಲಕ. ನಮ್ಮ ಊರಿನವ್ರಿಗೆ ಕೆಲಸ ಸಿಗಬೇಕು, ಅದೇ ನಮ್ದು ಗೋಲು. ಖಂಡಿತ. ನಿಮ್ಮ ಆ ಪ್ರಯತ್ನಕ್ಕೆ ನಾವು ಸುದ್ದಿ ಮಾಹಿತಿಯಾಗಿ ನಾವು ಬೆಂಬಲಲ್ಲಿ ಇರ್ತೇವೆ ಸರ್. ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಬಹಳ ಒಂದು ಪೂರಕವಾದ ಸರ್ ಮಾಹಿತಿಯನ್ನು ಶಾಸಕರು ಈ ಸಂದರ್ಭದಲ್ಲಿ ನೀಡಿದರು. ಮೆಸ್ಕಾಂ ಅಂದ್ರೆ ನಮ್ಮ ಸುದ್ದಿ ಸ್ವಲ್ಪ ಹೊರಗೆ ಹೋಗಿ ನಾವು ಮಾತಾಡ್ತಿದ್ದೇವೆ. ಈಗ ಇಲ್ಲಿ ಸಮಸ್ಯೆ ಅಂದ್ರೆ ಈಗ ಔಟ್ ಸೈಡ್ನವರೆಲ್ಲ ಮೆಸ್ಕಾಂಗೆ ನೇಮಕ ಆಗ್ತಾರೆ. ಒಂದೆರಡು ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಟ್ರಾನ್ಸ್ಫರ್ ತಗೊಂಡು ಊರಿಗೆ ಹೋಗ್ತಾರೆ. ಆಗ ನಮಗೆ ಇಲ್ಲಿ ಸಮಸ್ಯೆ ಆಗ್ತದೆ. ಶಾಸಕರ ಕಾಲೇಜಿಂದ ನಮ್ಮ ಲೋಕಲ್ನವರಿಗೆ ಒಂದು ಜಾಬ್ ಸಿಕ್ಕಿದ್ರೆ ಇಲ್ಲೇ ಇರ್ತಾರೆ, ಜನರಿಗೂ ಅನುಕೂಲ ಅಂತ. ಆ ನಿಟ್ಟಿನಲ್ಲಿ ಅವರಿಗೆ ಇಡೀ ರಾಜ್ಯದಲ್ಲಿ ಮೆಸ್ಕಾಂ ಲೈನ್ ಮ್ಯಾನ್ ಹುದ್ದೆಗೆ ಏಕಕಾಲದಲ್ಲಿ ಮಾಡಿ ನೇಮಕ ಮಾಡಿದಾಗ ಜಿಲ್ಲೆಯವರು ಅಲ್ಲಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ಆಗ್ತದೆ ಅಂತ ಒಳ್ಳೆ ವಿಷಯ. ಹೌದು. ಮತ್ತೆ ಅವರು ಇನ್ನೊಂದು ಮಾತನ್ನು ಒತ್ತಿ ಹೇಳಿದ್ರು, ನಮ್ಮ ಇಲ್ಲಿಯ ಯುವಕರೇ ಇದಕ್ಕೆ ಅಪ್ಲೈ ಮಾಡಿ ನಾವು ಟ್ರೈನಿಂಗ್ ಕೊಡ್ತೇವೆ ಅನ್ನುವಂಥದ್ದನ್ನ ಅವರ ಟ್ರಸ್ಟ್ ಮೂಲಕ ಕೊಡ್ತಾರೆ. ಟ್ರಸ್ಟ್ ಮೂಲಕ ಕೊಡ್ತಾರೆ. ಸೊ ಆದಷ್ಟು ಇದನ್ನ ಈ ಭಾಗಕ್ಕೆ ಸಂಬಂಧಪಟ್ಟವರು ಗಮನಿಸಿದ್ರೆ ಊರಲ್ಲಿ ಉದ್ಯೋಗ ಸಿಗುವಂಥದ್ದು ಮತ್ತೆ ಉತ್ತಮ ವೇತನ ಜೊತೆ ಉದ್ಯೋಗ ಸಿಗುವಂತ ಅವಕಾಶ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ. ಹಾಗೆ ನಾವು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೇವೆ. ಈಗ 9/11 ಒಂದು ಶಾಸಕರು ಅದಕ್ಕೆ ಫಸ್ಟ್ ಈಗ ಕೊಟ್ಟರು, ಮತ್ತೆ ಏನಾಯ್ತು ತಾಂತ್ರಿಕ ಸಮಸ್ಯೆ ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ಹೈಕೋರ್ಟ್ ಆದ ಕಾರಣ ಆರ್ಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಏನು ಸ್ವಲ್ಪ ಪೂರಕವಾಗಿ ನಾವು ಮಾಡಬಹುದು, ಅದನ್ನು ಮಾಡಿದ್ದಾರೆ. ಈಗ ನಾವು ಮುಂದಿನ ಸುದ್ದಿಗೆ ಹೋಗುವುದಾದ್ರೆ, ನಾವು ನಗರಸಭೆ 2ನೇ ಅವಧಿಯ ಪ್ರಥಮ ಸಾಮಾನ್ಯ ಸಭೆ ನಡೆದಿರುವಂಥದ್ದು. ಸಾಕಷ್ಟು ಸಮಯಗಳ ನಂತರ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಆಯ್ಕೆ ಆಗಿರುವಂಥದ್ದು. ಆಯ್ಕೆಯಾದ ಬೆನ್ನಲ್ಲೇ ಪ್ರಥಮ ಸಾಮಾನ್ಯ ಸಭೆಯು ಕೂಡ ನಡೆದಿರುವಂಥದ್ದು. ಸೆಪ್ಟೆಂಬರ್ 17ನೇ ತಾರೀಕಿಗೆ ಇದು ನಡೆದಿರುವಂಥದ್ದು. ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿಶೇಷ ಸಭೆಗೆ ಆಗ್ರಹ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿರುವಂಥದ್ದು ಜಲಸಿರಿ ಯೋಜನೆ. ಬಹುಶಃ ಅನೇಕ ಸಮಯಗಳಿಂದ ಈ ಜಲಸಿರಿ ಯೋಜನೆಯಿಂದ
ಜನರು ತುಂಬಾನೇ ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು. ಜಲಸಿರಿ ಒಂದು ಅಪೂರ್ಣವಾದಂತಹ ಯೋಜನೆ. ಆ ಯೋಜನೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಎತ್ತ ಸಾಗ್ತಾ ಇದೆ ಅನ್ನೋದರ ಬಗ್ಗೆ ಕೊನೆಗೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಜಲಸಿರಿಯ ಅಧಿಕಾರಿಗಳಿಗೆ ಒಂದಷ್ಟು ಗೊಂದಲವಾಗುವ ರೀತಿಯಲ್ಲಿ ಇತ್ತು, ಜನರಿಗೆ ಸಮಸ್ಯೆ ಆಗಿತ್ತು. ಬಹುಶಃ ಈ ಒಂದು ಪ್ರಮುಖವಾದಂತಹ ಅಂಶ ಮೊನ್ನೆ ನಡೆದಿರುವಂತಹ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿಶೇಷ ಸಭೆಗೆ ಆಗ್ರಹ ಆಗಿದೆ. ಇದರ ಬಗ್ಗೆ ಒಂದಷ್ಟು ಹೇಳೋದಾದ್ರೆ ಸರ್, ಈಗ ಅದೇ ಜಲಸಿರಿ ಅಂತ ಹೇಳುವಂಥ ನಾವು ಅದು ಈ ಹರ್ಗರ್ ಜಲ್ ಅನ್ನುವಂಥ ಮನೆ ಮನೆಗೆ ಗಂಗೆ ಅನ್ನುವಂಥ ಒಂದು ಬಹಳ ಮಹತ್ವದ ಯೋಜನೆ ಆಗಿತ್ತು. ಆದ್ರೆ ಅನುಷ್ಠಾನದಲ್ಲಿ ಎಲ್ಲೋ ಒಂದು ಕಡೆ ಬಹಳಷ್ಟು ಕುಂಠ ಸಾಗಿರುವಂಥ ಯೋಜನೆ. ಏನ್ ಸರ್ ಇದ್ರ ನಮ್ಮ ಪುತ್ತೂರಲ್ಲಿ ಏನು ಸಮಸ್ಯೆ ಆಗ್ತೈತಿ ಇದ್ರ ಬಗ್ಗೆ ಅಂತ ಹೇಳಿ? ಈಗ ಲೀಲಾವತಿ ಅಣ್ಣನಾಯ್ಕ ಮತ್ತು ಬಾಲಚಂದ್ರ ಕೆಮ್ಮಿಂಜ್ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ನಡೆದ ಪ್ರಥಮ ಸಭೆಯಲ್ಲಿ ನಡೆದ ಪ್ರಮುಖ ವಿಚಾರವೇ ಇದು ಜಲಸಿರಿ ಯೋಜನೆ. ಅಂದರೆ ನಗರಸಭಾ ವ್ಯಾಪ್ತಿಯ ಜನರಿಗೆ 24x7 ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಜಲಸಿರಿ ಯೋಜನೆ ಸ್ಟಾರ್ಟ್ ಮಾಡಿದ್ದು. ಆದರೆ ಸ್ಟಾರ್ಟ್ ಮಾಡಿದ ರೀತಿಯಲ್ಲಿ ಹೋಗ್ತಾ ಇಲ್ಲ, ಎಲ್ಲ ಕಡೆ ಲೋಪ ಆಗ್ತಾ ಉಂಟು ಅಂತ ಸದಸ್ಯರ ಆರೋಪ. ಮತ್ತೆ ಆ ಯೋಜನೆ ಸ್ಟಾರ್ಟ್ ಮಾಡ್ಲಿಕ್ಕೆ ಮೊದಲು ಜಿಲ್ಲಾಧಿಕಾರಿ ಉಪಸ್ಥಿತಿಯಲ್ಲಿ ಒಂದು ಸಭೆ ಮಾಡಿ ಒಂದು ಅಗ್ರಿಮೆಂಟ್ ಎಲ್ಲ ಮಾಡಿಕೊಳ್ಳಿಕ್ಕಿತ್ತು. ಅಂದ್ರೆ ನೆಕ್ಕಿಲಡಿಯಲ್ಲಿ ಪಂಪು ನಮ್ಮ ಪುತ್ತೂರಿಗೆ ನೀರು ಸರಬರಾಜು ಮಾಡುವ ರೇಚಕ ಸ್ಥಾವರದಲ್ಲಿ ಕಿಂಡಿ ಅಣೆಕಟ್ಟು ಉಂಟಲ್ಲ, ಅದರ ಗೇಟು ಮತ್ತೆ ಸರಬರಾಜು ಪಂಪನ್ನೆಲ್ಲ ಅವರೇ ರಿಪೇರಿ ನಿರ್ವಹಣೆ ಮಾಡಬೇಕು ಅಂತ ಅವತ್ತು ಒಪ್ಪಂದದ್ದು ಜಲಸಿರಿ ಒಳಗೆ. ಅದು ಅವ್ರು ಮಾಡ್ತಾ ಇಲ್ಲ ಅಂತ ಈಗ ಮೊನ್ನೆ ಸದಸ್ಯರ ಆರೋಪ. ಅದನ್ನು ಅವ್ರು ಮಾಡ್ತಿಲ್ಲ. ಆದ ಕಾರಣ ಜಿಲ್ಲಾಧಿಕಾರಿ ಉಪಸ್ಥಿತಿಯಲ್ಲಿ ವಾಪಸ್ ಒಂದು ವಿಶೇಷ ಸಭೆ ಕರೆದು ಸದಸ್ಯರಿಗೆ ಒಂದು ಚರ್ಚೆ ಮಾಡಿ ಒಂದು ಸೂಕ್ತ ತೀರ್ಮಾನ ತಗೊಳ್ಬೇಕು ಅಂತ ಮೊನ್ನೆ ಮೀಟಿಂಗ್ ಎಲ್ಲ ಅದು ಆಗ್ರಹ ಬಂದಿರೋದು ಮೇನ್ ವಿಚಾರ ಅದು. ಮತ್ತೆ ಬಾಕಿ ಸ್ಥಾಯಿ ಸಮಿತಿ ಅಧ್ಯಕ್ಷರದೆಲ್ಲ ಆಯ್ಕೆ ಆಗಿದೆ, ಅದೆಲ್ಲ ಆಗಿದೆ. ಪ್ರಮುಖ ವಿಚಾರ ಜಲಸಿರಿ. ಸರ್, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ನಗರಸಭೆಯ ನೂತನ ಉಪಾಧ್ಯಕ್ಷರು ಬಾಲಚಂದ್ರ ಕೆಮ್ಮಿಂಜೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹೇಳಿ ಸರ್. ನಮಸ್ತೆ. ನಮಸ್ತೆ. ಈಗಾಗಲೇ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ನಗರಸಭೆಯ ಮುಂದೆ ನಡೆದಿರುವಂತಹ ಪ್ರಥಮ ಸಾಮಾನ್ಯ ಸಭೆಯಲ್ಲಿ ಏನೊಂದು ಚರ್ಚಿಸ್ತಕ್ಕಂತಹ ವಿಷಯ ಜಲಸಿರಿ ಯೋಜನೆಯ ಒಂದು ಸಮಸ್ಯೆಯ ಬಗ್ಗೆ ಸಾಕಷ್ಟು ಇದರ ಬಗ್ಗೆ ಆರೋಪ ವ್ಯಕ್ತವಾಗಿರುವಂಥದ್ದು, ಚರ್ಚೆ ಆಗಿರುವಂಥದ್ದು. ಇದರ ಬಗ್ಗೆ ಒಂದಷ್ಟು ನಮ್ಮ ಜನರಿಗೆ ವೀಕ್ಷಕರಿಗೆ ಹೇಳೋದಾದ್ರೆ ಸರ್. ಜಲಸಿರಿ ಬಗ್ಗೆ ಸಾಮಾನ್ಯವಾಗಿ ನಿರೀಕ್ಷೆ ಮೇಲೆ ಜನಗಳ ನಿರೀಕ್ಷೆ ಏನಿತ್ತು ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇದು ನಗರಸಭೆಯಲ್ಲಿ. ಅಂತ ಹೇಳಿದ್ರೆ ಈಗ ಅವರ ಏನು ಇದು ಟ್ರಯಲ್ ಪೀರಿಯಡ್ ಇದೆ ಅದು ಕಾರಣಾಂತರದಿಂದ ಅಂತ ಹೇಳಿದ್ರೆ ಮಳೆಯಿಂದಾಗಿರ್ಬೋದು ಅಥವಾ ಅವರ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿರ್ಬೋದು, ಅದರಲ್ಲಿ ತೊಂದರೆಯಿಂದಾಗಿ ಸ್ವಲ್ಪ ಅಡಚಣೆಯಿಂದಾಗಿ ಸ್ವಲ್ಪ ವಿಳಂಬ ಆಗಿದೆ. ಹಾಗೆಂತ ಅವರಿಗೆ ನಾವು ಸಪೋರ್ಟ್ ಅಂತ ಹೇಳಿ ಅಲ್ಲ, ಬಟ್ ಅವರ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗಿದೆ. ಸೇಮ್ ಟೈಮ್ ಏನಾಗಿದೆ ಅಂತ ಹೇಳಿದ್ರೆ ಈಗ ಅವರು 10 ಝೋನ್ ಅನ್ನು ವಿಂಗಡಣೆ ಮಾಡಿದ್ದಾರೆ. ಎಲ್ಲ ಕಡೆಯಲ್ಲಿ ಅವರು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅಂತ ಹೇಳಿದ್ರೆ ಕೆಲಸ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈಗೆಲ್ಲ ಕಮಿಷನಿಂಗ್ ಆಗ್ತದೆ. ಕಮಿಷನಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಮನೆ ಮನೆಗೆ ಸಂಪರ್ಕವನ್ನು ಕೊಡ್ತಾ ಇದ್ದಾರೆ. ಮೀನ್ ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ ಜನಗಳಿಗೆ ಒಂದು ಗೊಂದಲ ಮತ್ತೆ ಗಾಬರಿ ಏನಂತ ಹೇಳಿದ್ರೆ, ನಮ್ಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿ ನಮ್ಗೆ ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳುವಂತ ಒಂದು ಸಂಶಯ ಇದೆ. ಸಂಶಯಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ಅದನ್ನು ಕಮಿಷನಿಂಗ್ ಮಾಡುವ ಟೈಮ್ ಅಲ್ಲಿ ಎಲ್ಲ ಮನೆಗೆ ಕನೆಕ್ಷನ್ ಮಾಡುವ ಟೈಮ್ ಅಲ್ಲಿ ಆ ಹಿಂದಿನ ಪೈಪುಗಳೇನಿದೆ, ಈಗ ಹೊಸತಾಗಿ DPR ಆಗಿ ಹಾಕಿದಂತ ಪೈಪುಗಳು ಮತ್ತೆ ಹಿಂದೆ ಕುಡ್ಸೆಂಪು ಅವರು ಹಾಕಿದ ಪೈಪುಗಳು ಸಾಧಾರಣ ಸುಮಾರು 10-12 ವರ್ಷಗಳ ಹಿಂದೆ ಹಾಕಿದಂತ ಪೈಪುಗಳು ಈಗ ಅದನ್ನು ಇದಕ್ಕೆ ಜೋಡಣೆ ಮಾಡಿ ನೀರು ಕೊಟ್ಟಂತ ಸಂದರ್ಭದಲ್ಲಿ ಈಗ ಹೈ ಪ್ರೆಷರ್ಗಳಿದೆ. ಈಗ ಓವರ್ ಹೆಡ್ ಟ್ಯಾಂಕ್ ನಮ್ಮ ಮುಂದಿನ 30 ವರ್ಷವನ್ನ ಇಟ್ಟುಕೊಂಡು ಅದಕ್ಕೆ ಬೇಕಾದ ಹಾಗೆ ಮುಂದಿನ 30 ವರ್ಷಗಳಿಗೆ ಬೇಕಾದ ಹಾಗೆ ಎಲ್ಲ ರೀತಿಯ DPR ಗಳನ್ನು ಮಾಡಿದಂಥದ್ದು ಇದು. ಮತ್ತೆ ಓವರ್ ಹೆಡ್ ಟ್ಯಾಂಕ್ಗಳು ಅದರ ಸಾಂದ್ರತೆಯನ್ನು ಹೆಚ್ಚಿಸಿ ಅಂತ ಹೇಳಿದ್ರೆ ಎಲ್ಲ ಕಡೆಗೆ ತಲುಪುವ ರೀತಿಯಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಗೂ ಮತ್ತು ಗ್ರಾಮಾಂತರಕ್ಕೆ ಕೊಡುವಂತ ರೀತಿಯಲ್ಲಿ ಕೂಡ ಅದನ್ನ ಹೆಚ್ಚಿಸಿ ಮಾಡಿದಂತಹ ಎಲ್ಲ ವ್ಯವಸ್ಥೆಗಳು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಎಲ್ಲರಿಗೆ ಎಲ್ಲ ಮನೆಗಳಿಗೆ ಕನೆಕ್ಷನ್ ಕೊಡುವ ಸಂದರ್ಭದಲ್ಲಿ ಈ ಹಳೆಯ ಪೈಪುಗಳಿರ್ಬೋದು ಮತ್ತೆ ಎಕ್ಸಿಸ್ಟಿಂಗ್ ಕೆಲವು PVC ಪೈಪುಗಳಿರ್ಬೋದು, ಈ ಪ್ರೆಷರ್ ಇಂದಾಗಿ ಅದು ಬ್ರೇಕ್ ಆಗ್ತದೆ. ಈಗ 100 ಮನೆಗಳು ಇರುವಂತ ಜಾಗದಲ್ಲಿ ಅಥವಾ 50 ಮನೆಗಳಿರುವಂತ ಜಾಗದಲ್ಲಿ ಪೈಪ್ ಒಡೆದಾಗ ಅದನ್ನು ರಿಪೇರಿ ಮಾಡ್ಲಿಕ್ಕೆ ಕಾಲಾವಕಾಶ ಬೇಕಾಗ್ತದೆ ಅವರಿಗೆ. ನಾರ್ಮಲ್ ಆಗಿ ಒಂದು 2-3 ಕಡೆಯಲ್ಲೆಲ್ಲ ಪ್ರೆಷರ್ ಅಲ್ಲಿ ಓಡ್ತದೆ. ಆಗ ಒಂದು 50-60 ಮನೆಗಳಿಗೆ ಒಂದು ದಿವಸಕ್ಕಿಂತ ಜಾಸ್ತಿ ಸಹ ನೀರು ಬರದಾಗಿರ್ತದೆ. ಹಾಗೆ ಅದರಿಂದಾಗಿ ಹೆಚ್ಚಿನ ಗೊಂದಲಗಳಿವೆ ಒಂದು. ಮತ್ತೆ ಜನಗಳು ತಿಳ್ಕೊಂಡಾಗೆ ಈಗ ಮಳೆಯಿಂದಾಗಿ ಅವ್ರೇನು ರೋಡ್ ಕಟ್ಟಿಂಗ್ ಮಾಡಿದ್ದಾರೆ ಅಥವಾ ಕೆಲವು ಕಡೆ ಆ ಸ್ಪಾಟ್ ಅಲ್ಲ ಇದು ಪೈಪ್ ಹೊಡೆದ ಜಾಗದಲ್ಲಿ ಏನು ಗುಂಡಿಗಳು ಇದೆಲ್ಲ ಬಿದ್ದಿದೆ
ಅದನ್ನೆಲ್ಲ ಈಗ ಈ ಮಳೆಗಾಲದಿಂದಾಗಿ ಅವರು ತುಂಬಿಸಿದ್ರೆ ಕೂಡ ಜನಗಳ ಮನಸ್ಸಿನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಗುಂಡೆಲ್ಲ ಹಾಗೆ ಬಿಟ್ಟು ಹೋಗಿದ್ದಾರೆ. ಮಳೆಯಿಂದಾಗಿ ತುಂಬಾ ತೊಂದರೆಗಳಾಗಿದೆ. ಈಗ ರೋಡ್ನ ಮಧ್ಯದಲ್ಲಿ 24 ಗಂಟೆ ವಾಹನಗಳ ಸಂಚಾರ ಇರುವಂತದ್ದು. ಆಗ ನಾವು ಯಾವ ರೀತಿಯ ಅದಕ್ಕೆ ಬೇಕಾಗಿ ಟೆಕ್ನಿಕಲ್ ನಮ್ಗೆ ಇದು ಜನರಿಗೆ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅನುಭವ ಇದ್ರು ಕೂಡ ಅದು ಈ ಮಳೆಯಿಂದಾಗಿ ಹಾನಿ ಆಗ್ತದೆ 100%. ಅದರಿಂದ ಸಹ ತೊಂದರೆ. ಈಗ ನೋಡುವಾಗ ಓವರ್ ಆಲ್ ಹೇಗಿದೆ ಅಂತ ಹೇಳಿ ತೊಂದರೆಗಳಿದೆ. ಅವರು ಮಾಡುವಂತ ಕೆಲಸ ಈಗ ಆಲ್ರೆಡಿ ಡಿಲೇ ಅಲ್ಲಿ ಇದೆ. ಈಗ ಅವರು ಟ್ರಯಲ್ ಪೀರಿಯಡ್ ಅಲ್ಲಿ ಇದ್ದಾರೆ. ಖಂಡಿತವಾಗಿ ನಾನು ಸ್ವಲ್ಪ ನೀರಿನ ಇದರಲ್ಲಿ ಅಂದ್ರೆ ಯುಜಿಯಲ್ಲಿ ನಾನು ಸ್ವಲ್ಪ ಹೊರದೇಶದಲ್ಲಿ ಕೆಲಸ ಮಾಡಿದವನು. ಈ ಸಂದರ್ಭದಲ್ಲಿ ಅಡಚಣೆಗಳು ತೊಂದರೆಗಳು ಬರುವುದು ಸರ್ವೇ ಸಾಮಾನ್ಯ. ಮನುಷ್ಯರ ನಿರೀಕ್ಷೆ ಅಂತ ಹೇಳಿದ್ರೆ ಜಾಸ್ತಿ ಇರ್ತದೆ. ಖಂಡಿತವಾಗಿ ಬರ್ಬೋದಂತ ಒಂದು ನನಗೆ ಅನಿಸಿಕೆ ಇದೆ. ಖಂಡಿತವಾಗಿ ಬರ್ಬೋದು. ಖಂಡಿತ ವಿಳಂಬ ಆಗಿದೆ. ಜನರಿಗೆ ಒಳ್ಳೆ ರೀತಿಯಲ್ಲಿ ನೀರು ತಲುಪುವಂತ ವ್ಯವಸ್ಥೆ ಆದಷ್ಟು ಬೇಗ ಆಗ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಸರ್, ಈಗ ನೀವು ಹೇಳಿದಾಗೆ ಕೆಲಸ ಎಲ್ಲ ಆಗ್ತಾ ಉಂಟು, ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಮತ್ತು ನಿರೀಕ್ಷಿತ ವೇಗದಲ್ಲಿ ಆಗ್ತಾ ಇಲ್ಲ ಅಂತ ಜನರ ಆರೋಪ. ನಿಮ್ಮ ಅಂದಾಜು ಪ್ರಕಾರ ಯಾವಾಗ ಈ ಕೆಲಸ ಮುಗಿಯಬಹುದು ಸರ್? ಅಲ್ಲ, ಅದರ ಬಗ್ಗೆ ಹಿಂದೆ ಕೂಡ ಚರ್ಚೆ ಆಗಿದೆ. ಇದು ಈಗಿನ ನಮ್ಮ ಇಲ್ಲಿಯ ಕ್ಲೈಮೇಟಿಗೆ ಅನುಸಾರವಾಗಿ ಕೆಲವು ಕೆಲಸಗಳು ಆಗ್ತಾ ಇಲ್ಲ. ಮತ್ತೆ ಕೆಲವು ಪೈಪ್ಗಳು ಅದು ಇದೆ. ಅದು ನನ್ನ ಅನುಭವಕ್ಕೆ ನಾನು ಸ್ವಲ್ಪ ಚರ್ಚೆ ಮಾಡಿದಾಗ ಹಿಂದಿನ ಪೈಪ್ನವರು ಹಾಕಿದಂತಹ ಒಂದು GPS ಏನಿದೆ ಅದರ ಪ್ರಕಾರ ಕೆಲವೊಮ್ಮೆ ಏನಾಗಿದೆ ಅಂತ ಹೇಳಿದ್ರೆ ಬಲಬದಿ ಅವರ GPS ಅಲ್ಲಿ ಕಂಡ್ರು ಕೂಡ ಅದು ಎಕ್ಸಿಸ್ಟಿಂಗ್ ಪೈಪ್ ಎಡಗಡೆಯಲ್ಲಿ ಇದೆ ಸರಿ ರಸ್ತೆಯ. ಅದನ್ನು ಟೆಸ್ಟ್ ಬಿಟ್ ಮಾಡಿ ಅದನ್ನು ಹುಡುಕಿ ಮಾಡುವಾಗ ಅದು ಕೂಡ ಡಿಲೇ ಆಗ್ತಾ ಇದೆ. ಮತ್ತೆ ಇಲ್ಲಿ ನಮಗೇನಾಗಿದೆ ಅಂತ ಹೇಳಿದ್ರೆ ಈಗ ಪವರ್ ಸಪ್ಲೈ ಈಗ ಮಳೆಯಿಂದಾಗಿ ಆಗಾಗ ಕಟ್ ಆಗ್ತಾ ಇರ್ತದೆ. ಆಗ 1 ದಿವಸ 1.5 ದಿವಸ 2 ದಿವಸವರೆಗೆ ಇದು ನೀರು ಸರಬರಾಜು ಆಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ, ಅಡಚಣೆ ಆಗ್ತದೆ. ಮತ್ತೆ ಖಂಡಿತವಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ ಅವರ ಕೆಲಸ ಕಾರ್ಯಗಳು ತುಂಬಾ ಡಿಲೇ ಅಂದ್ರೆ ಸ್ಲೋ ಪ್ರೋಸೆಸ್ ಅಲ್ಲಿ ನಡ್ತಾ ಇದೆ. ಹಾಗೆ ನಾವು ಕಳೆದ ಪ್ರಥಮ ಮೀಟಿಂಗ್ ನಲ್ಲಿ ಮಾನ್ಯ ಮಾಜಿ ಅಧ್ಯಕ್ಷರು ಮತ್ತೆ ಸದಸ್ಯರಾದಂತಹ ಜೀವನ್ಧರ್ ಜೈದವರು ಮತ್ತೆ ಬಾಮಿ ಅಶೋಕ್ ಶೆಣೈ ಅವರು DC ಯನ್ನು ಕರೆದು ಅವರ ಮುಖಾಂತರವೇ ಎಲ್ಲರನ್ನ ಕರೆದು ಮೀಟಿಂಗ್ ನಲ್ಲಿ ಮಾಡ್ಬೇಕಂತ ಹೇಳಿದ್ದಾರೆ. ಇಮಿಡಿಯೇಟ್ ಈಗ ನೀತಿ ಸಂಹಿತೆ ಜಾರಿ ಇದೆ. ಹಾಗೆ ಅದೇ MLC ಇಲೆಕ್ಷನ್ ಆದ ತಕ್ಷಣ ನಾವು ಅವರನ್ನು ಕರೆದು ಇಮಿಡಿಯೇಟ್ ಮೀಟಿಂಗ್ ಕರುವಂತ ವ್ಯವಸ್ಥೆ ಮತ್ತೆ ಅವರಿಗೆ ಆದಷ್ಟು ಟೈಮ್ ಬೋರ್ಡ್ ಅನ್ನು ಕೊಡುವಂತ ಸಹ ನಾವು ಚರ್ಚೆ ಆಗಿದೆ ನಮ್ಮಲ್ಲಿ. ಖಂಡಿತವಾಗಿ ಪುತ್ತೂರಿನ ಜನತೆಗೆ ಅಂದ್ರೆ ನಗರಸಭೆ ವ್ಯಾಪ್ತಿ ಎಲ್ಲ ಕಡೆಗೆ ನೀರು ಸರಬರಾಜು ಕೊಡುವಂತ ರೀತಿಯಲ್ಲಿ ನಾವೆಲ್ಲ ಅವರಿಗೆ ಒಪ್ಪಿಸಿ ಮತ್ತೆ ಅವರಿಗೆ ಟೈಮ್ ಬೋರ್ಡ್ ಅನ್ನು ಹಾಕಿ ಕೆಲಸ ಮಾಡುವಂತೆ ನಾವು ಅವರಿಗೆ ಹೇಳ್ತೇವೆ. ಖಂಡಿತ ಸರ್. ಧನ್ಯವಾದಗಳು ಮಾಹಿತಿಯನ್ನ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಹಾಗೆ ಅಂದರೆ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳಿದ್ರು. ಈಗ ಅಂದರೆ ಏನು ಇಂಟರ್ನಲ್ ಆಗಿ ಏನಾಗ್ತಾ ಇದೆ ಅಂದರೆ ನಾವೀಗ ಅವ್ರು ಆಗಲೇ ಹೇಳಿದ್ರು ಬಹಳ ಕಡೆ ರಸ್ತೆಗಳನ್ನು ಅಗ್ದಾಕಿದ್ದಾರೆ, ಬಹಳ ಸಮಸ್ಯೆಗಳಾಗಿದೆ. ಇಲ್ಲದೆ ಯಾಕಂದರೆ ಸುದ್ದಿಯಲ್ಲಿ ಹಲವಷ್ಟು ವರದಿಗಳು ಬಂತು, ಎಲ್ಲ ಕಡೆ ರಸ್ತೆ ಆಗದ ಕಾರಣ ಬಹಳ ಸಮಸ್ಯೆಗಳಾಗಿತ್ತು. ಬಟ್ ಅವರು ಹೇಳೋ ಪ್ರಕಾರ ಇಂಥ ಒಂದು ದೊಡ್ಡ ಯೋಜನೆ ಆಗುವಾಗ ಇಂಥದ್ದೊಂದು ಸಮಸ್ಯೆಗಳು ಬರ್ತಾ ಇರ್ತವೆ. ಅದನ್ನು ಆದಷ್ಟು ಶೀಘ್ರವಾಗಿ ನಾವು ಪರಿಹರಿಸ್ತೇವೆ. ಅಂದ್ರೆ ನೀರು ಅನ್ನುವಂಥದ್ದು ಬಹಳ ಮೂಲಭೂತ ಅವಶ್ಯಕತೆ ಆಗಿರೋ ಕಾರಣ ಅವ್ರು ಹೇಳಿದಾಗ 1 ದಿವಸ ಬರ ಇದ್ರು ಖಂಡಿತವಾಗಿಯೂ ಅದೊಂದು ನಾವು ಟೆನ್ಷನ್ ಮಾಡುವಂತ ವಿಚಾರವೇ. ಬಟ್ ಅವರೀಗ ಹೇಳೋ ಪ್ರಕಾರ ಜಲಸಿರಿ ಅನ್ನುವಂಥದ್ದು ಈಗ ಹಿಂದೆ ಏನು ನೀರು ಪೂರೈಕೆ ಆಗ್ತಿತ್ತು ಅದಕ್ಕಿಂತ ಒಂದು 30 ವರ್ಷದ ಒಂದು ಯೋಜನೆ ಇಟ್ಕೊಂಡು ಬರ್ತಾ ಇದೆ. ಅದರಿಂದ ಖಂಡಿತವಾಗ್ಲೂ ಇದರಿಂದ ಜನರಿಗೆ ಉಪಕಾರ ಆಗುದಂತಾದ್ರೆ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನ ಆಗ್ತದೆ ಅನ್ನುವಂಥ ಭರವಸೆಯನ್ನು ಅವರೀಗ ನೀಡಿದ್ದಾರೆ. ಕಾದು ನೋಡೋಣ ಮುಂದಿನ ದಿವಸಗಳಲ್ಲಿ ಹೇಗೆ ಇದು ಅನುಷ್ಠಾನಗೊಳ್ತದೆ ಅಂತ ಅನ್ನುವಂಥದ್ದನ್ನ. ಹಾಗೆ ನಾವೀಗ ಮುಂದಿನ ಸುದ್ದಿಗೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದು. ಉಮೇಶ್ ಸರ್ ಅದರ ಬಗ್ಗೆ ಮಾತಾಡ್ತಾರೆ. ಓಕೆ, ಇದೊಂದು ಪುತ್ತೂರಿಗೆ ಅತ್ಯಂತ ಹೆಮ್ಮೆ ಪಡುವಂತಹ ಒಂದು ವಿಚಾರ ಇದು. ನಾವು ಸಾಕಷ್ಟು ವರ್ಷಗಳಿಂದ ಬನ್ನೂರು ಅಂತ ಹೇಳಿದ ಕೂಡಲೇ ನಮಗೆ ಅಲ್ಲಿ ನೆನಪಿಗೆ ಬರುವಂಥದ್ದು ಅಥವಾ ಕಣ್ಣಾಗಿ ಕಟ್ಟುವಂಥದ್ದು ಅಲ್ಲಿನ ಡಂಪಿಂಗ್ ಯಾರ್ಡ್. ಅದು ಕಣ್ಣಿಗೂ ಮೂಗಿಗೂ ಎಲ್ಲವೂ ಕೂಡ ಕಟ್ತಾ ಇದ್ದು. ಆ ಬನ್ನೂರು ಪರಿಸರಕ್ಕೆ ಹೋದರೆ ಡಂಪಿಂಗ್ ಯಾರ್ಡ್ನ ಬಹಳ ಅದು ಗಂಭೀರವಾಗತಕ್ಕಂತಹ ಒಂದು ವಿಷಯವಾಗಿತ್ತು. ಈ ತ್ಯಾಜ್ಯಗಳನ್ನು ಏನು ಮಾಡೋದು, ಅಲ್ಲಿ ಒಂದು ಕಡೆ ಡಂಪ್ ಆಗ್ತಾ ಇತ್ತು. ಅದು ಕೊಳೆತ ವಾಸನೆ ಬರ್ಕೊಂಡು ದುರ್ವಾಸನೆ ಬರ್ಕೊಂಡು ಆ ಪರಿಸರದಲ್ಲಿ ಒಂದಷ್ಟು ಜನರ ಆರೋಗ್ಯದಲ್ಲಿ ಕೂಡ ವ್ಯತ್ಯಯ ಉಂಟಾಗುವಂತಹ ಅನೇಕ ಒಂದು ವಿದ್ಯಮಾನಗಳು ಕೂಡ ಕಳೆದ ನಾವು ತುಂಬಾ ಸಮಯಗಳನ್ನು ನೋಡ್ತಾ ಇದ್ದೆವು. ಬಹುಶಃ ಈ ಒಂದು ಸಮಸ್ಯೆಗೆ ಒಂದು ಶಾಶ್ವತವಾದಂತಹ ಪರಿಹಾರ, ಅದರ ಜೊತೆಗೆ ಈ ತ್ಯಾಜ್ಯದಿಂದ ಪರಿಸರ ಸ್ನೇಹಿಯಾದಂತಹ ಒಂದು ಬಯೋ CNG ಅನ್ನು ಉತ್ಪಾದನೆ ಮಾಡುವಂಥ ವಿಶೇಷ ಒಂದು ಕಾರ್ಯಯೋಜನೆಯನ್ನು ದೇಶದಲ್ಲೇ ಇದು ಪ್ರಥಮ ಅಂತ ಹೇಳಲಾಗಿದೆ. ಪುತ್ತೂರು ನಗರಸಭೆಯ ಮುಖಾಂತರವಾಗಿ ಹಮ್ಮಿಕೊಳ್ಳಲಾಗಿರುವಂಥದ್ದು, ಆಯೋಜನೆ ಮಾಡಿರುವಂಥದ್ದು. ಇದು ಏನು ಕಳೆದ ಒಂದು 2021ರಲ್ಲಿ ಈ ಒಂದು ಯೋಜನೆಗೆ ಶಿಲಾನ್ಯಾಸ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಕೃಷ್ಣಮುಳಿಯ ಗ್ರೀನ್ ಎನರ್ಜಿ LLP ಸಂಸ್ಥೆ
ಈ ಒಂದು ಕಾರ್ಯಯೋಜನೆಗೆ ಜೊತೆಗೂಡಿ ಸಹಯೋಗ ಕೂಡ ನೀಡಿದೆ. ಇದರ ಜೊತೆಗೂಡಿ ನಗರಸಭೆ ಈ ಒಂದು CNG ಉತ್ಪಾದನೆಯ ಕೆಲಸ ಈಗಾಗಲೇ ಆರಂಭ ಆಗಿದೆ. ಇದರ ಬಗ್ಗೆ ಒಂದಷ್ಟು ಈ ನ್ಯೂಸ್ನ ವರದಿಯ ಬಗ್ಗೆ ವಿಶ್ಲೇಷಣೆ ಕೊಡೋದಾದ್ರೆ ಹರಿಪ್ರಸಾದ್. ಅದೇ ಪ್ರಾಯೋಗಿಕವಾಗಿ ಈ ಒಂದು CNG ಉತ್ಪಾದನೆ ನಡೀತಾ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸ್ವಲ್ಪ ಗೌರ್ಮೆಂಟ್ ಮಟ್ಟದಲ್ಲಿ ಪರ್ಮಿಷನ್ ಆಗಬೇಕು. ಆ ಪರ್ಮಿಷನ್ ಎಲ್ಲ ಸಿಕ್ಕಿದ ಮೇಲೆ ಮುಂದೆ ಇಲ್ಲಿ ಉತ್ಪಾದನೆ ಆಗುವಂತ CNG ಅನ್ನ ಮಾರಾಟ ಮಾಡುವಂತ ಒಂದು ಯೋಜನೆಯನ್ನು ಇಲ್ಲಿ ಹಾಕೊಂಡಿದ್ದಾರೆ. ಅಂತ ಹೇಳಿದ್ರೆ ಹೇಗೆ ಇದೊಂದು ವೋಕಲ್ ಫಾರ್ ಲೋಕಲ್ ಅನ್ನುವಂಥ ಒಂದು ಪರಿಕಲ್ಪನೆ ಅಡಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಮತ್ತು ಎಲ್ಲ ಪುತ್ತೂರು ಅಂತಲ್ಲ, ಎಲ್ಲ ನಗರ ಪ್ರದೇಶಗಳಲ್ಲಿ ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ತ್ಯಾಜ್ಯ ವಿಲೇವಾರಿ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಅದಕ್ಕೊಂದು ಮುಂದಿನ ದಿನಗಳಲ್ಲಿ ಇದೊಂದು ಬಹಳ ಒಂದು ಒಳ್ಳೆಯ ಯೋಜನೆಯಾಗಿ ಮೂಡಿ ಬರ್ಬೋದು ಅನ್ನುವಂಥ ಒಂದು ಆಶಾವಾದವನ್ನು ಈ ಒಂದು ಯೋಜನೆ ನಮ್ಮಲ್ಲಿ ಮೂಡಿಸಿದೆ ಅಂತ ಹೇಳ್ಬೋದು ಅಲ್ಲ ಸರ್? ಏನು ಹೇಳ್ತೀರಿ ಇದ್ರ ಬಗ್ಗೆ? ಹೌದು. ಈ ಡಂಪಿಂಗ್ ಯಾರ್ಡ್ ಸಮಸ್ಯೆ ತುಂಬ ವರ್ಷ ಆಯಿತು. ಒಂದು ಪುತ್ತೂರಿನ ಒಂದು ಅಭಿವೃದ್ಧಿಗೆ ಕಪ್ಪು ಚುಕ್ಕಿ ಅಂತ ಹೇಳಿದ್ರು ಹೇಳ್ಬೋದು. ಈ 10 ವರ್ಷದ ಹಿಂದಿನ ಕನಸು ಈ CNG ಉತ್ಪಾದನೆ ಮಾಡೋದು. ಬಹುಶಃ ಇದು ದೇಶದಲ್ಲಿ ಒಂದು ತ್ಯಾಜ್ಯ ಬಳಸಿ ಬಯೋ CNG ಉತ್ಪಾದನೆ ಮಾಡೋದು ಬಹಳಷ್ಟು ಒಂದು ಹೆಮ್ಮೆಯದು ಮತ್ತು ಸಾಧನೆ. ಈ 10 ವರ್ಷ ಈ ವಾಣಿ ಶ್ರೀಧರ್ ಅವರು ಇಲ್ಲಿ ಪುರಸಭೆ ಅಧ್ಯಕ್ಷರಾಗಿದ್ದಾಗ ಇದಕ್ಕೆ ಪ್ರಸ್ತಾಪ ಮಾಡಿದ್ದು. ಆನಂತರ ಅವರು ಹೋದ್ಮೇಲೆ ನಗರಸಭೆ ಬಂತು. ನಗರಸಭೆಯಲ್ಲಿ ಜಗದೀಶ್ ಶೆಟ್ಟಿ ನೆಲ್ಲಿಘಾಟ್ ಅವರು ಪ್ರಥಮ ಅಧ್ಯಕ್ಷರಾದ ಇದರಲ್ಲಿ ಸ್ವಲ್ಪ ಚಾಲನೆ ಸಿಕ್ಕಿತ್ತು. ಇದೀಗ ಅದು ಒಂದು ಕೊನೆಯ ಹಂತಕ್ಕೆ ಬಂದು ಈಗ ಉತ್ಪಾದನೆ ಸ್ಟಾರ್ಟ್ ಆಗಿದೆ. ಆದರೆ ಮಾರಾಟಕ್ಕೆ ನೀವು ಹೇಳಿದಾಗೆ ಅದಕ್ಕೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಬೇಕು. ಇದು ಈಗ ಸದ್ಯಕ್ಕೆ ಪ್ರಾಯೋಗಿಕವಾಗಿ ನಡೀತಾ ಉಂಟು. 7 ಟನ್ ತ್ಯಾಜ್ಯ ಪ್ರತಿನಿತ್ಯ ಬಳಸಿ 350 kg CNG ಉತ್ಪಾದನೆ ಆಗ್ತಾ ಉಂಟು. ಅದು ಹಸಿ ತ್ಯಾಜ್ಯ ಅಲ್ಲ ಸರ್? ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯವನ್ನು ಬೇರೆ ಕಡೆ ವಿಲೇವಾರಿ ಮಾಡ್ತಾರೆ. ಈಗ ಹಸಿ ತ್ಯಾಜ್ಯ ಬಳಸಿ ಇದೆಲ್ಲ ಆಗ್ತಾ ಇರೋದು. ಸೊ ಇದಾದ್ರೆ ಮುಂದಿನ ದಿವಸಗಳಲ್ಲಿ ಅಲ್ಲಿ ಒಂದು ಆ ಭಾಗದ ಜನರ ಅವರಿಗೊಂದು ನೆಮ್ಮದಿ, ಮತ್ತೆ ಇಲ್ಲಿ ಒಂದು ಈ ಒಂದು ತ್ಯಾಜ್ಯ ಹೌದು ನಮ್ಮ ನಗರಸಭೆಗೆ ಒಂದು ಶಕ್ತಿ ಸಿಗ್ತದೆ ಅಂತ ಹೇಳ್ಬೋದು. ಹಾಗೆ ಇದು ಕೃಷ್ಣಮುಳಿಯ ಗ್ರೀನ್ ಎನರ್ಜಿ ಅಂತ ಹೇಳಿ ಅವರ ಸಹಯೋಗದಲ್ಲಿ ಇದರ ಜೊತೆಗೆ ಅವರು ನಮ್ಮ ಉಪನ್ಯಾಸಕರು ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಕೂಡ ಅವರು ಸಾಕಷ್ಟು ಇದರ ಬಗ್ಗೆ ಉಪನ್ಯಾಸವನ್ನು ಕೊಡ್ತಾ ಇದ್ದಾಗ ಸ್ವಚ್ಛ ಭಾರತ್ ಇದಕ್ಕೆ ಸಂಬಂಧಿಸಿದೆ ಈ ಒಂದು ಬಣ್ಣೂರು ಡಂಪಿಂಗ್ ಯಾರ್ಡ್ನ ಬಗ್ಗೆ ಕೂಡ ಮಾತಾಡ್ತಿದ್ರು. ಅವರ ಒಂದು ಕೆಲಸ ಮಾಡಿದವರು ಕೆಲಸ ಮಾಡಿದರೆ ಈ ಒಂದು ಯೋಜನೆ ಕಾರ್ಯಾನುಷ್ಠಾನಗೊಂಡಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಅದರ ಬಗ್ಗೆ ಅವಾಗ ಹೇಳಿದಾಗೆ ಪ್ರಾಯೋಗಿಕವಾಗಿ ಕೂಡ ಈ ಒಂದು ತ್ಯಾಜ್ಯವನ್ನು ಇಲ್ಲಿಗೆ ತರ್ತಾ ಇರುವಂತ ವಾಹನಗಳಿಗೆ ಈ ಒಂದು CNG ಬಳಕೆ ಮಾಡ್ತಾ ಇದ್ದಾರೆ. ಸಿಗ್ಬೇಕಷ್ಟೇ ಅನ್ನೋದ್ರ ಬಗ್ಗೆ. ಓಕೆ, ಇದೊಂದು ಪುತ್ತೂರಿಗೆ ವಿಶೇಷವಾದಂತಹ, ಪುತ್ತೂರಿಗೆ ಮಾತ್ರ ಅಲ್ಲ ಇಡೀ ಮಾದರಿ ಆಗಿರುವಂತದ್ದು. ಎಲ್ಲಾ ಕಡೆ ಇದು ಆಗಬೇಕು ಅಂತ. ಭವಿಷ್ಯದ ಇಂಧನ ಅಂತ ಹೇಳಿ ಹೇಳ್ತೇವೆ. CNG ಅನ್ನುವಂಥದ್ದು ಭವಿಷ್ಯದ ಇಂಧನ ಆಗಿರುವಾಗ ಇಂಥದ್ದು ಎಲ್ಲಾ ಕಡೆ ನಡೆದಾಗ ಖಂಡಿತವಾಗಿ ನಾವು ಇಂಧನ ಇದರಲ್ಲಿ ಸ್ವಲ್ಪ ಸ್ವಾವಲಂಬನೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳುವಂಥದ್ದು. ಅದಕ್ಕೆ ಒಂದು ಪುತ್ತೂರು ನಾಂದಿ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಬಹಳ ಖುಷಿಯ ವಿಚಾರ ಅಂತ ಹೇಳಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪರ್ಕಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಓಕೆ, ನಮ್ಮ ವರದಿಗಾರರಾಗಿರುವಂತಹ ಇದರ ಬಗ್ಗೆ ಸಾಕಷ್ಟು ಸಮಯಗಳಿಂದ ವರದಿಯನ್ನು ನೀಡುತ್ತಿರುವಂತಹ ನಮ್ಮ ವರದಿಗಾರರಾಗಿರುವಂತಹ ಲೋಕೇಶ್ ಬನ್ನೂರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಲೋಕೇಶ್ ಅವರು ನಮಸ್ತೆ. ನಮಸ್ತೆ. ಈಗ ನಿಮ್ಮ ವರದಿಯ ಅನೇಕ ಬಾರಿ ತಾವು ಕೂಡ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ವರದಿಯನ್ನು ಮಾಡಿದ್ದೀರಿ. ತ್ಯಾಜ್ಯ ಬಳಸಿ ಬಯೋ CNG ಉತ್ಪಾದನೆ ಮಾಡುವುದಕ್ಕೆ ಬನ್ನೂರು ಡಂಪಿಂಗ್ ಯಾರ್ಡ್ನ ಬಗ್ಗೆ ಅನೇಕ ಬಾರಿ ತಾವು ವರದಿಯನ್ನು ಮಾಡಿದ್ದೀರಿ, ಅಲ್ಲಿಯ ಸಮಸ್ಯೆಗಳ ಬಗ್ಗೆ. ಈಗ ನಿಮ್ಮ ವರದಿಗೆ, ಆ ಒಂದು ಸಮಸ್ಯೆಯ ವರದಿಗೆ ಎಲ್ಲಿಯೋ ಒಂದು ಅಂತಿಮವಾದಂಥ ಚುಕ್ಕೆ ಬೀಳ್ತದೆ ಅಂತ ನಮಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ವಿಶೇಷವಾದಂತಹ ಒಂದು ಕೊಡುಗೆ ಇಡೀ ದೇಶಕ್ಕೆ ಪುತ್ತೂರು ನಗರಸಭೆ ಮುಖಾಂತರ ಕೊಡ್ತಾ ಇದ್ದಾರೆ. ತಮ್ಮ ಒಂದು ಸಾಕಷ್ಟು ಸಮಯಗಳ ನಂತರ ಇದರ ಬಗ್ಗೆ ವರದಿ ಮಾಡ್ತಾ ಇದ್ದಾರೆ. ತಮ್ಮ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಇದನ್ನು ವಿವರಿಸ್ತೀರಿ, ಈ ಒಂದು ಡಂಪಿಂಗ್ ಯಾರ್ಡ್ ಮತ್ತು CNG ಉತ್ಪಾದನೆಯ ಒಂದು ಘಟಕದ ಬಗ್ಗೆ? ಈಗ ಅಲ್ಲಿ ಡಂಪಿಂಗ್ ಯಾರ್ಡ್ ಬಗ್ಗೆ ಹೇಳೋ ಬಗ್ಗೆ ಅದಕ್ಕಿಂತ ಜಾಸ್ತಿಯಾಗಿ ನೆಲಭರ್ತಿ ಅಂತ ಹೇಳ್ತಾರೆ. ನೆಲಭರ್ತಿ ಸ್ಥಳ ಈಗ ಏನಂದ್ರೆ ಅಲ್ಲಿ ಒಂದಷ್ಟು ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವಂತಹ ಒಟ್ಟು ಕಸ, ಅದು ಒಣ ಇರ್ಬೋದು ಹಸಿ ಇರ್ಬೋದು, ಅದನ್ನು ಸಂಗ್ರಹಿಸಿ ಅಲ್ಲಿ ಇದು ಮಾಡ್ತಾರೆ, ಡಂಪ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಈಗ ತ್ಯಾಜ್ಯವನ್ನು ಮಾತ್ರ ಬಳಸಿ ಅಲ್ಲಿ CNG ಯನ್ನು ಉತ್ಪಾದನೆ ಮಾಡ್ತಾರೆ. ಸರಿ. ಅದರಿಂದ ಒಂದು ಪರಿಸರಕ್ಕೆ ಒಂದು ಪೂರಕವಾಗಿ, ಅಂದ್ರೆ ಪರಿಸರ ಹಾನಿ ಏನಾಗ್ತದೆ ಅದೆಲ್ಲ ಕ್ಲೀನ್ ಆಗ್ತದೆ. ಅಂದ್ರೆ ಒಟ್ಟಾಗಿ ಹೇಳುದಿದ್ರೆ ಈಗ 0 ಡಂಪಿಂಗ್ ಯಾರ್ಡ್ ಮಾಡ್ಬೇಕಂತಿದ್ರೆ ಇನ್ನಷ್ಟು ಒಣ ಕಸ ಬಾಕಿ ಆಗ್ತದೆ ಅಲ್ಲಿ. ಆ ಒಣ ಕಸಕ್ಕೆ ಅದಕ್ಕೊಂದು ಬೇರೆ ವ್ಯವಸ್ಥೆ ಆಗಬೇಕಾಗಿದೆ. ಅದನ್ನು ಕೂಡ ನಗರಸಭೆ
ಹೊಸದಾಗಿ ಒಂದು ಈಗ ವಿಶೇಷವಾಗಿ ಒಂದು ಸಂಸ್ಥೆಗೆ ಬಿಟ್ಟುಕೊಟ್ಟಿದೆ. ಅಂದ್ರೆ ಆ ಒಣ ಕಸವನ್ನು ಕೂಡ ಕೊಂಡೋಗಿ, ಅಂದ್ರೆ ಒಟ್ಟು ಅಲ್ಲಿ ಡಂಪಿಂಗ್ ಅಲ್ಲಿ ಯಾರ್ಡ್ ಏನಿದೆ ಅಲ್ಲಿ ಪೂರ್ಣವಾಗಿ 0 ಡಂಪಿಂಗ್ ಯಾರ್ಡ್ ಆಗಬೇಕು ಅಂತ. ಅಂದ್ರೆ ಈಗಲೇ ಅಲ್ಲಿ ಒಣ ಕಸ ವಿಲೇವಾರಿ ಆಗ್ತಾ ಉಂಟಾ ಲೋಕೇಶ್ ಅವರೇ? ಈಗ ಒಣ ಕಸ ವಿಲೇವಾರಿ ಆಗ್ತಾ ಅಂದ್ರೆ ಒಂದು ಸಂಸ್ಥೆಗೆ ಈಗ ಒಂದು ಪ್ರಾಯೋಗಿಕವಾಗಿ ನಗರಸಭೆಯಿಂದ ಬಿಟ್ಟುಕೊಟ್ಟಿದ್ದಾರೆ. ಅಂದ್ರೆ ಅವರು ಅದನ್ನು ಪೂರ್ತಿ ಒಣ ಕಸ ಅಂದ್ರೆ ಒಟ್ಟು ಈಗ ಹೇಗೆ ಅಂತ ಹೇಳಿದ್ರೆ ಈಗ ತ್ಯಾಜ್ಯ ಅಂದ್ರೆ ತ್ಯಾಜ್ಯ ಬರೋದೊಂದು ಒಟ್ಟು 8 ಟನ್ ಅಂದ್ರೆ 20% ಇರ್ಬೋದು. ಓಕೆ, ಅಲ್ಲಿ ವಾಪಸ್ ಒಂದು ಒಣ ಕಸ ಬೇಕಾಗ್ತದಲ್ಲ. ಅಂದ್ರೆ ಈ ತ್ಯಾಜ್ಯದಲ್ಲಿ 20% 40% ತ್ಯಾಜ್ಯ ಇದ್ರೆ ತ್ಯಾಜ್ಯ ಇರುತ್ತೆ ಒಟ್ಟು, ಅದರಲ್ಲಿ ಹಸಿ ಒಂದು 52% ಇರ್ಬೋದು. ಅದನ್ನೆಲ್ಲ ಬೇರೆ ಬೇರೆ ಮಾಡಬೇಕಾಗ್ತದೆ. ಹೌದು. ಈಗ ಈ ಹಸಿ ಕಸವನ್ನು ಬಳಸಿಕೊಂಡು ಅವರು CNG ಉತ್ಪಾದಿಸುತ್ತಿರುವಂತದಲ್ವಾ? ಅದು ಅದಕ್ಕೆ ಮುಂದಾಗಿದ್ದು ಇವರು ಕೃಷ್ಣಮೂಲ್ಯ ಗ್ರೀನ್ ಎನರ್ಜಿ ನೇತೃತ್ವದಲ್ಲಿ ಅವರು ನಗರಸಭೆಗೆ ಒಂದು ಸಾಥ್ ಕೊಟ್ಟು ಈ ತರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ಈಗ ಒಟ್ಟು ಅಂದ್ರೆ ಪ್ರತಿದಿನ ಒಂದು 12 ಟನ್ ಹಸಿ ತ್ಯಾಜ್ಯ ಬಳಸಿ ಬಯೋ CNG ಉತ್ಪಾದನೆ ಮಾಡುವಂತ ವ್ಯವಸ್ಥೆ ಆಗ್ತದೆ ಅಲ್ಲಿ. ಅಂದ್ರೆ ಈಗ ಒಟ್ಟು ಅಲ್ಲಿ ಒಂದು 8 ಟನ್ ಅಲ್ಲಿ ಒಂದು 350 kg ಗ್ಯಾಸ್ ಉತ್ಪಾದನೆ ಆಗ್ತಾ ಇದೆ. ಈಗ ಲೋಕೇಶ್ ಅವರು, ಈಗ ಅಲ್ಲಿಗೆ ತ್ಯಾಜ್ಯ ಬರುವಂತದ್ದು ಯಾವೆಲ್ಲ ಕಡೆಯಿಂದ ಬರ್ತದೆ? ಈಗ ಪುತ್ತೂರು ನಗರ ಭಾಗದ್ದು ಮಾತ್ರ ಅಥವಾ ಗ್ರಾಮಾಂತರ ಭಾಗದಿಂದಲೂ ಕೂಡ ಬರ್ತಾ ಇದೆ? ಇಲ್ಲ, ನಗರಸಭೆ ವ್ಯಾಪ್ತಿ ಇತ್ತು. ನಗರಸಭೆ ವ್ಯಾಪ್ತಿ ಮಾತ್ರ. ಮನೆ ಮನೆಗೆ ಕಸ ಸಂಗ್ರಹಕ್ಕೆ ಏನಾದ್ರು ನಮ್ಮ ಸ್ವಚ್ಛತಾ ಸೈನಿಕರು ಅಂತ ಅಂದ್ರೆ ಪೌರ ಕಾರ್ಮಿಕರು ಅವರು ಅದನ್ನು ಸಂಗ್ರಹ ಮಾಡ್ತಾರೆ. ಅದನ್ನು ಅಲ್ಲಿ ಬಂದು ಅಲ್ಲಿ ವೈಪರೀಕರಣ ಮಾಡಿ ಅಲ್ಲಿ ಯಾರ್ಡ್ ಅಲ್ಲಿ ಈಗ ಒಂದು ವೇಳೆ ಸರ್ಕಾರ ಈಗ ಅಧಿಕೃತವಾಗಿ ಇದಕ್ಕೆ ಅನುಮೋದನೆ ಸಿಕ್ಕಿ CNG ಉತ್ಪಾದನೆಯ ಘಟಕ್ಕೆ ಇದು ಮಾಡಿದ್ರೆ ಅಂದ್ರೆ ಹೊರಭಾಗದಿಂದಲೂ ಕೂಡ ಇಲ್ಲಿಗೆ ತ್ಯಾಜ್ಯ ಬರ್ಬಹುದಾ ಅಂತ ಅಂದ್ರೆ ಬೇಡಿಕೆ ಅಂದ್ರೆ ಅಲ್ಲಿ ಅದರದ್ದು ಘಟಕದ ಸಾಮರ್ಥ್ಯ ಎಷ್ಟು ಉಂಟು ಅದಷ್ಟಕ್ಕೆ ಮಾತ್ರ ಬಳಸ್ಬೇಕಷ್ಟೇ ಅಲ್ಲದೆ ಹೆಚ್ಚು ಬಂದ್ರೆ ಕಷ್ಟ ಆಗ್ಬಹುದು ಅಂತ ಮುಂದಿನ ದಿನಗಳಲ್ಲಿ ಆ ಸಾಧ್ಯತೆ ಇರ್ಬೋದು ಅಂತ ನಾವು ಒಂದು ಊಹೆ ಮಾಡಿಕೊಳ್ಬಹುದಲ್ವಾ? ಅಂದ್ರೆ ಇದು ನಿಮಗೆ ನೋಡಿ ದೇಶದಲ್ಲೇ ಪ್ರಥಮ. ಹೌದು. ಅಂದ್ರೆ ನಗರಸಭಾ ವ್ಯಾಪ್ತಿಯಲ್ಲಿ ದೇಶದಲ್ಲೇ ಪ್ರಥಮ. ಈಗ ಬೇರೆ ಇರ್ಬೋದು ಏನಾದ್ರು. ಹಾಗೆ ಹೇಳುವಾಗ ಇದು ವಿಶೇಷವಾಗಿ ಕಾಣ್ತದೆ. ಮತ್ತೊಂದು ಈಗ ಶೂನ್ಯ ತ್ಯಾಜ್ಯ ವಲಯವನ್ನಾಗಿ ಮಾಡ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ನಗರಸಭಾ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಒಂದು ಬಯೋಗ್ಯಾಸ್ ಇದ್ರೆ ಇನ್ನು ಉಳಿದ ಒಣ ಕಸವನ್ನು ತೆರವು ಮಾಡ್ಲಿಕ್ಕೆ ಒಂದು ಸಂಸ್ಥೆಯೊಂದಿಗೆ ಒಂದಕ್ಕೆ ಮಾತುಕತೆ ಆಗಿದೆ ನಗರಸಭೆಯಲ್ಲಿ. ಈಗಾಗಲೇ ಒಂದು ಪ್ರಾಯೋಗಿಕ ಹಂತವಾಗಿ ಅದನ್ನು 1 ವರ್ಷದ ಮಟ್ಟಿಗೆ ಕೊಂಡೋಗ್ತಿದ್ದಾರೆ, ಅಂದ್ರೆ ಎಲ್ಲಾ ಕಸವನ್ನು. ಸರಿ, ಬಹುಶಃ ಅದು ಕೂಡ ಅನುಷ್ಠಾನ ಆದ್ರೆ 0 ಡಂಪಿಂಗ್ ಯಾರ್ಡ್ ಆಗ್ತದೆ ಅಂತ ಹೇಳ್ತಾ ಇರೋದು. ಹೌದು ಖಂಡಿತ. ಧನ್ಯವಾದಗಳು. ಇದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಓಕೆ, ಮತ್ತೆ ಮುಂದಿನ ಸುದ್ದಿಗೆ ಹೋಗೋಣ. ಬಹಳಷ್ಟು ಸುದ್ದಿಗಳು ಇದೆ ಈಗ. ಹೌದು, ಮತ್ತೆ ನಾವು ಜಲಸಿರಿಯ ಒಂದು ವಿಶೇಷವಾದಂತಹ ನ್ಯೂಸ್. ಇದು 34 ನೆಕ್ಕಿಲಾಡಿ ಗ್ರಾಮಸ್ಥರ ಒಂದು ಸಭೆಯಲ್ಲಿ ನಡೆದಿರುವಂತಹ ಒಂದು ಚರ್ಚೆ. ಶುದ್ಧೀಕರಣಗೊಂಡ ಜಲಸಿರಿಯ ನೀರು ನಮಗೆ ಬೇಕೇ ಬೇಕು ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಪುತ್ತೂರು ನಗರಸಭೆಯ ವ್ಯಾಪ್ತಿ ಅಥವಾ ಈ ಕಡೆಗೆ ಏನು ಜಲಸಿರಿ ಯೋಜನೆಗೆ ಬೇಕಾಗುವಂತಹ ನೀರಿದೆ ಅದು ಆ ಉಪ್ಪಿನಂಗಡಿಯ ಭಾಗದಿಂದ ಬರಬೇಕು. ಅಲ್ಲಿಗೆ ಬರಬೇಕು, ಇಲ್ಲಿಗೆ ಶುದ್ಧೀಕರಣವಾದಂತ ನೀರು ಬರಬೇಕು. ಆದ್ರೆ ಅಲ್ಲಿಯ ಜನರ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಭಾಗದಿಂದ ಪುತ್ತೂರಿಗೆ ಕಳಿಸ್ತಾ ಇದ್ದಾರೆ ಶುದ್ಧೀಕರಣಗೊಂಡ ನೀರು, ಆದ್ರೆ ನಮಗೆ ಸಿಗ್ತಾ ಇಲ್ಲ ಎನ್ನುವುದು. ನಮಗೆ ಇಲ್ಲಿ ಅಂದ್ರೆ ಅವರಿಗೆ ವೈಜ್ಞಾನಿಕವಾಗಿ ಅಲ್ಲಿ ಭಾಗದಲ್ಲಿರುವಂತಹ ಕೊಳವೆ ಆಗಿರ್ಬೋದು ಅಥವಾ ಬಾವಿಯಲ್ಲಿ ತೊಡೆದಾಗ ಬರುವಂತಹ ನೀರು ಅದು ಏನು ಗುಣಮಟ್ಟ ಚೆನ್ನಾಗಿಲ್ಲ, ಅದು ಕುಡಿಯಲು ಯೋಗ್ಯವಲ್ಲ ಎನ್ನುವುದರ ಬಗ್ಗೆ ಸಾಕಷ್ಟು ಇದರ ಬಗ್ಗೆ ದೃಢವಾಗಿದೆ. ಹಾಗಾಗಿ ನಮಗೂ ಕೂಡ ಶುದ್ಧವಾದಂತಹ ನೀರು ಬೇಕು ಎನ್ನುವುದರ ಬಗ್ಗೆ 34 ನೆಕ್ಕಿಲಾಡಿ ಒಂದು ಗ್ರಾಮಸ್ಥರ ಸಭೆಯಲ್ಲಿ ನಿರ್ಣಯ ಆಗಿರುವಂಥದ್ದು, ಅದರ ಬಗ್ಗೆ ವರದಿ ಪ್ರಕಟಗೊಂಡಿದೆ. ಅಂದ್ರೆ ಅದೇ ಮತ್ತೆ ಜಲಸಿರಿ ಈಗ ಇಲ್ಲಿ ನಮ್ಮ ನಗರಸಭೆಗೆ ಸಂಬಂಧಪಟ್ಟಾಗೆ ಜಲಸಿರಿಯ ಯೋಜನೆ ಹೇಗೆ ನಡೀತಾ ಇದೆ, ಯಾವ ಹಂತದಲ್ಲಿದೆ, ಮುಂದಕ್ಕೆ ಯಾವ ರೀತಿಯಲ್ಲಿ ಅದು ಅನುಷ್ಠಾನಗೊಳ್ತದೆ ಅನ್ನೋ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ಬಾಲಚಂದ್ರ ಅವರು ನೀಡಿದ್ರು, ಉಪಾಧ್ಯಕ್ಷರಾಗಿರುವಂತ ಬಾಲಚಂದ್ರ ಅವರು ನೀಡಿದ್ರು. ಇನ್ನು ಇದು ಏನು ಅಂತ ಹೇಳಿದ್ರೆ ಗ್ರಾಮ ಮಟ್ಟದಲ್ಲಿ ನಾವು ನೋಡ್ತಿರೋ ಸಮಸ್ಯೆ, ಯಾವುದೇ ಒಂದು ಯೋಜನೆಗಳಾದಾಗ ಸರ್ ಹೌದು ಎಲ್ಲಿ ಯೋಜನೆ ನಡೀತದ ಅವರಿಗೆ ಅದರ ಇದು ಸಿಗುದಿಲ್ಲ, ಫಲಾನುಭವಿಗಳಾಗಿರುವುದಿಲ್ಲ. ಅವರು ಇನ್ನೊಂದು ಕಡೆಗೆ ನೋಡೋದನ್ನ ಅವ್ರು ನೋಡ್ತಾ ಇರ್ಬೇಕಾಗ್ತದೆ. ನಮಗೆ ಸಿಗ್ತಾ ಇಲ್ಲ ಅನ್ನೋದು ಇದು ಬಹಳ ಹಿಂದಿನ ಒಂದು ಇದು ಆಗಿತ್ತು. ಈ ಸಲ ಅಂತೂ ಅವರು ಇದಕ್ಕೊಂದು ಪಟ್ಟು ಹಿಡಿದು ಕೂತಿದ್ದಾರೆ, ನಮಗೆ ಜಲಸಿರಿ ನೀರೇ ಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೇವೆ ಪಂಪ್ ಹೌಸ್ಗೆ ಬೀಗ ಹಾಕ್ಲಿಕ್ಕೆ
ಸಿದ್ಧ ಇದ್ದೇವೆ ಅನ್ನುವಂಥ ಮಟ್ಟಿಗೆ ಈಗ ಅಲ್ಲಿ ಒಂದು ಪ್ರತಿಭಟನೆಯ ಮಟ್ಟ ಹೋಗಿದೆ. ಸಭೆಯಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಹೌದು ಹೌದು. ಸೊ ಏನು ಹೇಗೆ ಸರ್, ಹೇಗೆ ಈ ಸುದ್ದಿ ನಾವೀಗ ಹೇಗೆ ವಿಶ್ಲೇಷಣೆ ಮಾಡ್ಬೋದು ಅನ್ನುವಂಥದ್ದು ಅಂತ ಹೇಳಿದ್ರೆ ನಾವೆಲ್ಲರೂ ಅನುಭವಿಸ್ತಿರುವಂಥ ಸಮಸ್ಯೆ ಇದು ಅಂತ ಒಂದು ನಾವು ನೋಡೋದಾದ್ರೆ ಹೇಗೆ ಸರ್ ಇದು? ಅಲ್ಲ, ಜಲಸಿರಿ ಒಳ್ಳೆ ಯೋಜನೆ, ಆದರೆ ಅವ್ನು ಹೇಳಿದಾಗೆ ನಮಗೆ ನಮ್ಮಲ್ಲಿಂದ ನೀರು ಕೊಂಡು ಹೋಗ್ತಾರೆ, ನಮಗೆ ಅದೇ ನೀರು ಕೊಡ್ತಾ ಇಲ್ಲ ಅಂತ. ಹೌದು, ಅವರ ಆರೋಪ ಮೇನ್ ಅಧಿಕಾರಿಗಳ ಮೇಲೆ. ಅಧಿಕಾರಿಗಳ ಕೂತು ಇದನ್ನು ಕ್ವಾಲಿಟಿಯನ್ನು ಹೇಳಲಿಕ್ಕೆ ಯಾರು? ನಾವು ನಾವೇ ಹೇಳಬೇಕಲ್ಲದೆ ನೀರಿನ ಗುಣಮಟ್ಟ ಅಧಿಕಾರಿಗಳಲ್ಲಿ ಎ ಸಿ ರೂಮಲ್ಲಿ ಕೂತು ಹೇಳಿದ್ರೆ ಆಗ್ತದೆ ಅಂತ ಜನರೊಂದು ಅಲ್ಲಿ ಆರೋಪ. ಅವ್ರ ಬೇಡಿಕೆ ಕೂಡ ಅದೇ, ನಾವು ನೀರು ಕೊಡ್ತೇವೆ ಅಂತ ಹೇಳ್ತಲ್ಲ, ನಗರಸಭೆಗೆ ನಾವು ನೀರು ಕೊಡ್ತೇವೆ, ಅದೇ ಶುದ್ಧೀಕರಣಗೊಂಡ ನೀರನ್ನು ನಮಗೆ ಸಹ ಕೊಡಿ ಅಂತ ಬೇಡಿಕೆ. ಹೌದು, ಬಟ್ ಅದು ವಾಸ್ತವವಾಗಿ ಸಾಧ್ಯ ಇದೆ ಸರ್ ಅದು. ಯಾಕಂತ ಹೇಳಿದ್ರೆ ಈಗ ಅಲ್ಲಿಂದ ಪಂಪ್ ಆಗಿ ನೀರು ನಮ್ಮ ಪುತ್ತೂರಿಗೆ ಬರ್ತದೆ. ನೆಕ್ಕಿಲಾಡಿ ಮತ್ತೆ ಒಂದು ನೋಡಿದ್ರೆ ಒಂದು 10 ಕಿಲೋಮೀಟರ್ನ ಡಿಸ್ಟೆನ್ಸ್ ಇದೆ ಅಂತ ನಾವು ಇದ್ರು. ವಾಸ್ತವವಾಗಿ ಈ ಯೋಜನೆ ನೀರನ್ನು ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ ನಿಮಗೆ ಗೊತ್ತಿರೋ ಪ್ರಕಾರ? ಅದು ತಾಂತ್ರಿಕವಾಗಿ ನಾವು ಹೇಳಲಿಕ್ಕೆ ಆಗುದಿಲ್ಲ ಅದರ ವ್ಯವಸ್ಥೆ ಉಂಟಾ ಅಂತ. ಇರ್ಬೋದು, ಇಲ್ಲದೆ ಅವರು ಅಷ್ಟು ಇದು ಹೇಳಲಿಕ್ಕಿಲ್ಲ. ಅಥವಾ ಅಲ್ಲೇ ಏನಾದರೂ ಒಂದು ಬದಲಿ ವ್ಯವಸ್ಥೆ ಮಾಡಿ ಅವರಿಗೆ ಒಟ್ಟಾರೆ ಅವರಿಗೆ ಗುಣಮಟ್ಟದ ನೀರು ಕೊಡಬೇಕು. ಹೌದು. ಈ ಇದರ ಬಗ್ಗೆ ಮಾತಾಡಲಿಕ್ಕೆ ಮೊಹಮ್ಮದ್ ಯುನಿಕ್ ಅವರು ಅಲ್ಲಿ ಯುನಿಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಜಲಸಿರಿ ಯೋಜನೆ ಬಗ್ಗೆ ಅಂದರೆ ನಮಗೂ ಆ ಜಲಸಿರಿ ಯೋಜನೆ ನೀರೇ ಬೇಕು ಅಂತ ಹೇಳುವಂಥ ಬಗ್ಗೆ ಒಂದು ಆಗ್ರಹ ಗ್ರಾಮಸ್ಥರ ಸಭೆಯಲ್ಲಿ ವ್ಯಕ್ತವಾಗಿರುವಂಥದ್ದು. ಬೇಸಿಕಲಿ ಏನು ಸರ್ ಈ ಸಮಸ್ಯೆ ಮತ್ತು ಏನು ನಿಮ್ಮ ಬೇಡಿಕೆ? ಸರ್, ನಮ್ಮ ಈ ಕುಮಾರದ ನದಿ ಇರುವಂತದ್ದು 34 ಗ್ರಾಮಕ್ಕೆ ಒಳಪಟ್ಟಂತ ಪ್ರದೇಶದಲ್ಲಿ. ಓಕೆ. ಆಗ ನಾವು ಜಲಸಿರಿ ಯೋಜನೆಯಲ್ಲಿ ಅನುಷ್ಠಾನಗೊಳ್ಳುವಾಗ ಪೈಪ್ ಹಾಕುವಾಗ ನಾವು ನಮ್ಮ ಬೇಡಿಕೆ ಇಟ್ಟಿದ್ದೆವು. ನಮಗೆ 34 ನೆಕ್ಕಿಲಾಡಿ ಗ್ರಾಮದಿಂದ ಹಾದು ಹೋಗುವ ಪೈಪುಗಳು ಹಾಗೂ ನದಿ ಕೂಡ ಇಲ್ಲೇ ಇರುವುದರಿಂದ ನಿಮ್ಮ ಎಲ್ಲಾ ಪಂಪ್ ಹೌಸ್ಗಳು ಮತ್ತು ಜಲ ಶುದ್ಧೀಕರಣ ಘಟಕ ಕೂಡ ನೆಕ್ಕಿಲಾಡಿಯಲ್ಲೇ ಇರುವುದರಿಂದ ಅದಕ್ಕಾಗಿ ನಮಗೆ ಜಲಸಿರಿ ಯೋಜನೆಯ ಇದು ಕೊಡಬೇಕು ಎಂಬುದನ್ನು ನಾವು ಪಟ್ಟಿಡ್ತಿದ್ದೆವು. ಅದರ ಮುಖಾಂತರ ನಮಗೆ ಅವರು ಕೊಡ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದರು. ಯಾರು ಸರ್? ಅಧಿಕಾರಿಗಳು ಅಧಿಕೃತವಾಗಿ ಅದು ಹೇಳ್ತೇನೆ. ಅದ ನಂತರ ನಮಗೆ ಮೊಹಮ್ಮದ್ ರಫೀಕ್ ಎಂಬವರು ಇದರ ಬಗ್ಗೆ ಜನತಾ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ಜನತಾ ನ್ಯಾಯಾಲಯದಲ್ಲಿ 420/23 ಕೇಸಿನಲ್ಲಿ ನಮಗೆ ನೀರು ಉಚಿತವಾಗಿ ಕೊಡಬೇಕೆಂಬ ಆದೇಶ ಕೂಡ ಜನತಾ ನ್ಯಾಯಾಲಯ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇದನ್ನು ನಮಗೆ ನಗರಸಭೆಯಿಂದ ನಿಮಗೆ ನೀರನ್ನು ನಾವು ಬಲ್ಕ್ ಮೀಟರ್ ಮುಖಾಂತರ ನೀವು ನಮಗೆ ನೀರು ಕೊಡ್ತೇವೆ ಎಂಬ ಮಾತನ್ನು ಕೂಡ ಉಚಿತವಾಗಿ ಕೊಡ್ಲಿಕ್ಕೆ ಆಗುದಿಲ್ಲ, ನಿಮಗೆ ನಾವು ದುಡ್ಡು ಕೊಟ್ಟು ನಮಗೆ ನೀರು ಕೊಡ್ತೇವೆ ಎಂಬುದನ್ನು ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ. ಸರಿ. ಈ ಬರೆದು ಕೊಟ್ಟಿದ್ದರೂ ಕೂಡ ಜನತಾ ನ್ಯಾಯಾಲಯದ ಆದೇಶವಾಗಿದ್ದರೂ ಕೂಡ KUTPಯಲ್ಲಿ ಬ್ಯಾಂಗ್ಳೂರಿನ ಮೀಟಿಂಗ್ ನಲ್ಲಿ ಏನು ಪ್ರಸ್ತಾವವಂತಂತೆ ಬಹುಗ್ರಾಮ ಕುಡಿಯುವ ನೀರಿನ ಗ್ರಾಮ ಬರುವುದರಿಂದ ನೆಕ್ಕಿಲಾಡಿಗೆ ನೀರಿನ ಅಗತ್ಯ ಇಲ್ಲ ಅಂತ. ಅದು ಸರ್ಕಾರವೇ ಪತ್ರ ಕೊಟ್ಟಿದ್ದ ನಮ್ಮ ಇಂಜಿನಿಯರ್ ಕೂಡ ಹೇಳಿದ್ರಲ್ಲ ನಿಮ್ಮ ಮೀಟಿಂಗ್ ಅಲ್ಲಿ. ಹೌದು. ಆಗ ನಾವು ಕೇಳಿದಾಗ ಜನತಾ ನ್ಯಾಯಾಲಯದ ಹಾಗಾದ್ರೆ ಆದೇಶಕ್ಕೆ ಬೆಲೆ ಇಲ್ವಾ? ಈಗ ಜನತಾ ನ್ಯಾಯಾಲಯ ಆದೇಶ ಕೊಟ್ಟಿದ್ರೆ ನೀರು ಕೊಡ್ಬೇಕೆಂದು ರೈಮಂಡ್, ನಿಮ್ಮ ಮುಂದಿನ ಹೋರಾಟ ಹೇಗೆ ಇರ್ತದೆ? ಹಲೋ, ನಮ್ಗೆ ಮುಂದಿನ ಹೋರಾಟ ಅಂದ್ರೆ ಈಗ ನಮ್ಮ ಈಗ ಅವರಿಗೆ ನಮ್ಗೆ ನೀರು ನಮ್ಗೆ ಕೊಡ್ಬೇಕು. ನಾವು ನಮ್ಮ ಕಾನೂನು ರೀತಿಯಲ್ಲಿ ಒಂದು ಹೋರಾಟ ಮಾಡ್ತೇವೆ. ಸರಿ. ಇಲ್ಲ ಅಂದ್ರೆ ನಾವು ನಮ್ಮ ಎಲ್ಲ ಗ್ರಾಮಸ್ಥರನ್ನು ಸೇರಿಸಿ ನಾವು ಪ್ರತಿಭಟನೆ ಮಾಡುವಂತ ಕ್ರಮವನ್ನು ಕೈಗೊಳ್ತೇವೆ. ಯಾಕಂದ್ರೆ ನಮಗೆ ನೀರು ಬೇಕು. ಯಾಕಂದ್ರೆ ನಮ್ಮ ನೆಕ್ಕೆಡೆಯಲ್ಲಿದ್ದ ಬೋರ್ವೆಲ್ ಇರುವಲ್ಲ ನೀರುಗಳು ಯಾವುದು ಕೂಡ ಕುಡಿಲಿಕ್ಕೆ ಯೋಗ್ಯ ಅಲ್ಲ ಎಂಬ ರಿಪೋರ್ಟ್ ಕೂಡ ಬಂದಿದೆ. ನಾವೀಗ ಹೋರಾಟ ಮಾಡುದು ಕುಡಿಯುವ ನೀರಿಗಾಗಿ ಸರ್. ಸರಿ. ಆದ್ದರಿಂದ ನಮ್ಮ ಹೋರಾಟ ನಾವು ಪ್ರತಿಭಟನೆ ಮಾಡಿ ಮುಖಾಂತರ ನಾವು ಹೋರಾಟ ಮಾಡ್ತೇವೆ. ಶುದ್ಧ ಕುಡಿಯುವ ನೀರಿನ ಬೇಡಿಕೆ ಅದೆಲ್ಲರಿಗೂ ಇದ್ದದೆ. ಶುದ್ಧ ಕುಡಿಯುವ ನೀರು ಬೇಕೆಲ್ರಿಗೂ. ಹೌದು, ಇದು ನಮ್ಮಲ್ಲಿ ಆದೇಶ ಉಂಟು. ನನ್ನ ಕೈಯಲ್ಲಿ ಆದೇಶ ಇದೆ ನಮ್ಮಲ್ಲಿ. ಆದೇಶ ಎಲ್ಲ ನಮ್ಮ ಕೈಯಲ್ಲಿ ಇದೆ. ಅಂದ್ರೆ ಜನತಾ ನ್ಯಾಯಾಲಯದ ಆದೇಶ ಪಾಲಿಸ್ತಿಲ್ಲ ಅಂತ ನಿಮ್ಮ ಆರೋಪ? ನಮ್ಮ ಆರೋಪ. ಹೌದು. ಸರಿ ಸರ್. ಒಂದು ಪಾಲಿಸಬೇಕು. ಮತ್ತೆ ನಗರಸಭೆ ಅವರು ಕೊಟ್ಟಿದ್ದಾರೆ ನಿಮಗೆ ನಾವು ನೀರು ಕೊಡ್ತೇವೆ, ಬಲ್ಕ್ ಮೀಟರ್ ಮುಖಾಂತರ ಕೊಡ್ತೇವೆ ಅಂತ ಕೂಡ ಬರ್ತಿದ್ದಾರೆ. ಸರಿ. ಆ ಆದೇಶ ಕೂಡ ನಮ್ಮಲ್ಲಿದೆ. ಸರಿ ಸರ್. ಸರಿ. ಓಕೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ನಿಮಗೆ. ಹಾಗೆ ನಾವೀಗ ಮುಂದಿನ ಸುದ್ದಿಗೆ ಹೋಗುವ. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಅವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ಕೂಡ ಅಭೂತಪೂರ್ವವಾದಂತಹ ಒಂದು ಮಾನವ ಸರಪಳಿ ಆಗಿರುವಂಥದ್ದು. ಬಹುಶಃ ಅದು ಕಬಕ್ಕದಿಂದ ಸಂಪ್ಯದ ತನಕ ಪುತ್ತೂರು ಭಾಗದಲ್ಲಿ ಆಗಿರುವಂಥದ್ದು. ಆಗ್ಲಿಕ್ಕೆ ಮಂಗಳೂರು ಭಾಗದಿಂದಲೇ ಬಂದಿರುವಂಥದ್ದು. ಅದು ಈ ಕಡೆಗೆ ಬೀದರಿಂದ ಹೊರಟಿರುವಂಥದ್ದು. ಎಲ್ಲಾ ಕಡೆಯೂ ಕೂಡ ಒಂದು ಮಾನವ ಸರಪಳಿ ಆಗಿರುವಂಥದ್ದು. ಪುತ್ತೂರಿನಲ್ಲಿ ಕೂಡ ಯಶಸ್ವಿಯಾಗಿದೆ ಅಂತ ಅನೇಕ ವಿದ್ಯಾರ್ಥಿಗಳು ಕೂಡ ಜೊತೆಗೂಡಿ, ಜನಪ್ರತಿನಿಧಿಗಳು ಕೂಡ ಜೊತೆಗೂಡಿ ಈ ಕಾರ್ಯಕ್ರಮ ಸಕ್ಸಸ್ ಆಗಿದ್ದರ ಬಗ್ಗೆ ವರದಿ ಪ್ರಕಟಗೊಂಡಿರುವಂಥದ್ದು. ಸರ್, ಈಗ ಮಾನವ ಸರಪಳಿ ಅನ್ನುವಂಥದ್ದು ಹೇಗೆ ಅದು ಉಡುಪಿ ಜಿಲ್ಲೆಯಿಂದ ಹಾದು ಅಂದರೆ ಬೀದರಿಂದ ಹೊರಟು
ಅವರದಿದ್ದದ್ದು ಹೌದು, ಬೀದರಿಂದ ಚಾಮರಾಜನಗರದವರೆಗೆ ಒಂದು ಮಾನವ ಸರಪಳಿಯನ್ನು ರಚಿಸುವಂಥದ್ದು ಸರ್ಕಾರದ ಒಂದು ಸುತ್ತೋಲೆ ಇತ್ತು, ಆದೇಶ ಇತ್ತು. ಅದಕ್ಕೆ ಅಧಿಕಾರಿಗಳು, ಶಾಲಾ ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು ಎಲ್ಲ ಸೇರಿ 8ನೇ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇದರಲ್ಲಿ ಮಾನವ ಸರಪಳಿಯಲ್ಲಿ ಭಾಗವಹಿಸಿದ್ರು. ನಮ್ದು ಇಲ್ಲಿ ಕಬಕದಲ್ಲಿ ಇದಕ್ಕೆ ಚಾಲನೆ ಶಾಸಕರ ಬೀಳ್ಕೊಡ್ಲಾಯಿತು. ಇದರ ವಿಶೇಷತೆಗಳು ಅಂದ್ರೆ ಏನಿತ್ತು ಸರ್? ಈಗ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಬಹುಶಃ ಇದು ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಒಂದು ಆಗ್ತಾ ಇರೋದು. ಈ ಪ್ರಜಾಪ್ರಭುತ್ವ ಆಶಯ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಜನರಿಗೆ ಒಂದು ಜಾಗೃತಿ ಮೂಡಿಸಲಿಕ್ಕೆ. ಹೌದು, ಈಗ ಕೇರಳದಲ್ಲಿ ಇದೆಲ್ಲ ಆಗ್ತಾ ಉಂಟು, ಮಾನವ ಸರಪಳಿ ಆಗಾಗ ಆಗ್ತಾ ಇರ್ತದೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಏಕಕಾಲದಲ್ಲಿ ಅದು ಬಹುಶಃ ಇದೇ ಪ್ರಥಮ. ಅದು ನಮ್ಮಲ್ಲಿ ಕೂಡ ಬಹಳಷ್ಟು ಯಶಸ್ವಿಯಾಗಿದೆ. ಇಲ್ಲಿ ಶಾಸಕರ ನೇತೃತ್ವದಲ್ಲಿ ಇಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ. ಇಲ್ಲಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 84,200 ಜನ ಈ ರ್ಯಾಲಿ ಮಾನವ ಸರಪಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ಬಹುಶಃ ಅಭೂತಪೂರ್ವ ಯಶಸ್ವಿ ಅಂತ ಹೇಳ್ಬೋದು. ಹೌದು, ಅಷ್ಟು ಜನ ಭಾಗವಹಿಸಿರೋದೇ ಒಂದು ವಿಶೇಷ ಅನ್ನುವಂಥದ್ದು. ಅದು ಸಮಾನತೆ, ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯ ಈ ಧ್ಯೇಯವಾಕ್ಯದೊಂದಿಗೆ ನಡೆದ ಒಂದು ಕಾರ್ಯಕ್ರಮ. ಓಕೆ, ಈಗ ಒಂದು ಸುದ್ದಿಯ ಮಧ್ಯೆಯಲ್ಲಿ ಈಗ ನೆಕ್ಕಿಲಾಡಿ ಜಲಸಿರಿಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಪರ್ಕ ನಮಗೆ ಒಬ್ರು ಕಾಲಲ್ಲಿ ಇದ್ದಾರೆ ಅಂತೇಳಿ. ಪ್ರಶಾಂತ್ ಅವರು ಮಾಜಿ ಹಲೋ 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 ಓಕೆ, ಗ್ರಾಮ ಪಂಚಾಯತ್ ಸದಸ್ಯ ಪ್ರಶಾಂತ್ ರವರು ನೆಕ್ಕಿಲಾಡಿ. ಹಾಂ ಸರ್, ನಮಸ್ತೆ. ನಮಸ್ತೆ. ಈಗಾಗಲೇ ನಾವು ತಮ್ಮ ಒಂದು ಏನು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರಿಂದ ಆಗ್ರಹ ವ್ಯಕ್ತವಾಗಿರುವಂತದ್ದು ಜಲಸಿರಿ ಯೋಜನೆಯ ಬಗ್ಗೆ. ನಿಮ್ಮ ಭಾಗದಲ್ಲಿ ಕೂಡ ಶುದ್ಧೀಕರಣಗೊಂಡ ಜಲಸಿರಿಯ ನೀರು ನಮಗೆ ಬೇಕು ಅಂತ ತಾವು ಆಗ್ರಹ ಮಾಡಿದ್ದೀರಿ. ಅದರ ಬಗ್ಗೆ ಒಂದು ವೇಳೆ ಅದು ಆಗದಿದ್ರೆ ಪ್ರತಿಭಟನೆಗೂ ಸಿದ್ಧ ಅಂತ ತಾವು ಮುಂದಾಗಿದ್ದೀರಿ ಅನ್ನೋದು. ಹೌದೌದು, ಏನ್ ಹೇಳ್ತೀರಿ? ನಮ್ಮ ಗ್ರಾಮದಿಂದ ನೀರು ಹೋಗ್ತಿರೋದು, ಮತ್ತೊಂದು ನೆಕ್ಕಿಲಾಡಿ ಗ್ರಾಮಕ್ಕೆ ಈಗ ಶುದ್ಧೀಕರಣ ನೀರು ಕೊಡ್ಲಿಕ್ಕೆ ಎಲ್ಲ ಕೊಳವೆ ಬಾವಿಯಲ್ಲಿ ಒಂದು ಕೆಂಪು ಮಿಶ್ರಿತ ನೀರು ಮತ್ತೆ ಕಬ್ಬಿಣಾಂಶ ಇರುವುದಾಗಿ ಕೆಲವು ವರದಿಗಳು ಬಂದಿದೆ, ಫಲಿತಾಂಶ. ಅದಕ್ಕಾಗಿ ನಾವು ಅವರಲ್ಲಿ ಏನಂತ ಹೇಳಿದ್ರೆ ತುರ್ತು ನಮಗೆ ನೀರಿನ ಶುದ್ಧ ಕುಡಿಯುವ ನೀರು ಅವಶ್ಯಕತೆ ಇರೋ ಕಾರಣ ಅವರು ಕೊಡ್ಬೇಕು. ಯಾಕೆಂದ್ರೆ ಜನತಾ ನ್ಯಾಯಾಲಯದಲ್ಲಿ ಕಳೆದ ಬಾರಿ ನಮ್ಮ ಗ್ರಾಮಸ್ಥರು ರಫೀಕ್ ರವರು ಒಂದು ಅಪಿದಾವದ ಹಾಕಿ ಅದನ್ನು ಕೊಡ್ಬೇಕು ಅಂತ ಆದೇಶ ಮಾಡಿದ್ರು. ಅದಕ್ಕೋಸ್ಕರ ಅದನ್ನು ಸಹ ಪಾಲನೆ ಮಾಡ್ಬೇಕು ಮತ್ತು ನಮ್ಮ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಸಿಗ್ಬೇಕೆಂಬ ದೃಷ್ಟಿಯಿಂದ. ಅಂದ್ರೆ ಈ ಸಲ ನಿಮ್ಮ ಹೋರಾಟವನ್ನು ಸ್ವಲ್ಪ ತೀವ್ರಗೊಳಿಸುವಂತ ಒಂದು ನಿರ್ಧಾರವನ್ನೇ ನಿಮ್ಮ ಸಭೆಯಲ್ಲಿ ಮಾಡಿದ್ದೀರಿ ಅಂತ ಆಯ್ತಲ್ಲ? ಹೌದು ಸರ್, ಹೌದು ಸರ್. ಅಂದ್ರೆ ಹೇಳಿ. ಅಂದ್ರೆ ಈಗ ನೀರಿನ ಅಭಾವ ಆಗಿದೆ ನೆಕ್ಕಿಲಾಡಿಯಲ್ಲಿ. ಅದಕ್ಕೋಸ್ಕರ ನಮ್ಮಲ್ಲಿ ಶುದ್ಧೀಕರಣ ಮಾಡಿಕೊಡುವಂತ ಪಂಚಾಯತ್ ನಲ್ಲಿ ಅಂತ ಸಾಮರ್ಥ್ಯ ಇಲ್ಲ. ಗ್ರಾಮಾಂತರ ಪಂಚಾಯತ್ ಆದಾಯ ಕಡಿಮೆ ಇದೆ. ಅದಕ್ಕೋಸ್ಕರ ನಾವು ಅವರು ಏನ್ ಇದು ಮಾಡ್ತಾರೆ, ಉಚಿತ ಕೊಡ್ಬೇಕು ಅಂತ ನಮ್ಮ ಬೇಡಿಕೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಅವಕಾಶ ಇಲ್ಲದ ಕಾರಣ ಒಂದು ಮಿತ ದರದಲ್ಲಿ ನೀರು ಕೊಡ್ಬೇಕು ಅಂತ. ಈಗ ನಿಮಗೆ ಅಧಿಕಾರಿಗಳು ಅಲ್ಲಿ ಸೂಚಿಸಿರುವ ಹಾಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಮುಖಾಂತರ ನಿಮ್ಮ ಗ್ರಾಮದವರಿಗೆ ನೀರಿನ ಸರಬರಾಜು ಮಾಡ್ತೇವೆ ಎನ್ನುವಂತರ ಬಗ್ಗೆ ಕೂಡ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಇದು ಹೇಗೆ ಸಾಧ್ಯ ಆಗ್ತದೆ ಪ್ರಶಾಂತ್ ಅವರೇ? ಅಂದ್ರೆ ನಮಗೀಗ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಹೊರತು ಯಾವುದೇ ಅಧಿಕೃತವಾಗಿ ಮಾಹಿತಿಗಳು ಪಂಚಾಯತಿಗೆ ಬರ್ಲಿಲ್ಲ. ನಮ್ಮ ಗ್ರಾಮವನ್ನು ಸೇರಿಸಿದ ಲಿಖಿತವಾಗಿ ಅಧಿಕಾರಿಗಳು ಬಾಯಿ ಮುಖಾಂತರ ನಮ್ಗೆ ಹೇಳ್ತಾ ಇದ್ರೆ ಬಹುಗ್ರಾಮ ಯೋಜನೆ ನಮ್ಮ ಗ್ರಾಮಕ್ಕೆ ಬರ್ತದೆ. ಅಷ್ಟು ಬರುವ ತನಕ ನಾವು ಜಲಸಿರಿಯಲ್ಲಿ ಅವರು ನಮಗೆ ಅವಕಾಶ ಕೊಡ್ಲಿ. ಅದು ಯೋಜನೆ ಇನ್ನು ಎಷ್ಟು ಅಂದ್ರೂ 2 ವರ್ಷಗಳ ಅಂದಾಜು ಇರಬಹುದು ಅಂತ ಅನಿಸಿಕೆ ನಮ್ಮದು. ಅದಕ್ಕೋಸ್ಕರ ಈಗ ಜಲಸಿರಿಯಲ್ಲಿ ನೀರು ಕೊಡ್ಲಿ, ನಂತರ ಬೇಕಾದ್ರೆ ಅದರ ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಬಂದ ಮೇಲೆ ಅದನ್ನು ಬೇಕಾದ್ರೆ ಇವರನ್ನು ನಿಲ್ಲಿಸಿ ನಮಗೆ ಆ ಯೋಜನೆಯಲ್ಲಿ ಸೇರ್ಪಡೆ ಮಾಡ್ಲಿ ಅಂತ. ನಿಮಗೆ ಈಗ ಆ ನೀರಿನ ನಿಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕಾಣಿಸಿಕೊಂಡಿರೋ ಕಾರಣ ಜಲಸಿರಿ ನೀರನ್ನು ಕೊಡ್ಬೇಕು ಅನ್ನೋದು ನಿಮ್ಮ ಆಗ್ರಹ ಆಗಿರ್ತದೆ. ಹೌದೌದು ಸರ್, ಹೌದು ಸರ್. ತುಂಬಾ ಅಂದ್ರೆ ನೀರಿನ ಅಭಾವ ತುಂಬಾ ಇದೆ ನಮ್ಮ ಗ್ರಾಮದಲ್ಲಿ. ಈಗ ಕಳೆದ ಬಾರಿ ಜನವರಿಯಿಂದ ನಾವು ತುಂಬಾ ನಮ್ಮ ಗ್ರಾಮಸ್ಥರು ಸಮಸ್ಯೆನ ಇದು ಮಾಡಿದ್ದಾರೆ, ಅನುಭವಿಸಿದ್ದಾರೆ. ಮುಂದೆ ಬಹುಶಃ ಪಕ್ಷಾತೀತ ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತೀರಾ? ಯಾವ ಸರ್? ಪಕ್ಷಾತೀತ ನೆಲೆಯಲ್ಲಿ ಮುಂದೆ ಹೋರಾಟ ಮಾಡ್ತೀರಾ? ಹೌದು, ಅಲ್ಲ ಇದರಲ್ಲಿ ಗ್ರಾಮಸ್ಥರ ಮೇಲೆ ನಾವು ಎಲ್ಲ ಗ್ರಾಮಸ್ಥರ ಜೊತೆ ಯಾವುದೇ ಇಲ್ಲದೆ ಮಾಡುದು. ಯಾಕೆಂದ್ರೆ ಮೂಲಭೂತ ಹಕ್ಕುಗಳಲ್ಲಿ ಒಂದು ನಮ್ಮ ಕುಡಿಯುವ ನೀರು. ಹೌದು ಹೌದು, ಅದಕ್ಕೋಸ್ಕರದಲ್ಲಿ ರಾಜ್ಯಕ್ಕೆ ಆಗ್ಲಿ ಅಥವಾ ಪಕ್ಷದ ಯಾವುದೇ ಇದರಲಿಲ್ಲ, ಎಲ್ಲ ಪಕ್ಷಾತೀತವಾಗಿ ಮಾಡುದು ನಮ್ಮ ಮೊದಲ ಆದ್ಯತೆ. ಸರಿ ಸರ್, ಸರಿ, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು.
ಹಾಗೆ ನಾವೀಗ ಮಾನವ ಸರಪಳಿ ಬಗ್ಗೆ ಮಾತಾಡ್ತಿದ್ವಿ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಅವೇರ್ನೆಸ್ ಮೂಡೋ ದೃಷ್ಟಿಯಿಂದ ಮಕ್ಕಳಲ್ಲಿರ್ಬೋದು, ವಿದ್ಯಾರ್ಥಿಗಳಲ್ಲಿರ್ಬೋದು, ಅಥವಾ ಯುವಜನತೆಯಲ್ಲಿರ್ಬೋದು ನಮ್ಮ ಪ್ರಜಾಪ್ರಭುತ್ವ ಸರ್ಕಾರಿ ಕಾರ್ಯಕ್ರಮ, ಹೌದು, ವಿಶೇಷವಾಗಿ ಸರ್ಕಾರಿ ಇದರಿಂದ ನಡೆದಿರುವಂಥ ಕಾರ್ಯಕ್ರಮ. ಸೊ ಒಟ್ಟಿನಲ್ಲಿ ಪುತ್ತೂರಿನಲ್ಲಿ ಯಶಸ್ವಿಯಾಗಿ ನಡೆದು ಆ ಕಾರ್ಯಕ್ರಮ ಮುಂದಕ್ಕೆ ಸುಳ್ಯ ಇದಕ್ಕೆ ಹಸ್ತಾಂತರ ಆಯಿತು. ಪೆರ್ನಾಜೆಯಲ್ಲಿ ಗಿಡ ನೆಡುವ ಮುಖಾಂತರವಾಗಿ ಅಲ್ಲಿಗೆ ಪುತ್ತೂರು ತಾಲೂಕಿನ ತೆರೆಗೊಂಡಿರುವಂಥದ್ದು, ಮತ್ತೆ ಸುಳ್ಯಕ್ಕೆ ಅದು ಅಲ್ಲಿಂದ ಮುಂದುವರಿಯಿತು. ಅಲ್ಲಿಂದ ಅದು ಚಾಮರಾಜನಗರಕ್ಕೆ ಸಾಗಿ ಅಲ್ಲಿ ಅದು ಸಮಾಪನ. ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಶಾಲಾ ಮಕ್ಕಳು ಎಲ್ಲ ಪಾಲ್ಗೊಂಡಿದ್ದಾರೆ. ಹಾಗೆ ನಾವೀಗ ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೇವೆ. ಮತ್ತೆ ನಾವು ಮುಂದಿನ ಸುದ್ದಿಗೆ ಹೋಗುವುದಾದ್ರೆ ಪುತ್ತೂರಿನಲ್ಲಿ ಮಿಲಾದ್ ಸಮಾವೇಶ ಆಗಿರುವಂಥದ್ದು, ಅದರ ಪ್ರಯುಕ್ತವಾಗಿ ಬೃಹತ್ ಕಾಲ್ನಡಿಗೆ ಜಾಥಾ ಕೂಡ ಆಗಿರುವಂಥದ್ದು, ಸಾವಿರಾರು ಮಂದಿ ಭಾಗಿಯಾಗಿರುವಂತಹ ಒಂದು ವಿಶೇಷವಾದಂತಹ ಇದು ಏನು ಮುಸ್ಲಿಂ ಸಮುದಾಯದವರು ಈ ಒಂದು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿರುವಂಥದ್ದು. ಅದರ ಜೊತೆಗೆ ದಫ್ ಪ್ರದರ್ಶನವು ಕೂಡ ಅತ್ಯಂತ ಕಣ್ಮನ ಸೆಳೆದಿರುವಂತದ್ದರ ಬಗ್ಗೆ ವರದಿ ಪ್ರಕಟಗೊಂಡಿರುವಂತದ್ದು. ದರ್ಬೆಯಿಂದ ಪುತ್ತೂರಿಗೆ ಕಿಲ್ಲೆ ಮೈದಾನದವರೆಗೆ ನಡೆದಿರುವಂತಹ ಒಂದು ಜಾಥಾ ಅದು. ಹಾಗೆ ಬಹಳ ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕಾದಂತ ಹೇಳಿದ್ರೆ, ಯಾವಾಗಲೂ ಹಾಗೆ ಆಗ ಚೌತಿ ಇರ್ಬೋದು, ಈ ಈದ್ ಮಿಲಾದ್ ಬಹಳ ಒಟ್ಟೊಟ್ಟಿಗೆ ಬರುವಂತ ಹಬ್ಬಗಳು. ಇದು ಏನು ಅಂತ ಹೇಳಿದ್ರೆ, ಈ ಒಂದು ಸೌಹಾರ್ದತೆಗೆ ಸಾಕ್ಷಿಯಾಗಿ ನಡೆಯುವಂತಹ ಹಬ್ಬಗಳು. ಬಹಳ ಕಡೆ ಸೌಹಾರ್ದತೆಗೆ ಸಾಕ್ಷಿಯಾಗಿ ನಡೀತದೆ, ಕೆಲವು ಕಡೆ ಕೆಲವೊಂದು ಅಹಿತಕರ ಘಟನೆಗಳು ನಡೀತದೆ. ಆದ್ರೆ ಪುತ್ತೂರಿನ ಮಟ್ಟಕ್ಕೆ ನಾವು ಹೇಳೋದಾದ್ರೆ ಯಾವಾಗಲೂ ಇದು ಶಾಂತಿಯುತವಾಗಿ ನಡೆಯುವಂಥದ್ದು. ಒಂದು ಕಡೆ 2 ಗಣೇಶೋತ್ಸವ ಮೆರವಣಿಗೆಗಳು ಬಹಳ ಅದ್ದೂರಿಯಾಗಿ ನಡೀತದೆ. ಅದರ ಹಿಂದೆ ಇದು ಈ ಈದ್ ಮಿಲಾದ್ ಸಮಾವೇಶವು ನಡೆಯುವಂಥದ್ದು. ಸುಮಾರು 3.5 ದಶಕಗಳಿಂದ ಇದು ಇಲ್ಲಿ ನಡೀತಾ ಇದೆ. ಬಹಳ ಚೆನ್ನಾಗಿ ಒಂದು ಸೌಹಾರ್ದ ಮತ್ತು ವಾತಾವರಣದಲ್ಲಿ ನಡೆಯಿತು. ದರ್ಬೆಯಿಂದ ಇಲ್ಲಿವರೆಗೆ ಒಂದು ಮೆರವಣಿಗೆ ನಡೆದಿರುವಂಥ ಕಿಲ್ಲೆ ಮೈದಾನದಲ್ಲಿ ಒಂದು ದಕ್ಷಿಣ ಜಿಲ್ಲಾ ಮುಸ್ಲಿಂ ಯೋಜನಾ ಪರಿಷತ್ ಮತ್ತು ಈದ್ ಮಿಲಾದ್ ಸಮಿತಿ ಜಂಟಿಯಾಗಿ ಸೇರಿ ಮಾಡುದು. ಕಾಲ್ನಡಿಗೆ ಜಾಥಾ ಅವ್ರದ್ದು ಮೇಯ್ನ್. ನಂತರ ಅಲ್ಲಿ ಕಿಲ್ಲೆ ಮೈದಾನ ಸಮಾವೇಶ ಮಾಡ್ತಾರೆ. ಬಹಳಷ್ಟು ಶಾಂತಿಯುತವಾಗಿ ನಡೆದಿದೆ. ಈ ಜಾಥಾ ಬರುವಾಗ ದಾರಿ ಮಧ್ಯೆ ಶಾಸಕರು ನಿಂತು ಅವರು ಸಿಹಿ ಹೌದು ಸಿಹಿ ಹಂಚಿ ಶುಭ ಕೋರಿದ್ದಾರೆ. ಈಗ ಬಿಸಿ ರೋಡ್ನಲ್ಲಿ ಆ ದಿನ ಏನೋ ಒಂದು ಅದೊಂದು ತುಂಬಾ ಪುತ್ತೂರಲ್ಲಿ ಅದು ಯಾವುದು ಒಂದು ಟೆನ್ಷನ್ ವಾತಾವರಣ ಇತ್ತು ಅಲ್ಲಿ. ಬಟ್ ಅದೇ ದಿನ ಬೆಳಿಗ್ಗೆ ಆದ ಕಾರಣ ಪುತ್ತೂರಲ್ಲಿ ಏನಾಗ್ತದೆ, ಒಂದು ಜನರಿಗೆ ಒಂದು ಗೊಂದಲ ಇತ್ತು, ಸ್ವಲ್ಪ ಹೆದರಿಕೆ ಹೋಗಿತ್ತು. ಆದ್ರೆ ಯಾವುದಕ್ಕೂ ಅವಕಾಶ ಇಲ್ಲದ ರೀತಿಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ. ಅದು ಈ ಪುತ್ತೂರಿನ ಒಂದು ಗುಣ ಅಂತ ನಾವು ಹೇಳ್ಬೋದು. ಎಲ್ಲವೂ ಚೆನ್ನಾಗಿ ನಡೆಯುವಂಥದ್ದು. ಓಕೆ, ಸೌಹಾರ್ದಯುತವಾಗಿರುವಂತದ್ದು. ಶಾಸಕರು ಕೂಡ ಸಿಹಿ ಹಂಚಿ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಿರುವಂತದ್ದು. ಹೌದು, ಶುಭವನ್ನು ಕೋರಿರುವಂತದ್ದು. ಬಹುಶಃ ತಾವು ಹೇಳಿದಾಗಿ ಪುತ್ತೂರಿನಲ್ಲಿ ಆಗಿರುವ ಆಸ್ಪಾಸ್ನಲ್ಲಿ ಯಾವುದೇ ಧರ್ಮದ ಕಾರ್ಯಕ್ರಮಗಳಾದರೂ ಅನ್ಯ ಧರ್ಮದವರು ಕೂಡ ಅದರ ಜೊತೆಗೆ ಅವರು ಸಾಥ್ ಕೊಡ್ತಾರೆ. ಸಿಹಿ ಹಂಚುವುದರ ಜೊತೆಗೆ ಅವರ ಮೆರವಣಿಗೆ ಬರುವಾಗ ಅವರ ಜೊತೆಗೆ ಸಹಕರಿಸುವಂತದ್ದಾಗಿರ್ಬೋದು, ಸಿಹಿಗಳ ಹಂಚುವಾಗಿರ್ಬೋದು, ಎಲ್ಲ ದೃಷ್ಟಿಯಿಂದಲೂ ಕೂಡ ರಾಜ್ಯಕ್ಕೆ ಮಾದರಿಯಾಗಿರುವ ರೀತಿಯಲ್ಲಿ ನಡೀತಾ ಇದೆ ಇದರ ಬಗ್ಗೆ. ಓಕೆ ಸರ್, ಮತ್ತೆ ಮುಂದಿನ ಸುದ್ದಿಗೆ ಮತ್ತು ನಾವು ಇವತ್ತಿನ ಸಂಚಿಕೆಯಲ್ಲಿ ಕೊನೆಯ ಸುದ್ದಿಗೆ ಹೋಗ್ತಾ ಇದ್ದೇವೆ. ಅಂದ್ರೆ ಸಾಕಷ್ಟು ಸುದ್ದಿಗಳು ನಮ್ಮ ಜೊತೆಗೆ ಇದೆ, ಆದ್ರೆ ನಮಗೆ ಸಮಯದ ಅಭಾವದಿಂದಾಗಿ ಅದನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರಧಾನವಾದಂಥ ಕೆಲವೊಂದು ವಿಷಯಗಳು ನಾವು ಇವತ್ತಿನ ಸಂಚಿಕೆಯಲ್ಲಿ ಚರ್ಚಿಸಿದ್ದೇವೆ. ಅದರ ಜೊತೆಗೆ ವಿಶೇಷವಾಗಿ ನಾವು ನಮ್ಮ ಸುದ್ದಿಯ ಆಡಳಿತ ನಿರ್ದೇಶಕರು ಡಾಕ್ಟರ್ UP ಶಿವಾನಂದ್ರವರು ಅವರ ಒಂದು ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಈ ಪತ್ರಿಕೆ ನಡೀತಿದೆ. ಅದರ ಜೊತೆಗೆ ಅನೇಕ ಜನಪರ ಆಂದೋಲನಗಳು, ಜನಪರ ಹೋರಾಟಗಳು ಕೂಡ ನಡೆದಿರುವಂಥದ್ದು. ಬಹುಶಃ ಇವತ್ತಿಗೂ ಕೂಡ ಅವರು ಪತ್ರಿಕೆಯ ಮುಖಾಂತರವಾಗಿ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳು, ಪ್ರಭುಗಳು, ಅವರದ್ದೇ ಆಡಳಿತ ಅಂತ ಎನ್ನುವಂಥ ವಿಶೇಷವಾದ ಸಂದೇಶವನ್ನು ಕೊಡ್ತಾ ಇದೆ. ಅಂದ್ರೆ ಸಮಾಜದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಜನಪ್ರತಿನಿಧಿಗಳು ಅವರು ಆಯ್ಕೆಯಾದ ನಂತರ ಶಾಸಕರಾಗಿರ್ತಾರೆ, ಸಂಸದರಾಗ್ತಾರೆ ಅಥವಾ ಸಚಿವರಾಗ್ತಾರೆ, ಯಾವ್ಯಾವ ಉನ್ನತವಾದಂತಹ ಸಚಿವ ಸ್ಥಾನ ಮಂತ್ರಿಗಿರಿಯನ್ನು ಗಿಟ್ಟಿಸಿಕೊಳ್ತಾರೆ. ಅವರು ಚುನಾವಣೆಗೆ ಮೊದಲು ಅವರು ಸೇವಕರಂತೆ ಇರ್ತಾರೆ ಜನರ, ಆದ್ರೆ ಚುನಾವಣೆಯ ನಂತರ ಅವರು ರಾಜರಂತೆ ವರ್ತಿಸ್ತಾರೆ, ಜನರು ಸೇವಕರಾಗ್ತಾರೆ. ಬಹುಶಃ ಇದು ನಮ್ಮ ಆಡಳಿತ ನಿರ್ದೇಶಕರವರ ಒಂದು ಚಿಂತನೆ ಏನು ಅಂತ ಹೇಳಿದ್ರೆ, ಜನರು ರಾಜರು ನಿಜವಾಗಿಯೂ ಕೊಡ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಭುಗಳಾಗಿರ್ತಾರೆ, ಆ ಪ್ರಜಾಪ್ರತಿನಿಧಿಗಳೇನಿರ್ತಾರೆ ಅವರು ಸೇವಕರಾಗಿರಬೇಕು. ಆ ರೀತಿಯಾದಂತಹ ಒಂದು ಆಡಳಿತಾತ್ಮಕ ವ್ಯವಸ್ಥೆ ನಡೆಯಬೇಕು. ಹಾಗಾದ್ರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಎನ್ನುವುದು ಅವರ ಚಿಂತನೆ. ಬಹುಶಃ ಅದನ್ನು ನಮ್ಮ ಪತ್ರಿಕೆಯಲ್ಲಿ ಲೇಖನ ಮುಖಾಂತರ, ಸರಣಿ ಲೇಖನಗಳ ಮುಖಾಂತರ ಅದನ್ನು ಪ್ರಕಟಪಡಿಸಿರುವಂತದ್ದು. ಅದರ ಬಗ್ಗೆ ಒಂದಷ್ಟು ಹೇಳೋದಾದ್ರೆ ಸರ್. ಹೌದು, ಕರುಣಾಕರ್ ಸರ್, ಇದರ ಬಗ್ಗೆ
ಬಹಳಷ್ಟು ನಾವೀಗ ಸರಣಿ ಲೇಖನಗಳನ್ನು ನೋಡ್ತಿದ್ದೇವೆ. 3 ತಾಲೂಕುಗಳಲ್ಲಿ ಒಂದು ಅಭಿಯಾನದ ರೀತಿಯಲ್ಲಿ ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಅವರು ಮಹಾತ್ಮ ಗಾಂಧಿಯ ಆಶಯಗಳೇನಿತ್ತು, ಚಿಂತನೆಗಳೇನಿತ್ತು, ಅದನ್ನು ಮುನ್ನೆಲೆಯಲ್ಲಿ ಇಟ್ಟುಕೊಂಡು ಹೇಗೆ ಪ್ರಜಾಪ್ರಭುತ್ವದ ಕನಸನ್ನು ಮಹಾತ್ಮ ಗಾಂಧೀಜಿಯವರು ಕಂಡಿದ್ರು, ಇವತ್ತು ಹೇಗೆ ಆ ಪ್ರಜಾಪ್ರಭುತ್ವ ನಡೀತಾ ಇದೆ ಅನ್ನೋದನ್ನು ತುಲನೆ ಮಾಡಿ, ಒಂದು ರೀತಿಯಲ್ಲಿ ತುಲನೆ ಮಾಡುವ ರೀತಿಯಲ್ಲಿ ಆ ಲೇಖನಗಳನ್ನು ಬರೆದು ನಮ್ಮ ಜನರನ್ನು ಕಣ್ತರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸರ್, ಏನು ಹೇಳ್ತೀರಿ ಇದರ ಬಗ್ಗೆ? ಸಾಮಾಜಿಕ ಪಿಡುಗುಗಳ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಬಂದಿರುವ ನಮ್ಮ ಸುದ್ದಿ ಬಿಡುಗಡೆ ಸಂಸ್ಥೆಯ ಆಡಳಿತ ನಿರ್ದೇಶಕರು ಮಾಲಕರು ಆಗಿರುವ ಡಾಕ್ಟರ್ ಶಿವಾನಂದರು ಜನಜಾಗೃತಿ ಮೂಡಿಸಲಿಕ್ಕೆ ನಿರಂತರ ವಿಶೇಷ ಲೇಖನಗಳನ್ನು ಬರಿತಾ ಇದ್ದಾರೆ. ಮೊನ್ನೆಯಿಂದ ಪ್ರಜಾಪ್ರಭುತ್ವ ಬಗ್ಗೆ ಬರ್ತದೆ. ಸೆಪ್ಟೆಂಬರ್ 16 ಸಂಚಿಕೆಯಲ್ಲಿ ಬ್ರಿಟನ್ನ ಮಾಜಿ ಪ್ರಧಾನಿ ಚರ್ಚಿಲ್ ಮತ್ತು ಮಹಾತ್ಮ ಗಾಂಧಿ ಅವರು ಹೇಳಿದ ಇಬ್ಬರು ಸ್ಟೇಟ್ಮೆಂಟ್ ಹಾಕಿ ಒಂದು ಲೇಖನ ಬರೀತಾರೆ. ಬಹಳಷ್ಟು ಜನರಿಂದ ಅದಕ್ಕೆ ಬೆಂಬಲ ವ್ಯಕ್ತವಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದರೆ ಅದು ರೌಡಿಗಳ, ರ್ಯಾಸ್ಕಲ್ಗಳ, ಅಕ್ರಮ ವ್ಯವಹಾರ ಮಾಡುವವರ ಮತ್ತು ಜಗಳಗಂಟರ ಹೇಗೆ ಹೋಗ್ತದೆ ಚರ್ಚಿಲ್ ಹೇಳಿದರು. ಭಾರತದ ಕಟ್ಟಕಡೆಯ ವ್ಯಕ್ತಿಗೆ ಸಮಾನ ಅವಕಾಶ, ಹಕ್ಕು, ಸಾಮರಸ್ಯದ ಮತ್ತು ಸ್ವಾವಲಂಬಿ ಜೀವನ ದೊರಕಿ ತಲೆ ಎತ್ತಿ ನಿಲ್ಲುವಂತಾಗುವುದೇ ಸ್ವಾತಂತ್ರ್ಯದ ಉದ್ದೇಶ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ. ಎರಡೂ ಸೇರಿ ಬರ್ತಿದ್ದಾರೆ. ಜನರಿಂದ ಬಹಳಷ್ಟು ರೆಸ್ಪಾನ್ಸ್ ಬಂದಿದೆ. ಅಂದರೆ ಎಲ್ಲೋ ಒಂದು ಕಡೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಡುವಾಗ ಅವರಿಗೊಂದು ಹೆದರಿಕೆ ಇತ್ತು, ಇದು ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಆದರೆ ಮಹಾತ್ಮ ಗಾಂಧೀಜಿಯವರಿಗೆ ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ ಆ ಪರಿಕಲ್ಪನೆ ಚೆನ್ನಾಗಿತ್ತು. ಈಗಿನ ರಾಜಕಾರಣಿಗಳು ಮತ್ತು ಆಡಳಿತ ವರ್ಗದವರನ್ನು ನಾವು ಹೊರಗಿಟ್ಟು ನೋಡಿದರೆ ಮಹಾತ್ಮ ಗಾಂಧೀಜಿಯವರು ಈ ಸ್ವರಾಜ್ಯ ಕಲ್ಪನೆಯ ಬಗ್ಗೆ, ಗ್ರಾಮ ಸ್ವರಾಜ್ಯದ ಬಗ್ಗೆ, ಮತ್ತು ಅವರು ಹೇಳ್ತಾ ಇದ್ದಾಗೆ ಹಳ್ಳಿಯಿಂದ ಆಡಳಿತ ದಿಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು, ಇದೆಲ್ಲವೂ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಎಲ್ಲೋ ಒಂದು ಕಡೆ ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ, ಮತ್ತೆ ಅದನ್ನು ಸ್ವಲ್ಪ ಹಿನ್ನೆಲೆಗೆ ಸರಿಸಿದ್ದೇವೆ ಅನ್ನೋ ಇದಿದ್ದಾಗಲೇ ಹೇಳಿದ್ದು ಎಲ್ಲ ಸುಳ್ಳಾಗ್ಲಿಲ್ಲ. ಇಲ್ಲಿ ಮಹಾತ್ಮ ಗಾಂಧಿ ಹೇಳಿದ್ದೆಲ್ಲವೂ ನಿಜವಾಗಲಿಲ್ಲ. ಅದನ್ನು ನೆನಪಿಸಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಈಗ ಜಾಗೃತಿ ಲೇಖನ ಸರಣಿಯಾಗಿ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದರ ಮೇಲೆ ಬೆಳಕು ಚೆಲ್ಲುವಂಥ ಲೇಖನಗಳನ್ನು ನಾವು ನಿರೀಕ್ಷಿಸಬಹುದು. ಅದೆಲ್ಲೋ ಒಂದು ಕಡೆ ನಮಗೆ ಅರಿವನ್ನು ಮೂಡಿಸ್ತದೆ. ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ನಮಗೆ ನಿಜವಾಗಿ ಏನು ಬೇಕು ಅನ್ನುವಂಥ ಬಗ್ಗೆ ನಮಗೊಂದು ನಮ್ಮಲ್ಲಿ ಕಲ್ಪನೆಯನ್ನು ಹುಟ್ಟಿಸ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಣ್ತರಿಸುವ ಲೇಖನಗಳು ಅಂತೇಳಿ ನಾವು ಅದನ್ನು ಭಾವಿಸಬಹುದು ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಮತ್ತೆ ಮಹಾತ್ಮ ಗಾಂಧಿಯ ಬಗ್ಗೆ ಸಹ ಎಲ್ರಿಗೂ ಎಲ್ಲ ವಿಚಾರ ಗೊತ್ತಿಲ್ಲ, ಕೆಲವೇ ವಿಷಯ ಮಾತ್ರ ಗೊತ್ತಿಲ್ಲ, ಪೂರ್ತಿ ವಿಷಯ ಯಾರು ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಇದೊಂದು ಬಹಳ ಈ ಸಂದರ್ಭದಲ್ಲಿ ಒಂದು ವಿಚಾರ ನೆನಪಿಸಲಿಕ್ಕೆ ಬಯಸ್ತೇನೆ. ಸುಮಾರು 10 ವರ್ಷದಿಂದ ಇರ್ಬೋದು, ಒಂದು ಹಿಂದಿ ಮೂವಿ ಬಂದಿತ್ತು ಲಗೇರವ ಮುನ್ನಬಾಯಿ ಅಂತೇಳಿ. ಅದು ಬಂದಾಗ ಒಮ್ಮೆ ಎಲ್ಲರೂ ಗಾಂಧೀಜಿಯ ಪುಸ್ತಕಗಳನ್ನ ಅದರ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಎಲ್ಲೊಂದು ಕಡೆ ನಮ್ಮ ಜನರಿಗೆ ಏನಂತ ಹೇಳಿದ್ರೆ ಒಂದು ವಿಷಯವನ್ನ ಎಬ್ಬಿಸಿಕೊಡುವಂತ ಒಂದು ನಿಟ್ಟಿನಲ್ಲಿ ಕೆಲಸಗಳು ನಡಿಬೇಕಾಗ್ತದೆ. ಸೊ ಅದನ್ನ ನಮ್ಮಲ್ಲಿ ಈಗ ಪರಿಣಾಮಕಾರಿಯಾಗಿ ಒಂದು ಅಭಿಯಾನದ ರೀತಿಯಲ್ಲಿ ಸುದ್ದಿ ಜನಾಂದೋಲನ ವೇದಿಕೆ ಮುಖ್ಯಸ್ಥರಾಗಿರುವಂತಹ ಹಾಗೆ ನಮ್ಮ ಮಾಧ್ಯಮದ ಮಾಲಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರು ಮಾಡ್ತಿರುವಂತದ್ದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದೊಂದು ಫಲ ನೀಡುತ್ತದೆ ಅನ್ನುವಂತ ಒಂದು ಭರವಸೆ ನಮಗಿದೆ ಅಂತೇಳಿ. ಓಕೆ, ಇದರ ಬಗ್ಗೆ ತಾವು ಹೇಳಿದ ರೀತಿಯಲ್ಲಿ ಸಾಕಷ್ಟು ಸರಣಿ ಲೇಖನ ಮಾಲೆಗಳು ಪ್ರಕಟಗೊಂಡಿರುವಂಥದ್ದು. ಅದರ ಜೊತೆಗೆ ನಮಗೆ ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಕೂಡ ಹೊರಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಕೂಡ ಇದರ ಬಗ್ಗೆ ಒಂದು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೂಡ ನಮ್ಮ ಡಾಕ್ಟರ್ UP ಶಿವಾನಂದರವರು ಹೊರಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ವಿದ್ಯಾರ್ಥಿಗಳಿಗಾಗಿರ್ಬೋದು, ಜನರಿಗೆ ಆಗಿರ್ಬೋದು ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಬಹುಶಃ ಅವರ ಒಂದು ಮೂಲ ಆಶಯ ಏನಿದೆ ಪ್ರಜಾಪ್ರಭುತ್ವದ ಬಗ್ಗೆ ತಾವೇ ಹೇಳಿದಾಗೆ ಎಷ್ಟೋ ವರ್ಷಗಳ ನಂತರ ಒಂದು ಪದ್ಧತಿ ಬೆಳೆದು ಅದು ಒಂದು ಹಂತಕ್ಕೆ ತಲುಪಿದೆ. ಅದು ಜನರಿಗೆ ಏನಾಗಿದೆ ಅಂದ್ರೆ ಈಗಿನ ಜನರೇಷನ್ಗೆ ಅದೇ ಪದ್ಧತಿ, ಅದೇ ಒಂದು ಸಮಾಜದ ವ್ಯವಸ್ಥೆ ಅಂತ ಆಗಿದೆ. ಆದರೆ ಅದು ವ್ಯವಸ್ಥೆ ಅಲ್ಲ, ಅದರ ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೀಗೆ ಅಂತ ಎನ್ನುವುದರ ಬಗ್ಗೆ ಇವತ್ತು ನಮ್ಮ ಪತ್ರಿಕೆ ಮುಖಾಂತರವಾಗಿ ಕೂಡ ಈ ಒಂದು ಲೇಖನಗಳ ಮುಖಾಂತರ ಪ್ರಜಾಪ್ರಭುತ್ವದ ಮೂಲ ಆಶಯವನ್ನು ಇವರು ಡಾಕ್ಟರ್ UP ಶಿವಾನಂದರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಮ್ಮ ಈ ವಾರದ ಒಂದು ಸುದ್ದಿಯಲ್ಲಿ ಕೂಡ ಅತ್ಯಂತ ವಿಶೇಷವಾದಂತಹ ಸುದ್ದಿ. ಹಾಗೆ ಓಕೆ, ಮುಂದೆ ಈಗ ನಾವು ಅಂದ್ರೆ ಇನ್ನಷ್ಟು ಲೇಖನಗಳನ್ನು ನಾವು ಖಂಡಿತವಾಗ್ಲೂ ಇದರಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ ನಾವು ಈ ವಿಚಾರದಲ್ಲಿ. ಓಕೆ, ಇದರ ಜೊತೆಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ಈಗ ಮಳೆ ನೀರು ಕೊಯ್ಲು ಆಗಿರ್ಬೋದು, ಇವತ್ತು ಸಮಾಜಕ್ಕೆ ಯಾವುದು ಅಗತ್ಯ ಇದೆಯಾ ಅಂತಹ ವಿಚಾರಗಳ ಬಗ್ಗೆ ಅವರು ಪ್ರಸ್ತುತವನ್ನು ಪಡಿಸ್ತಾ ಇದ್ದಾರೆ. ಅಂದ್ರೆ ಅವರೇ ಪ್ರತಿ ಸಲ ಹೇಳ್ತಿರ್ತಾರೆ, ನಾವು ಮಾಹಿತಿಯ ಮೂಲಕ ಬೆಳೆದು ಬಂದಂತ ಒಂದು ಸಂಸ್ಥೆ, ಬರೀ ಸುದ್ದಿಯನ್ನ ನೀಡುವುದು ಅಥವಾ ಸುದ್ದಿಯ ಅಂದ್ರೆ ಬರೀ ನ್ಯೂಸ್ಗಳನ್ನು ಕೊಡುವಂತ ಒಂದು ಇದಲ್ಲ, ಮಾಹಿತಿಯನ್ನ ಜನರಿಗೆ ಏನು ಕಾಲಕಾಲಕ್ಕೆ ಯಾವ ಮಾಹಿತಿ ಬೇಕಾ ಅದನ್ನ ನಾವು
ಅಂದ್ರೆ ವಿಶ್ವಾಸಾರ್ಹ ಮಾಹಿತಿ. Correct. ಅದು ಆ ಮಾಹಿತಿಯಲ್ಲಿ ಯಾವುದೇ ರೀತಿಯ ಲೋಪ ಇರುವುದಿಲ್ಲ. ನಾವು ಕೊಟ್ಟ ಮಾಹಿತಿ ಅದು ಖಂಡಿತವಾಗಿ ವಿಶ್ವಾಸಪೂರ್ಣವಾಗಿ ಮಾಹಿತಿ ಒಬ್ಬನಿಗೆ ಸಿಕ್ಕಿದ್ರೆ ಅವನ ಅರ್ಧ ಕೆಲಸ ಆದಾಗೆ ಅಂತ. ಅರ್ಧ ಕೆಲಸ ಆಗಿ ಅಂತ ಪ್ರತಿ ಸಲ ಅವರು ಹೇಳ್ತಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಬೆಳೆದು ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಅದು ಬೆಳೀತದೆ. ಆ ನಿಟ್ಟಿನಲ್ಲಿ ಆ ಪ್ರಯತ್ನಗಳು ಸಾಗ್ತಾ ಇದೆ ಅನ್ನೋ. ಖಂಡಿತ. ಆದ್ರೆ ಯಾಕೆಂತ ಹೇಳಿದ್ರೆ ಪತ್ರಿಕೋದ್ಯಮದಲ್ಲಿ ಇವತ್ತು ಪತ್ರಿಕೋದ್ಯಮ ಅಂತ ಹೇಳಿದ್ರೆ ತಾವು ಹೇಳಿದ ರೀತಿಯಲ್ಲಿ ಜನರಿಗೆ ಆ ಒಂದು ಆಶಯವನ್ನು ಕೊಡಬೇಕು, ಮಾಹಿತಿಯನ್ನು ಕೊಡಬೇಕು, ಸ್ಪೀಕರ್ ಆಗಬಾರ್ದು ಅಂತ. ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿಯನೋ ಇನ್ನೊಬ್ಬರ ವ್ಯಕ್ತಿಯ ರಾಜಕಾರಣಿಯ ಸ್ಪೀಕರ್ ಆಗಿ ನಾವು ಕೆಲಸ ಮಾಡಬಾರ್ದು. ಅದರ ಜೊತೆಗೆ ಜನರಿಗೆ ವಿಶೇಷವಾದಂತಹ ಜಾಗೃತಿಯನ್ನು ಮೂಡಿಸುವ ಕೆಲಸ ಆಗಬೇಕು ಅನ್ನುವಂಥದ್ದು ಇದರ ಮೂಲಕ ನಡೀತಾ ಇದೆ. ಓಕೆ, ಇವತ್ತಿಗೆ ಈ ಸಂಚಿಕೆಗೆ ಇವತ್ತಿನ ಸುದ್ದಿಗಳನ್ನು ಮುಗಿಸೋಣ. ಇನ್ನಷ್ಟು ಸುದ್ದಿಗಳು ಮುಂದೆ ಇತ್ತು, ಆದ್ರೂ ಹೌದು ಸಮಯದ ಅಭಾವ ನೋಡೋಣ. ಮತ್ತೆ ಮುಂದಿನ ವಾರದಲ್ಲಿ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೇವೆ ಇದೇ ರೀತಿಯಾಗಿ. ಅಲ್ಲಿವರೆಗೆ ಮತ್ತೆ ಕ್ಷಣ ಕ್ಷಣದ ಮಾಹಿತಿಗಳಿಗಾಗಿ, ವಿಶೇಷ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ತೆ.